ಅಧ್ಯಕ್ಷರಾಗಿ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರರಾಜ್ ಪಂಡಿತ್ ಇವರನ್ನು ಸ್ವಾಗತಿಸುತ್ತೇನೆ. ನಮ್ಮ ಶಾಸಕರು ವಿಧಾನ ಪರಿಷತ್ ಶಾಸಕರಾದ ಪ್ರತಾಪ್ ಸಿಂಗ್ ನಾಯಕ್ ನಮ್ಮ ಜೊತೆಗೆ, ಅವರನ್ನು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಇದರ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಅದೇ ರೀತಿ ನಿಮ್ಮೆಲ್ಲರ ಹಿರಿಯರು ನಮ್ಮ ಮಾರ್ಗದರ್ಶಕರಾದ ರಾಜಾರಾಮ್ ಭಟ್ ಟಿ.ಜಿ. ಇವರು ನಮ್ಮ ಜೊತೆಗಿದ್ದ, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿನ ವೈದ್ಯಾಧಿಕಾರಿಯಾದ ರೀಮಾ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಅನನ್ಯ ಜವಾಬ್ದಾರಿಯುತ ಮಂಗಳೂರು ಮಂಡಲದ BJP ನಾಯಕರುಗಳು ನಮ್ಮ ಜೊತೆಗಿದ್ದಾರೆ. ಸಜಿಪ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, ಕುರ್ನಾಡ್ನ ಪಂಚಾಯತ್ ಸದಸ್ಯರು ಗೋಪಾಲ್ ಬಂಗೇರ್ ಇದ್ದಾರೆ, ಹಾಗೆ ಸುರೇಶ್ ಕುರ್ನಾಡ್ ಮಹಾಶಕ್ತಿ ಸುರೇಶ್ ದೇವರಾಜ್ ಇದ್ದಾರೆ. ಹಾಗೆ ನಾನಾ ಜವಾಬ್ದಾರಿಯುತ BJPಯ ಕಾರ್ಯಕರ್ತ ನಮ್ಮ ಜೊತೆಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಅಧ್ಯಕ್ಷರು ಮುಂದುವರಿಸಬೇಕಂತ ವಿನಂತಿಸುತ್ತೇನೆ. ಮಹಾಶಕ್ತಿ ಕೇಂದ್ರಗಳು ವರ್ಮ ಗ್ರಾಮ ಬರ್ತದೆ, ವರ್ಮ ಗ್ರಾಮ ನೆಕ್ 7 ಗ್ರಾಮ ಬರ್ಕೊಂಡು ಸಜಿಪ ನಡು ಬೇತೆ ಹೋಗ್ಬಿಟ್ಟು ಇರ ಮಂಚಿಗೆ ಹೋಗ್ಬೋದು ಅಂಚೆ ಅಟ್ಲೆಲ್ಲ ನಮ್ಮ ನೆಟ್ ಸೇರ್ಸದೆ 43 ಜನ ಆಶಾ ಕಾರ್ಯಕರ್ತರು. ಆಶಾ ಕಾರ್ಯಕರ್ತರು ನಡೆದಲ್ಲ ದುಂಬದ ವಿಷಯ ಇಂಜಿನ ಬಂದ ವೈಕ್ ಎಂಕ್ಲಿಗೆ ಗೌರವ ಮಾಡ್ತಾರೆ. ಒಂಜಿ ಈ ಆಸ್ಪತ್ರೆಗಳಿಗೆ ಭಾರಿ ಸತ್ತಿ ನಮ್ಮ ವಿಸಿಟ್ ಕೊಡ್ತಾರೆ. ಈ ಊರುಡು ಭಾರಿ ಜನಕ್ಕೂ ಸಮಸ್ಯೆ ಅನ್ನಗಲ್ಲ, ಭಾರಿ ಶೋಕುಡು, ಭಾರಿ ಪೊರ್ಲುಡು, ವ್ಯಥಾ ಜನ ಮೆಗ್ಲಟಿ ಗಲಾಟೆ ಮನ್ಪೇರಿ ನೇರ್ಪೇರಿ, ಎಂಗ್ಲಿಗೆ ವ್ಯಾಕ್ಸಿನ್ ಕೊಡ್ತೀರಿ, ಎಂಗ್ಲೆ ಮದ್ದು ಕೊಡ್ತೀರಿ, ಎಂಗ್ಲಿಗೆ ಆ ಟೆಸ್ಟ್ ಕೊಡ್ತೀರಿ, ಮಂದು ಕೊಡ್ತೀರಿ ಅಂಚಿಂಚಂದ ಡಾಕ್ಟರ್ ಎಲ್ಲ ಎಲಿಗೇಷನ್ ಬಾಕಿದಾಗ ಆಂಡಲ್ಲ ತಾಳ್ಮೆದೆ ತಂದು ನಂಗೆ ಮಾತೆರೆಗಳ ಆಪತ್ಕಾಲದ ಸಮಯದ ನಿಗಮ ತೂ ಅಂದೆ ಆ ಬೆಂತಿನಂಚಿನ ಡಾಕ್ಟರ್ನ ಪ್ರಾಪ್ರಥಮವಾದ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹೊರಬಾರ ಅರೆ ಒಟ್ಟಿಗೆ ಬೆಂತಿನಂಚಿನ ಆ ಸ್ಟಾಫ್ ನರ್ಸ್ ನಕಲು ಬಾಕಿದ ಬೇತ ಅಧಿಕಾರಿ ನಕಲು ಐತ ಒಟ್ಟಿಗೆ ಡಿ ಗ್ರೂಪ್ ನೌಕರರು ಈ ಆಸ್ಪತ್ರೆ ಬೆಂಪಿನಂಚಿನ 14 ಜನರ ಅಕ್ಲೇನ ವಿಶೇಷವಾದ ನಿಮ್ಮನ್ನು ವಿಶೇಷವಾಗಿ, ಯಾಕೆಂದರೆ ನೀವು ಇವತ್ತು ನಿಮಗೆ ರಜೆ, ಆದರೆ ಇಂಥ ಕಾರ್ಯಕ್ರಮಕ್ಕೆ ತಾವು ಪಾಲ್ಗೊಳ್ಬೇಕೆಂಬ ಲೆಕ್ಕಾಚಾರದಲ್ಲಿ ನೀವು ಎಲ್ಲವನ್ನೂ ಬಿಟ್ಟು ಬಂದಿದ್ದೀರಿ. ಅದಕ್ಕಾಗಿ ವಿಶೇಷವಾಗಿ ಕುರ್ನಾಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ನೊಟ್ಟಿಗೆ ಇರುವಂಥ ಇಡೀ ಟೀಮನ್ನು ನಾವು ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತೇವೆ. ಅದರ ಒಟ್ಟಿಗೆ 69 ಅಂಗನವಾಡಿ ಉಂಟು, 69 ಅಂಗನವಾಡಿ ಉಂಟು. 69 ಅಂಗನವಾಡಿಯಲ್ಲಿ 138 ಜನ ಕೆಲಸ ಮಾಡ್ತಾರೆ, 138 ಜನ ಕೆಲಸ ಮಾಡ್ತಾರೆ. ನಾನು ಇವಾಗ ನಿಮ್ಮಲ್ಲೇ ಕೇಳಿ ನನಗೆ 65 ಸಿಕ್ಕಿತ್ತು, 69 ಅಂತೆ. ಆ 69 ಜನ ಆ ಅಂಗನವಾಡಿ ಕಾರ್ಯಕರ್ತರು ಕೂಡ ನಿಜವಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾರೆ. ಅವರನ್ನು ಕೂಡ ನಾವು ಗುರುತಿಸ್ತೇವೆ. ಒಂದೇ ದಿವಸ ನಮಗೆ ಗೊತ್ತುಂಟು, ಇಲ್ಲಿ ಇವತ್ತು ನಿಮಗೆ 45 ಜನ ಕೂತ್ಕೊಳ್ಳಿಕ್ಕೆ ಇಷ್ಟು ಸಮಯ ಇದಾದರೆ ಒಂದು 200 ಜನ ಈ ಕೊರೋನಾ ಸಮಯದಲ್ಲಿ ಒಟ್ಟಾಗಿ ಬೇಡ ಲೆಕ್ಕಾಚಾರಿ. ಕರ್ನಾಟಕ ರಾಜ್ಯದ ಆದೇಶ, ಜಿಲ್ಲಾಡಳಿತದ ಆದೇಶ, ಅವರ ಕಾನೂನನ್ನು ನಾವು ಮೀರುವುದಿಲ್ಲ. ಅದಕ್ಕೆ ವಿಶೇಷವಾಗಿ ಗೌರವ ಕೊಟ್ಟು ಇವತ್ತು ವಿಶೇಷವಾಗಿ ಇವತ್ತಿನ ಕೇಂದ್ರವೆಂದು ಆಶಾ ಕಾರ್ಯಕರ್ತರಿಗೆ ವಿಶೇಷ ಇಂಗ್ಲ ಅಪ್ಪನ ಸ್ಥಾನ ತುಪ್ಪ ಕಾಂಡೆಡ್ದು ಅಕ್ಕೆ ಇಲ್ಲಡ್ದೆ ಬಿದ್ದಾಡ್ಬೇಕ ಅಕ್ಕಲಿನ ಬೇಲೆ ಮುಗಿನೇ ಮುಟ್ಟಲ್ಲ. ಬರ್ಸ ಬರಡೆ ದೊಂಬು ಬರಡೆ ಎಂಚಿನ ಇಪ್ಪಡೆ ಪಾಪ ಓಳು ಕೊರೋನಾ ಉಂಡು, ಓಳು ಬೇತೆ ಸಮಸ್ಯೆ ಉಂಡು. ಐನ ಪೂರ ಹಿರಿಯ ಅಧಿಕಾರಿ ನಗಲಿ ಆ ಮಾಹಿತಿ ಕೊರ್ಪುಲ್ಲ ಐದು ಬೋಟಿನ ವ್ಯವಸ್ಥೆ ಮನ್ಪುನ ಆಶಾ ಕಾರ್ಯಕರ್ತರಿಗೆ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರೇ ಐತ ಒಟ್ಟಿಗೆ ಪದಾಧಿಕಾರಿ ಬಂದರು. ಇಡೀ ಕ್ಷೇತ್ರದ ನಮ್ಮ ವಿಧಾನ ಪರಿಷತ್ ಸದಸ್ಯರನ್ನ ಪರವಾದ ಬೇತೆ ಮೋರ್ಚಾ, ಬೇತೆ ಸಾಮಾಜಿಕ ಜಾಲತಾಣ ಪ್ರತಿ ವರಿಯನ ಪರವಾದರೆ ನಿಖಿಲಿಗೆ ವಿಶೇಷವಾದ ಅಭಿನಂದನೆ ಕೊರೊಂದು ಏತ ಜನಕ್ಕೆ ನೋಡಿ ದಾದಾಗೆ ಗೌರವವನ್ನು ಹುಣಿಯಂದು ಆಂಡ ನಿಕ್ಲೆ ಇಲ್ಲಲ್ಲಿ ಎಲ್ಲೆಲ್ಲಿ ಜೋಕ್ಲಿತ್ತು ಉಳ್ಳೇರು ನಿಕ್ಲೆನ ಗಂಡನಿ ಉಳ್ಳೇರು ನಿಕ್ಲೆನ ಮಾಮಿ ಸಮ್ಮಲೆ ಅಪ್ಪೆ ಅಮ್ಮೆ ಬೇತ ಮಾತ ಇಲ್ಲದಕ್ಕಲು ಉಳ್ಳೇರು. ಆ ಸಮಸ್ಯೆ 100 ಸಮಸ್ಯೆ ಇತ್ತು ನಾನಲ್ಲ. ಈ ಕೊರೋನಾದ ಕೊಡ್ತರು ಲಾಕ್ಡೌನ್ದ ಸಮಯ ಏತು ಬಂಗಳು ನಿಕ್ಲೆ ಬೇಲೆ ಮನ್ ಪಡೆದು ಎಂಗ್ಲೆ ಗೊತ್ತು ಐಕಾದೆ ವಿಶೇಷವಾದ ನರೇಂದ್ರ ಮೋದಿಜಿ ನಮ್ಮ ದೇಶದ ಪ್ರಧಾನಿ ಅರ್ನ ಇತ್ತೆ ಆವೊಂದುಂಡು ಮನ್ ಕಿ ಬಾತ್. ಆ ಮನ್ ಕಿ ಬಾತ್ ಮುರನ್ ಪಂತೇರು ಆಶಾ ಕಾರ್ಯಕರ್ತರು ಪನ್ಪುನ ನಂಗೆ ಅವು ದೇವ ದುರ್ಲಭ ಭಾರತೀಯ ಜನತಾ ಪಾರ್ಟಿ ಪಂಪೇರು ದೇವ ದುರ್ಲಭ ಕಾರ್ಯಕರ್ತರು ಅಂಚೆ ನಿಖಿಲ್ ದೇವ ದುರ್ಲಭ ವಿಶೇಷವಾಯಿನ ಒಂದು ಶಕ್ತಿ ಪಂತೇರು ಐಕ್ ಬರದೆ ನಿಕ್ಲೆಗೆ ಎಂಕ್ಲ ಕಿಂಚಿತ ಅನ್ನಲ್ಲ ఆయన ಭಾರಿ ಮಲ್ಲ ಅಂದ ನಿಖಿಲ್ ಸ್ವೀಕಾರ ಮನ್ಕೊಡು ಇನ್ನು ಎಂಕ್ಲ ಭಾರಿ ಮಲ್ಲ ನಿಕ್ಲೆ ಗೌರವ ಅನ್ಕೊಂಡು ಎಂಜಿನ ಬಂದ ಸಮಾಜರು ನಿಖಿಲ್ ಬಾಕಿ ದಕ್ಕಲೆ ಮಾದರಿ ಅವರು
ಡಾಕ್ಟರ್ನಾಗ ಬೆನ್ಪೇರಿ ಬಾಕಿದಾಗಲಿ ಬೆನ್ಪೇರಿ ಅಕ್ಲೇನ ಅವೇ ಆಂಡ ನಿಖಿಲ್ಲ ದಾದನ ಸರ್ಕಾರ ಭಾರಿ ಮಲ್ಲ ಸಂಬಳ ಇಜ್ಜಿ ನಿಕ್ಲಿಗೆ ಆ ದುಡ್ಡುದ ಆಸೆಗೆ ಬಂದು ಬೆನ್ಪುಣಿ ಆಗ್ತದೆ ಆನ ನಿಕ್ಲಿನ ವಿಶಾಲವಾಯಿನ ಹೃದಯ ಉಂಡತೆ ಆ ಹೃದಯದ ಉಲೈ ಸಮಾಜಕ್ಕೆ ಇಂಕ್ಲ ಎಂಜಿನ ಕೊರೋಡು ಪನ್ಪೇರು ಏರ್ಪಳ ಪನ್ಪೇರಿಗೆ ನಮಗ ನಿಕ್ಕ ಸಮಾಜ ಎಂಜಿನ ಕೊಡ್ತಂದ್ರೆ ಈಕೆನೇರ ಬಲ್ಲಿ ಸಮಾಜಕ್ಕೆ ಈದಾದ ಕೊಡ್ತಾ ಅಪಗ ಸಮಾಜ ನಿನ್ನನ್ನು ಗುರುತಿಸೋನು ಅಂಜನೆ ಅಂಗನವಾಡಿದ ಕಾರ್ಯಕರ್ತೆರ ಅಂಜನೆ ನಿಕ್ಲು ಪೂರೆಲ್ಲ ಅಪ್ಪೆ ಹಾಕಲಿ ಆ ನಿತ್ಯ ನಿರಂತರವಾದ ನಿಕ್ಲಿಗೆ ಆರೋಗ್ಯ ಸರಿ ಇದ್ದಿದ್ದಲ್ಲ ಸಮಸ್ಯೆ ಇತ್ತಿದ್ದಲ್ಲ ಅವು ಆರ್ಥಿಕ ಸಮಸ್ಯೆ ಆದಿಪ್ಪು ಫ್ಯಾಮಿಲಿ ಸಮಸ್ಯೆ ಆದಿಪ್ಪು ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಆ ಸಮಸ್ಯೆಗಳನ್ನು ಮಾತ್ರ ಬರೀಕದಿದ್ದು ನಿಕ್ಲು ಸಮಾಜದ ಬೇಲೆ ಮನ್ಪುರತ್ತ ಆ ಬೇಲೆ ಮನ್ಪುನ ಈ ಪೊಟ್ಟು ನಿಕ್ಲೆ ವಿಶೇಷವಾದ ದಿಂಜ ಪಾತೆರ ಹೋಗಿದ ಪಾತೆರ ವೇದಿಕೆ ಹತ್ತು ಆಂಡಲ್ಲ ನಿಕ್ಲೆ ಪಾತೆರೋಡ ಅನಿವಾರ್ಯ ಎಂಗ್ಲೆ ಪಾತರೋಡ ಮಾಧ್ಯಮದ ಮಿತ್ರರುಲ್ಲಿ ಅಕ್ಲೆ ನಿರಂತರವಾದ ತೂವೊಂದುಲ್ಲೇರು ಅಂಚಾದ ನಿಕ್ಲೆ ಪ್ರಥಮವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಡಾಕ್ಟರ್ ಕೆಲವು ಸತಿ ಬಂದಾಗ ಆಗ್ಲೇ ಯಾವಲ್ಲ ಡಿಸ್ಕಸ್ ಮಾಡ್ಕೊಂಡಾಗ ನಿಕ್ಲೆನ ಬಗ್ಗೆ ಎಡ್ಡೆ ಪಾತ್ರ ಬಂದಿದೆ ಮುತ್ತ ಆಶಾ ಕಾರ್ಯಕರ್ತರು ಬಾರಿ ಎಡ್ಡೆ ಜನ ಮುತ್ತ ಇದೀ ಸ್ಟಾಫ್ ಬಾರಿ ಎಡ್ಡೆ ಜನ ಈ ಊರ್ದಕ್ಕೂ ಏನ್ರಿ ಸಾಕಾರ ಕೊಡ್ತಾರೆ ಸತ್ಯವಾದಲ್ಲ ನಿಕ್ಲೆ ಡಾಕ್ಟರ್ಲ ಬುಗಾರು ಮುತ್ತ ರಾಜಾರಾಮ್ ಭಟ್ರು ನಿರಂತರವಾದ ಬಂದೊಂದು ಕರಿಸತ್ಯದ ಲಾಕ್ಡೌನ್ಲ ವೇಟ್ ಆಗಿದೆ ನಿಕ್ಲೆಗೆ ಗೌರವ ಅಂತ ಇನ್ನಿಲ್ಲ ಅಂಚಿನ ಒಂದು ಅವಕಾಶ ತಿಕ್ಕಂಡು ನಿಕ್ಲೆಗೆ ನಾನಾತ್ ನಿಕ್ಲೆನ ಮಾತೆಲ್ಲ ಗುರುತಿಸೋರು ಬಂದ ದೇವರ ಪ್ರಾರ್ಥನೆ ಮಂತದ್ದು ಪಾತೆರ ಅವಕಾಶ ಮಾತ್ರ ಕೊಡ್ತಾನೆ ನಿಕ್ಲೆ ಪೂರೇ ರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೆ ಸಂದದ್ದು ನಾನಾ ಲಾಕ್ಡೌನ್ ಈ ಸಮಯ ನಿಕ್ಲೆ ಕಷ್ಟ ಆಗ್ತದೆ ಆನ ಕೊರೋನಾ ನಮ್ಮನ್ನು ಗುಡ್ದು ಆಯ್ನಾತ್ ಬೇಗ ಆಯ್ತಾ ನಿರ್ಮೂಲನ ಆವಡು ಮಾತೆರೆಗಳ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆ ಪೋಡಿಗೆ ನಮ್ಮದು ಬುಡ್ದು ಆವಡು ಜಾತಿ ಮತ ಧರ್ಮ ಶ್ರೀಮಂತ ಬಡತನವನ್ನು ಅಂತರ ಇಜ್ಜಂದೆ ನಮ್ಮ ಮಾತ ಭಾರತ ಮೇಲೆ ಜೋಗುಳು ಬಂದದ್ದು ಈ ಬೈದಿನ ಕಷ್ಟ ಈ ಪರಿಹಾರ ಆವಡು ನಮ್ಮೊಂದು ಬರ್ಪಿನಂಚಿನ ದೇವರೆಡ ಪ್ರಾರ್ಥನೆ ಮನ್ಪುಗ ಒಂದು ನಮ್ಮ ಎನ್ನಗೆ ಆಸೆ ಆತ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯರೇ, ಇವತ್ತಿಗೆ ನರೇಂದ್ರ ಮೋದಿಯವರ 2ನೇ ಅವಧಿಯ ಸರ್ಕಾರ 2 ವರ್ಷವನ್ನು ಪೂರೈಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅವರ ಮನಸ್ಸಿನ ಭಾವನೆಯಾಗಿ ಸೇವಾ ಹಿ ಸಂಘಟನೆ, ಸೇವೆಯೇ ಸಂಘಟನೆ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೊಟ್ಟು ನಮ್ಮದಾದಂತಹ ಒಂದು ಕೃತಜ್ಞತೆಯನ್ನು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರದ ಕಾನೂನುಗಳನ್ನು ಮೀರದೆ ಸಮಾಜವಾಗಿ ಇಂತಹ ಸಂದರ್ಭದಲ್ಲಿ ಯೋಧರಂತೆ ಸೈನಿಕರಂತೆ ದುಡಿಯುತ್ತಿರುವಂತಹ ವಿಶೇಷವಾಗಿ ಆರೋಗ್ಯ ಇಲಾಖೆಯ ಎಲ್ಲ ಇಲಾಖೆಯವರು ದುಡಿತಾ ಇದ್ದಾರೆ. ಆದರೆ ಅದರ ಮಧ್ಯದಲ್ಲಿಯೂ ನಮ್ಮೆಲ್ಲರ ಸಮಾಜದ ಆರೋಗ್ಯದ ಬಗ್ಗೆ ಶ್ರದ್ಧಾ ಭಾವನೆಯಿಂದ, ಸಮರ್ಪಣಾ ಭಾವನೆಯಿಂದ ತಮ್ಮೆಲ್ಲ ಕಷ್ಟಗಳನ್ನು ಬದಿಗಿಟ್ಟು ಇಂತಹ ಸಂದರ್ಭದಲ್ಲಿ ಯೋಧರಂತೆ ಕೆಲಸ ಮಾಡುತ್ತಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಹಾಗಾಗಿ ಅದೇ ವಿಶೇಷವಾಗಿ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವಂತಹ ಡಾಕ್ಟರ್ ಆದಿಯಾಗಿ ಎಲ್ರಿಗೂ ನಮ್ಮದಾದಂತಹ ಒಂದು ಕೃತಜ್ಞತೆಯನ್ನು ಸಮಾಜದ ಕಡೆಯಿಂದ ಅವರಿಗೆ ಕೆಲಸ ಮಾಡುವಂತಹ ಶಕ್ತಿ ಇನ್ನಷ್ಟು ಕೊಡಲಿ ಮತ್ತು ಸಾಧ್ಯವಾದಷ್ಟು ಬೇಗ ಈ ಒಂದು ವಿಷಮ ಪರಿಸ್ಥಿತಿಯಿಂದ ನಾವೆಲ್ಲ ಮುಕ್ತರಾಗಿ ಮೊದಲಿನಂತೆ ಬಾಳುವಂತಹ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾರ ಮೇಲಾದರೂ ನಮಗೇನಾದರೂ ಕೃತಜ್ಞತಾ ಭಾವ ಇದ್ದರೆ, ಪ್ರೀತಿ ಇದ್ದರೆ, ವಿಶ್ವಾಸ ಇದ್ದರೆ ಅದು ನಮ್ಮನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರೆ ಗೊತ್ತಾಗೋದಿಲ್ಲ, ಅದಕ್ಕೊಂದು ರೂಪ ಕೊಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ನಿಮ್ಮ ಸೇವೆಗೆ, ನೀವು ಮಾಡ್ತಿರುವಂತಹ ಕೆಲಸಕ್ಕೆ ಸಂತೋಷರು ಹೇಳಿದ ರೀತಿಯಲ್ಲಿ ಇದು ಏನೂ ಅಲ್ಲ,
ಆದರೆ ನಮ್ಮ ಭಾವನೆ ನಿಮಗೆ ಅರ್ಥ ಆಗಬೇಕಲ್ಲ, ನಿಮ್ಮ ಒಂದು ಸಂದೇಶ ತಲುಪಬೇಕಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಇಲ್ಲಿಯ ವಿಧಾನಸಭಾ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಕಾರ್ಯಕರ್ತರುಗಳು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ, ಒಳ್ಳೆಯದು ಮಾಡಲಿ, ಒಳ್ಳೆಯದು ಮಾಡಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮತ್ತೆ ಮತ್ತೆ ಮಾಡ್ತಾ ಎಲ್ರಿಗೂ ಶುಭವಾಗಿರುತ್ತೆ. ಪ್ರಧಾನಿಯವರಾದ ನರೇಂದ್ರ ಮೋದಿಯವರು 2ನೇ ಅವಧಿ 2 ವರ್ಷ ಪೂರ್ತಿ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮ ಆಗಮಿಸಿ ಮಾರ್ಗದರ್ಶನ ನೀಡಿದಂಥ ನಮ್ಮ ಕ್ಷೇತ್ರ ಅಧ್ಯಕ್ಷರು ಚಂದ್ರನಾಥ್ ಪಂಡಿತ್ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನಮ್ಮ ಕ್ಷೇತ್ರ ಒಂದು ವಿಶಿಷ್ಟವಾದ ಕ್ಷೇತ್ರ. 2 ಜನ ಮಂತ್ರಿ ಸ್ಥಾನದಲ್ಲಿ ಇರುವ ಒಬ್ಬರು ಅಲೆಮಾರಿ ಜನಾಂಗದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನಮ್ಮ ಕ್ಷೇತ್ರದ ಮಾಜಿ ಅಧ್ಯಕ್ಷರು, ನಮ್ಮ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲೆಯ BJP ಉಪಾಧ್ಯಕ್ಷರು ಮತ್ತು ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರಿ ಅಧ್ಯಕ್ಷರಾದ ನಮ್ಮ ಸಂತೋಷ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದರು. ಅವರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕ ಅವರು. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ಅವರು ಜಿಲ್ಲೆ ಅಧ್ಯಕ್ಷರಾಗಿ ವಿಶಿಷ್ಟವಾಗಿ ಪಕ್ಷವನ್ನು ಈ ಭಾಗದಲ್ಲಿ ಬೆಳೆಸಿದರು. ಇವತ್ತು ನಮ್ಮೆಲ್ಲರ ಸಂತೋಷ, ಇವತ್ತು MLC ಆಗಿ ನಮ್ಮ ಕ್ಷೇತ್ರದ ಉಸ್ತುವಾರಿಯನ್ನು ಹೊಣೆಗಾರಿಕೆ ಹೆಗಲಿಗೆ ಮೇಲೆ ಏರಿಸಿಕೊಂಡು ಸಮಯಕ್ಕೆ ಸರಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡು 2 ಮಾತು ಮಾತಾಡಿ ಅವರಿಗೆ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನನಗೆ ಸಹಕಾರ ನೀಡಿದವರು ಈ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರೀಮಾ ಅವರು. ನಾನು ಒಬ್ಬ ಲಸಿಕೆ ತೆಗೊಳ್ಳಿಕ್ಕೆ ಕೂಡ ನಾನು ಅವರು ಬಂದಿದ್ದೇನೆ. ಅತ್ಯಂತ ಮರ್ಯಾದೆಯ ನಡವಳಿಕೆ, ಒಂದು ಸರ್ಕಾರಿ ಅಧಿಕಾರಿ ಯಾವ ರೀತಿ ಜನಕ್ಕೆ ಸೇವೆ ಮಾಡಬೇಕು ಅದನ್ನು ತೋರಿಸಿದಂಥ ಡಾಕ್ಟರ್ ರೀಮಾ ಅವರು ಮತ್ತು ಅವರ ಇಡೀ ತಂಡ ನಾನು ವಿಶೇಷವಾಗಿ ಅಭಿನಂದನೆ ಮಾಡ್ತೇನೆ. ಈ ಭಾಗದ ತಾಲೂಕು ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ನವೀನ್ ಪಾಂದ್ರೆ ಇದ್ದಾರೆ, ಅವರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಸಜಿಬಚೂರು ಪಂಚಾಯತ್ನ ವಿಠಲ್ ಸಾಲಿ ಅಂಡವರು ಕಾರ್ಯಕ್ರಮ ಇದ್ದಾರೆ, ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದ ಯಶವಂತ ಇದ್ದಾರೆ, ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಕಿರಣ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂದರೆ ಈ ಆಸ್ಪತ್ರೆ ಇರುವಂಥ ವಾರ್ಡ್ ಅದರ ಸದಸ್ಯರ ಸನ್ಮಾನ್ಯ ಗೋಪಾಲ್ ಅವರು ಇದ್ದಾರೆ, ಅವರಿಗೆ ಧನ್ಯವಾದ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಧನ್ಯವಾದ ಕೊಡೋಕ್ಕೆ ಮೊದಲು ನಿಮ್ಮ ಮೇಲೆ ಭಾರಿ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ, ನಿಮ್ಮ ಮೇಲೆ ಭಾರಿ ಗೌರವವನ್ನು ಇಟ್ಟುಕೊಂಡಿದ್ದೇವೆ. ನೀವು ಅದನ್ನು ಅಷ್ಟು ಯಥಾವತ್ತಾಗಿ ನಡೆಸ್ಕೊಂಡು ಬಂದಿದ್ದೀರಿ. ನಿಮ್ಮ ಮುಂದೆ ಕೂಡ ಅದನ್ನು ನಡೆಸುವಂಥ ಶಕ್ತಿಯನ್ನು ಭಗವಂತ ನಿಮಗೆ ಕೊಡಲಿ ಅಂತ ನಾನು ದೇವರಲ್ಲಿ ಹಾರೈಕೆ ಮಾಡ್ತೇನೆ. ನಿಮಗೂ ಧನ್ಯವಾದ ಮಾಡ್ತೇನೆ. ಮೇಡಮ್ಗೆ ಹಾಗೆ ಎಲ್ಲ ಗಣ್ಯರಿಗೂ ನಮ್ಮ ಎಲ್ಲ ಆಶಾ ವರ್ಕರ್ಸ್ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದ. ಯಾಕಂದರೆ ನಮ್ಮ ಕೆಲಸವನ್ನು ನೀವು ಕಳೆದ ವರ್ಷ ಕೊರೋನಾ ಸ್ಟಾರ್ಟ್ ಆಗಿಂದ ಕೂಡ ನಮ್ಮ ಕೆಲಸವನ್ನು ಗುರುತಿಸಿ ನಮಗೆ ಕಳೆದ ಸಲ ಕೂಡ ನೀವು ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದೀರಿ, ಹಾಗೆ ಈ ಸಲ ಕೂಡ ಮಾಡ್ತಾ ಇದ್ದೀರಿ. ಹಾಗೆ ನಮಗೆ ನಮ್ಮ ಕೆಲಸ ಒಂದು ಎಷ್ಟೇ ಒತ್ತಡಗಳಿದ್ದರೂ ನಿಮ್ಮ ಬೆಂಬಲ ಇದ್ದರೆ ನಾವು ಸದಾ ಧೈರ್ಯದಿಂದ ಎಂಥ ಕಷ್ಟ ಬಂದು ಕೂಡ ಅದನ್ನು ಎದುರಿಸಿ ನಾವು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತೇವೆ. ಹಾಗೆ ದೇವರು ಕೂಡ ನಿಮಗೆ ಸದಾ ಆರೋಗ್ಯ ಆಯುಷ್ಯ ನೀಡಿ ನಿಮ್ಮ ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಎಲ್ಲ ಆಶಾ ವರ್ಕರ್ಸ್ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಸ್ಟಾಫ್ಗಳಿಗೂ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈ ಮೂಲಕ ಧನ್ಯವಾದ ಹೇಳ್ತಿದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರದ 7ನೇ ವರ್ಷದ ಇವತ್ತು ಮುಕ್ತಾಯ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಆಶಾ ಕಾರ್ಯಕರ್ತರಿಗೆ ಒಂದು ಗೌರವಿಸುವಂಥ ಈ ಸಂದರ್ಭದಲ್ಲಿ ನಾವು ಬೋಲಿಯಾರು ಆರೋಗ್ಯ ಪ್ರಾಥಮಿಕ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಆಶಾ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಗೌರವಿಸುವಂಥ ಸಂದರ್ಭದಲ್ಲಿ ಇದಕ್ಕೆ ಬಂದಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಚಂದ್ರನಾಥ್ ಪಂಡಿತ್ ಅವರಿಗೆ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಗ್ ನಾಯ್ಕರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಬೋಳಿಯರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ
ಅಲೆಮಾರಿ ಮತ್ತು ಅಲೆಮಾರಿ ಸಂಘದ ಅಧ್ಯಕ್ಷರಾದಂಥ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ವಿಡಿದೊಟ್ಟು ಕೂಡ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಧನಲಕ್ಷ್ಮಿ ಗಟ್ಟಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಅಶೋಕ್ ಅಮೀನ್ರು ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ನವೀನ್ ಪಾದಲ್ಪಾಡ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ಬಂದಂಥ ಎಲ್ಲರನ್ನು ಕೂಡ ಸ್ವಾಗತ ಮಾಡುತ್ತಾ ಸಭೆಯನ್ನು ಅಧ್ಯಕ್ಷರು ಹೆಚ್ಚಿನ ವಿಷಯವನ್ನು ಅಧ್ಯಕ್ಷರು ಅವರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ಅವಧಿ 5 ವರ್ಷ ಮುಗಿದಾದ ಮೇಲೆ ನಂತರದ ಅವಧಿನಲ್ಲಿ 2 ವರ್ಷ ಅವಧಿಯ ಇವತ್ತಿನ ದಿನ, ಈ ಒಂದು ಶುಭ ದಿನದಂದು ನಮ್ಮ ನಾಯಕರ ಸೂಚನೆಯ ಮೇರೆಗೆ ಇವತ್ತು ಕೊರೋನಾ ಮಹಾಮಾರಿ ವಿಶ್ವದಾದ್ಯಂತ ತಂದೊಡ್ಡಿದಂತಹ ಒಂದು ಸಂಕಷ್ಟದ ಪರಿಸ್ಥಿತಿನಲ್ಲಿ ನಮ್ಮ ಬಹಳ ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು ನಾವು ಕೊರೋನಾ ಮುಕ್ತ ನಾಡನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ನಮ್ಮ ಆಶಾ ಕಾರ್ಯಕರ್ತೆಯರು, ನಮ್ಮ ಪೊಲೀಸು ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಮ್ಮ ಬೇರೆ ಬೇರೆ ಆಸ್ಪತ್ರೆಗಳ ವೈದ್ಯರು, ದಾದಿಯರು, ಇನ್ನಿತರ ನಮ್ಮ ಆರೋಗ್ಯ ಅಧಿಕಾರಿಗಳು, ನಮ್ಮ ಸರ್ಕಾರದ ಅಧಿಕಾರಿಗಳು, ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯಿಂದ ಹಿಡಿದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಸಚಿವರುಗಳು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಟ್ಟು ಸೇರಿ ಇವತ್ತು ಕೊರೋನಾ ಈ ಒಂದು ಕಣ್ಣಿಗೆ ಕಾಣದ ವೈರಸ್ಸಿನ ವಿರುದ್ಧ ಹೋರಾಟವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಪಕ್ಷದ ವತಿಯಿಂದ ಮೋದಿಜಿಯವರ ಸರ್ಕಾರದ ಒಂದು ಅವಧಿ ಆದಮೇಲೆ 2ನೇ ಅವಧಿಯ 2 ವರ್ಷದ ಈ ಶುಭ ದಿನದಂದು ಅವರಿಗೆ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತೆಯರ ಕೊಡುಗೆ ಬಹಳಷ್ಟಿದೆ. ಇವತ್ತು ಅವರು ಬಿಸಿಲು ಮಳೆ ಯಾವುದು ಅಂತ ಎನ್ನದೆ ತಮ್ಮ ಮನೆಯನ್ನು ಕೂಡ ಇದು ಮಾಡಿಕೊಂಡು ಎಲ್ಲ ಜನರ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಮನೆಗೆ ಸಂಪರ್ಕ ಮಾಡಿ ಯಾವ ಮನೆಯಲ್ಲಿ ಕೊರೋನಾ ಸೋಂಕಿತರಿದ್ದಾರೆ ಅಥವಾ ಪಾಸಿಟಿವ್ ಯಾರಿಗೆ ಇದೆ ಅಥವಾ ಮನೆಯಲ್ಲಿ ಇರತಕ್ಕಂಥ ಎಲ್ಲ ಜನರ ಒಂದು ರಕ್ಷಣೆಗೆ ಬೇಕಾಗಿ ದುಡಿಯುತ್ತಿರುವಂತಹ ಆಶಾ ಕಾರ್ಯಕರ್ತೆಯರನ್ನು ನಾವು ಅಭಿನಂದಿಸಬೇಕು ಎಂಬ ಮಂಡಲದ ನಮ್ಮ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ತೀರ್ಮಾನದಂತೆ ಇವತ್ತು ನಮ್ಮ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಈ ಒಂದು ಭಾಗದ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕರು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರಾಗಿರತಕ್ಕಂಥ ಪ್ರತಾಪ್ ಸಿಂಹ ನಾಯಕರು ನಮ್ಮ ಜೊತೆ ಬಂದು ಸೇರಿದ್ದಾರೆ. ನಮ್ಮ ಮಂಡಲದ ಅಧ್ಯಕ್ಷರು ಚಂದ್ರಾಸ್ ಪಂಡಿತ್ ಅವರಿದ್ದಾರೆ. ನಮ್ಮ ಮೈಸೂರು ಇಂಡಸ್ಟ್ರಿಯಿಂದ ಅಧ್ಯಕ್ಷರಾದಂಥ ನಮ್ಮ ಸಂತೋಷ್ ಕುಮಾರ್ ರೈ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಕೂಡ. ನಮ್ಮ ಧನಲಕ್ಷ್ಮಿ ಗಟ್ಟಿಯವರ ಬಗ್ಗೆ ನಮಗೆಲ್ಲರೂ ಪರಿಚಯ ಇದೆ. ನಮ್ಮ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ನಮ್ಮ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರ ಕೆಲಸವನ್ನು ನಿರ್ವಹಿಸುತ್ತಿರುವವರು, ನಮ್ಮ ಮಂಡಲದ ಉಪಾಧ್ಯಕ್ಷರಾದ ಯಶವಂತ ಮೀನ್ರವರು, ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ಪಾದಲ್ಪಾಡಿಯವರು ಮತ್ತು ಯಮನ್ ಶೆಟ್ಟಿ ಅವರು, ಇಲ್ಲಿ ಇರತಕ್ಕಂಥ ನಮ್ಮ ಎಲ್ಲ ಗಣ್ಯರು, ಪ್ರಶಾಂತ್ ಗಟ್ಟಿಯವರು, ನಮ್ಮ ಬೋಳಿಯವರು ಪ್ರಶಾಂತ್ ಗಟ್ಟಿಯವರು ನಮ್ಮ ರೈತ APMCಯ ಸದಸ್ಯರಾಗಿ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥವರು ಎಲ್ಲರನ್ನು ಕೂಡ ಅಭಿನಂದಿಸುತ್ತಾ ಇವತ್ತು ಬಹಳ ವಿಶೇಷವಾಗಿ ಆಶಾ ಕಾರ್ಯಕರ್ತರು ನಮ್ಮ ಬೋಳಿಯವರು, ಹರೇಕಲ ಮತ್ತು ಈ ಪಾವೂರು ಹರೇಕಲ ಬೋಳಿಯರು ಈ 3 ಗ್ರಾಮಕ್ಕೆ ಸಂಬಂಧಪಟ್ಟಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯುತ್ತಿರುವಂಥ ಆಶಾ ಕಾರ್ಯಕರ್ತರ ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಸತೀಶ್ ಆಚಾರ್ಯವರು ಕೂಡ ನಮ್ಮ ಜೊತೆ ಬಂದು ಸೇರಿದ್ದಾರೆ. ನಮ್ಮ ಬೋಳಿಯಾರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಬಹಳಷ್ಟು ಪಕ್ಷ ಸಂಘಟನೆ ಕೂಡ ಕೆಲಸವನ್ನು ಮಾಡಿದವರು. ನಾವೆಲ್ಲರೂ ಸೇರಿ ಈ ಆಶಾ ಕಾರ್ಯಕರ್ತರನ್ನು ಅಭಿನಂದಿಸಬೇಕು ಎಂಬ ದೃಷ್ಟಿನಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನಾವು ಆಶಾ ಕಾರ್ಯಕರ್ತರ ಅಭಿವೃದ್ಧಿ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ನಿಮ್ಗೆ ಬಹಳಷ್ಟು ಜವಾಬ್ದಾರಿ ಇದೆ. ಬಹಳ ಜವಾಬ್ದಾರಿಯಿಂದ
ನೀವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ನಾನು ಓದಲ್ಲಿ ಬಂದಲ್ಲೆಲ್ಲ ನೋಡ್ತಾ ಇದ್ದೇನೆ. ಆ ಒಂದು ಸಮವಸ್ತ್ರವನ್ನು ಉಟ್ಕೊಂಡು ಬೇರೆ ಬೇರೆ ಮನೆಗಳಲ್ಲಿ ಸಂಪರ್ಕವನ್ನು ಮಾಡಿ ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನವನ್ನು ಕೊಡದೆ ಜನರ ಆರೋಗ್ಯ ರಕ್ಷಣೆಯೇ ನಮ್ಮ ಮೂಲ ಧ್ಯೇಯ ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವಂಥ ನಿಮಗೆ ಸರ್ವಶಕ್ತ ಭಗವಂತನು ಒಳ್ಳೆಯದನ್ನು ಮಾಡಲಿ, ನಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಕಾರವನ್ನು ಕೊಡ್ತಾರೆ ಅವರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಆದಷ್ಟು ಬೇಗ ಕೊರೋನಾ ಮುಕ್ತ ನಾಡನ್ನು ನಾವು ನೋಡೋಣ ಅಂತೇಳಿ, ಏನು 2 ವರ್ಷಗಳ ಹಿಂದೆ ಜನಜೀವನ ಯಾವ ರೀತಿ ಇತ್ತು, ಎಷ್ಟು ಕಾರ್ಯಕ್ರಮ, ಎಷ್ಟು ಸಭಾ ಕಾರ್ಯಕ್ರಮ, ಎಷ್ಟು ಧಾರ್ಮಿಕ ಕಾರ್ಯಕ್ರಮ, ಎಷ್ಟು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಕೇಂದ್ರ, ಆ ಎಲ್ಲ ಕಾರ್ಯಕ್ರಮಗಳನ್ನು ನೋಡುವಂಥ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಒಂದೆರಡು ಮಾತು ನಿಲ್ಲಿಸ್ತೇವೆ. ಪಾವೂರು, ಹರೇಕಳ ಮತ್ತು ಗೋಳಿಯಾರ್ನ ಈ ಪ್ರಾಥಮಿಕ ಕೇಂದ್ರದ ಆಶಾ ಕಾರ್ಯಕರ್ತರನ್ನು ಗೌರವಿಸುವಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಮಾಜಿ ವಿಧಾನ ಸದಸ್ಯರಾದಂಥ ಪ್ರತಾಪ್ ಸಿಂಗ್ ನಾಯ್ಕರವರೇ ಹಾಗೂ ಸಂತೋಷ್ ಕುಮಾರ್ ಗೋಳಿಯಾರ್ರವರೇ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ರಮೇಶ್ ಗಟ್ಟಿ ಅವರೇ ಹಾಗೆಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಆಶಾ ಕಾರ್ಯಕರ್ತರು ಹಾಗೂ ಈ PSCಯ ಎಲ್ಲ ಸಿಬ್ಬಂದಿ ವರ್ಗದವರು, ಇವತ್ತು ನಾವು ಕಂಡಂಥ ಅತ್ಯಂತ ಯಶಸ್ವಿ ಜಗತ್ನಾಯಕ ಯಾರಂತ ಕೇಳಿದರೆ ನರೇಂದ್ರ ಮೋದಿಯವರು. ಅವರು 2014ರಲ್ಲಿ ಪ್ರಧಾನಿಯಾದ ಅಂದಿನಿಂದ ಹಿಡಿದು ಇವತ್ತಿಗೆ 7 ವರ್ಷವನ್ನು ಪೂರೈಸಿದರೂ ಕೂಡ ಒಂದೇ ಒಂದು ದಿನ ರಜೆಯನ್ನು ಪಡೆದುಕೊಳ್ಳುವಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಮಾತ್ರ. ಇದಕ್ಕೆ ಮೂಲ ಕಾರಣ ಅವರಲ್ಲಿ ಇದ್ದಂಥ ಆರೋಗ್ಯ. ಆ ಆರೋಗ್ಯದ ಕಾರಣಕ್ಕಾಗಿ ಅವರು ಒಂದೇ ಒಂದು ದಿವಸ ರಜೆಯನ್ನು ಪಡೆದುಕೊಳ್ಳದೆ ತನ್ನ ಕೆಲಸ ಕಾರ್ಯವನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರು. ಹಾಗಾಗಿ ಇವತ್ತು ಇಡೀ ಜಗತ್ತಿಗೆ ಕೊರೋನಾ ವ್ಯಾಪಿಸಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿ ಅತ್ಯಂತ ಕಷ್ಟ ನಷ್ಟ ನೋವುಗಳನ್ನು ಸಂಭವಿಸಿದಂಥ ಈ ಸಂದರ್ಭದಲ್ಲಿ ತನ್ನ ಮನೆಯ ಸಮಸ್ಯೆ, ತನ್ನ ಸಮಾಜ ಸಮಸ್ಯೆ, ತನ್ನ ಸ್ವಂತ ಸಮಸ್ಯೆ ಇದ್ದರೂ ಕೂಡ ಎಲ್ಲವನ್ನು ಮರೆತು ಈ ಸಮಾಜದ ಆರೋಗ್ಯವನ್ನು ಕಾಪಾಡಬೇಕು, ಆ ಸಮಾಜದಲ್ಲಿರುವಂಥ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಮಾತೃ ಹೃದಯದ ಆಶಾ ಕಾರ್ಯಕರ್ತರು ಈ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಲ್ಲೂ ಕೂಡ ಆರೋಗ್ಯವನ್ನು ಕಾಣಬೇಕನ್ನುವಂಥ ದೃಷ್ಟಿಯಿಂದ ತನ್ನೆಲ್ಲ ಜೀವನವನ್ನು ಈ ಸಮಾಜಕ್ಕೆ ಮುಡಿಪಾಗಿಟ್ಟಂಥ ಈ ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಒಂದು ಸಣ್ಣ ತಮ್ಮ ಸೇವೆಯನ್ನು ಗುರುತಿಸುವಂಥ ಕಾರ್ಯಕ್ರಮ ಮಾತ್ರ. ನಾವು ಕೊಡುವಂಥ ಯಾವುದೇ ಕೊಡುಗೆಗಳು ನಿಮ್ಮ ಕೆಲಸಕ್ಕೆ ಬೆಲೆ ಕಟ್ಟುವಂಥದ್ದಲ್ಲ. ಆದರೆ ಯಾವ ಉದ್ದೇಶಕ್ಕೆ ಕೊಡ್ತೇವೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸನ್ನು ಅರಿತು ನಾವು ನಿಮಗೊಂದು ಗೌರವ ನೀಡಬೇಕಂತ ಕನಿಷ್ಠ ಸೌಜನ್ಯತೆಯನ್ನು ತೋರಿಸುವಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿಕೊಂಡು ಆ ಕೆಲಸವನ್ನು ಮುಂದೆ ಆ ಸಮಯವನ್ನು ಹೆಚ್ಚಿನ ಅವಧಿಗೆ ತೆಗೆದುಕೊಂಡು ತಮ್ಮ ಕೆಲಸವನ್ನು ಮಾಡಲಿಕ್ಕಿದ್ದೀರಿ. ಹಾಗಾಗಿ ಇವತ್ತು ಎಲ್ಲ ನಾಯಕರ ಸಹಕಾರದಿಂದ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಸೇವಾ ಹಿ ಸಂಘಟನೆ ಎಂಬ ಮೂಲ ಧ್ಯೇಯವನ್ನು ಇಟ್ಟುಕೊಂಡು ಕೊರೋನಾದಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಸೇವೆಯನ್ನು ಮುಂದುವರಿಸುವಂಥ ಉದ್ದೇಶದಿಂದ ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಇಡೀ ದೇಶದಾದ್ಯಂತ ನಡೀತಾ ಇದೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ತಮ್ಮ ಕೆಲಸವನ್ನು ಕಾರ್ಯವನ್ನು ಮಾಡುವಂಥ ನಿಮಗೆಲ್ಲರಿಗೂ ಆ ಭಗವಂತ ಆರೋಗ್ಯವನ್ನು ಕೊಡಲಿ ಅಂತ ನಾವು ಕೂಡ ಪ್ರತಿದಿನ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ತಮಗಾಗಿ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮಿಂದ ತಮಗೆ ಕೊಡುವಂಥದ್ದು ಯಾವುದು ಸಾಧ್ಯ ಇಲ್ಲ. ಆದರೆ ತಮಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟರೆ ಇಡೀ ನಾಡಿನ ಆರೋಗ್ಯ ಬರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ತಮಗೂ ಕೂಡ ಆರೋಗ್ಯ ಕೊಡಲಿ ಅನ್ನುವಂಥ ದೃಷ್ಟಿಯಿಂದ ನಾವು ನಿಮ್ಮನ್ನು ವಿಶೇಷವಾಗಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಪ್ರತಿದಿನ ನಾವು ಮಾಡ್ತೇವೆ. ಈ ದಿನ ಬಹಳ ಸಂತೋಷ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ
ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ಒಬ್ಬ ಕಾರ್ಯಕರ್ತನಾಗಿ ಇಡೀ ಮಂಗಳೂರು ಮಂಡಲದಲ್ಲಿ ಸುತ್ತುವರಿದುಕೊಂಡು ಇಡೀ ನಾಯಕರ ನೇತೃತ್ವದಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡುವಾಗ ಆಶಾ ಕಾರ್ಯಕರ್ತರು ಎಲ್ಲಿ ನೋಡಿದ್ರು ಅವರ ಆ ಒಂದು ಯೂನಿಫಾರ್ಮ್ ಅದೊಂದು ಬಹಳ ಒಂದು ಒಳ್ಳೆಯ ಬಣ್ಣ, ಯಾಕಂತಂದರೆ ಗುಲಾಬಿ. ಅದಕ್ಕೋಸ್ಕರ ಇವತ್ತು ತಮಗೆ ಗುಲಾಬಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದೆ. ತಮ್ಮ ಗುಲಾಬಿ ಬಣ್ಣದಿಂದ ಇಡೀ ಸಮಾಜದ ಒಂದು ಆಕರ್ಷಣೆಯನ್ನು ಮಾಡಿ ಅವರಿಗೆ ತಮ್ಮ ಮೇಲಿರುವಂಥ ಪ್ರೀತಿಯನ್ನು ತೋರಿಸಿ, ನಿಮ್ಮೆಲ್ಲರಿಗೂ ಕೆಲವೊಂದು ಕಡೆಯಲ್ಲಿ ನೋವು ನಲಿವುಲು ಆಗಿರ್ಬೋದು, ಅದೆಲ್ಲವನ್ನು ತಾವುಗಳು ಬಿಟ್ಟು ತಮ್ಮ ಮನಸ್ಸಿನ ನೋವನ್ನು ಬಿಟ್ಟು ನೀವು ಸಹಕಾರವನ್ನು ಕೊಡ್ತೀವಿ. ಕೆಲವೊಂದು ಕಡೆ ಕಲಿಸಲು ನೋಡಿರ್ಬೋದು, ಆಶಾ ಕಾರ್ಯಕರ್ತರಿಗೆ ಮನೆಗೆ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಅನೇಕ ತೊಂದರೆಗಳಾಗಿದ್ದುಂಟು. ಆದರೂ ಕೂಡ ಯಾರು ಕೂಡ ನೀವು ಧೃತಿಗೆಡಲಿಲ್ಲ. ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ನಮ್ಮ ಸೈನಿಕರಂತೆ, ಅಂದರೆ ನಮ್ಮ ದೇಶದ ಯೋಧರಂತೆ ಕಾದಾಡುವ ಮೂಲಕವಾಗಿ ಕಳೆದ ಸಲ ಆ ಪ್ರಥಮ ಹಂತದ ಹಲೆಯನ್ನು ಯಶಸ್ವಿಯಾಗಿ ತಾವು ನಿಭಾಯಿಸಿದಿರಿ. ಅದೇ ರೀತಿ ಎರಡನೇ ಹಂತದಲ್ಲೂ ಕೂಡ ತಾವೆಲ್ಲರೂ ಅತ್ಯಂತ ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದೀರಿ. ತಮಗೆ ಆ ಭಗವಂತನು ಇನ್ನೂ ಆರೋಗ್ಯ ಆಯುಷನ್ನು ಕೊಟ್ಟು ಈ ದೇಶವನ್ನು ಕಾಪಾಡುವಂಥ ಶಕ್ತಿ ನಿಮ್ಮಿಂದ ಬರಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರ ಮೂಲಕವಾಗಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಗೆ ವಂದನೆಗಳು. ಕಳೆದ ವರ್ಷ ಒಂದು ವರ್ಷದಿಂದ ಕೋವಿಡ್ ಮಹಾಮಾರಿ ಎಂಬ ರೋಗವು ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸಿತ್ತು. ಇಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯು ಇದರ ಮುಂದಾಳತ್ವವನ್ನು ವಹಿಸಿ ಕೊರೋನಾ ರೋಗವನ್ನು ತಡೆಗಟ್ಟುವಲ್ಲಿ ತುಂಬ ಕೆಲಸವನ್ನು ಮಾಡಿರುತ್ತದೆ. ಅದರಲ್ಲಿ ಕೆಳಮಟ್ಟದಲ್ಲಿ ದುಡಿತಿರುವ ನಾವು ಆಶಾನವರು ಮನೆ ಮನೆಗಳಿಗೆ ಭೇಟಿ ನೀಡಿ ಕೊರೋನಾ ಪೀಡಿತ ವ್ಯಕ್ತಿಯ ಮನೆಗಳಿಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಹಾಗೂ ಅವರಿಗೆ ಬೇಕಾದಂಥ ಮಾನಸಿಕ ಸ್ಥೈರ್ಯ ಹಾಗೂ ಏನು ಮೆಡಿಸನ್ ಅವರಿಗೆ ಬೇಕಾದಂಥ ಮೆಡಿಸನ್ ನಾವು ಅವರಿಗೆ ಕೊಟ್ಟಿರುತ್ತೇವೆ. ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿರುತ್ತೇವೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ನಮಗೆ ಮಲೇರಿಯಾ, ಡೆಂಗ್ಯೂ ಇಂಥ ಸಾಂಕ್ರಾಮಿಕ ರೋಗಗಳು ಮಳೆಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಇಂಥ ರೋಗ ಬಂದಂಥ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿರುತ್ತೇವೆ. ಈ ಎಲ್ಲ ರೋಗಗಳು ಇದು ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು. ಇಂಥ ರೋಗಗಳು ನಮ್ಮನ್ನು ನಾವು ಆ ರೋಗ ಇದೆ ಅಂತ ನಾವು ಲೆಕ್ಕಿಸದೆ ಅಂಥವರ ಮನೆಗಳಿಗೆ ಭೇಟಿ ನೀಡಿ ನಾವು ಅವರಿಗೆ ಸಂಪೂರ್ಣವಾದ ಸಹಕಾರ ನೀಡಿರುತ್ತೇವೆ. ಇವತ್ತಿನ ದಿನ ನಮ್ಮ ಆಶಾ ಕಾರ್ಯಕರ್ತರು ಗ್ರಾಮ ಮಟ್ಟದಲ್ಲಿ ಅಂದರೆ ಕಾರ್ಯಕ್ಷೇತ್ರದಲ್ಲಿ ದುಡಿತಿರುವ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿ, ಅಂದರೆ ನಾವು ಪಿಂಕ್ ಸಾರಿಯವರು ಅಂತ ಹೇಳಿದರೆ ಮೊದಲು ನಾವು ಹೋದ ಸಂದರ್ಭದಲ್ಲಿ ಯಾರಿಗೂ ಕೂಡ ಆಶಾ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಕೊರೋನಾ ಎಂಬ ರೋಗ ಬಂದ ನಂತರ ಎಲ್ಲರಿಗೆ ಪಿಂಕ್ ಸಾರಿಯವರು ಅಂತ ಹೇಳಿದರೆ ಆಶಾ ಅಂತ. ಈಗ ಎಲ್ಲರೂ ಎಲ್ಲಿ ಹೋದ್ರೆ ಸಹ ಆಶಾ ಅಂದರೆ ಪಿಂಕ್ ಸಾರಿಯವರು ಅಂತ ಗುರುತಿಸ್ತಾರೆ. ಅದೊಂದು ನಿಜವಾಗಿಯೂ ಖುಷಿಯಾದ ವಿಷಯ ಅಂತ ಹೇಳ್ಬೋದು. ಮೊದಲೊಂದು ಆಶಾ ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆಶಾ ಅಂತ ಯಾರು, ನಿಮ್ಮ ಮನೆಗೆ ಬಂದಿದ್ದ ಅಂತ ಕೇಳಿದ್ರೆ ನಮ್ಮ ಮನೆಗೆ ಯಾರು ಕೂಡ ಬರಲಿಲ್ಲ ಅಂತ, ಅದು ಆಶಾ ಅಂತಲೇ ಗೊತ್ತಿರಲಿಲ್ಲ. ಈ ಕೊರೋನಾ ಎಂಬ ರೋಗ ಬಂದ ನಂತರ ನಾವು ಮನೆಗಳಿಗೆ ವಿಸಿಟ್ ಕೊಟ್ಟ ನಂತರ ಯಾರಾದ್ರು ಆಶಾ ಅಲ್ಲ ಪಿಂಕ್ ಸಾರಿಯವರು ಹುಟ್ಟಿದ ಅಂತ ಬರ್ತಾ ಕೇಳಿದ ಹೌದು ಬಂದಿದ್ರು ಅಂತ ಹೇಳ್ತಾರೆ. ಅದೊಂದು ನಮಗೆ ನಮ್ಮ ಕಾರ್ಯಕ್ಷೇತ್ರದ ಜನರು ನಮಗೆ ಸಿಕ್ಕಾಗ ಅವ್ರು ಕೊಡುವ ಒಂದು ನಮಸ್ತೆ, ಅದೊಂದು ನಮಗೆ ಒಂದು ತುಂಬ ಧೈರ್ಯ ಕೊಡುವಂಥದ್ದು ಹಾಗೂ ಒಂದು ಖುಷಿಯನ್ನು ನೀಡುವಂಥ. ಈ ರೋಗ ಅದರ ಮಧ್ಯದಲ್ಲಿ ಯಾವುದೇ ಒಂದು ಲೆಕ್ಕಕ್ಕಿರುವ ಅಲ್ಲದಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದವರು ನಮ್ಮನ್ನು ಗುರುತಿಸಿ ಇವತ್ತು ಅವರು ಪ್ರೋತ್ಸಾಹಧನವನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ 3 ಗ್ರಾಮದ ಆಶಾ ಕಾರ್ಯಕರ್ತರ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.
ಸರ್ಕಾರದ 2ನೇ ವರ್ಷದ ಅವಧಿ ಪೂರ್ಣಗೊಳಿಸಿ ಈ ಸಂದರ್ಭದಲ್ಲಿ ನಾವು ಆಶಾ ಕಾರ್ಯಕರ್ತರಿಗೆ ಗೌರವಿಸುವಂಥ ಒಂದು ಯೋಜನೆ ಇಟ್ಕೊಂಡಿದೆ. ಇದಕ್ಕೆ ಬಂದಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಚಂದ್ರಹಾಸ್ ಪಂಡಿತ್ ಅವರಿಗೆ ಸ್ವಾಗತವನ್ನು ಮಾಡ್ತಾರೆ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಗ್ ನಾಯ್ಕರು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಬೋಳಿಯವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಧನಲಕ್ಷ್ಮಿ ಗಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಯಶವಂತ ಅಮೀನ್ರು ಕೂಡ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಗಾಯತ್ರಿ ಕಿಶೋರ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಭಟ್ಟವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ, ಮತ್ತು ನಮ್ಮ ಆರೋಗ್ಯ ಕೇಂದ್ರದ ಅಜಯ್ ಬಂಗ್ಯಾರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಬಂದಂಥ ಎಲ್ಲರ ಆಶಾ ಕಾರ್ಯಕರ್ತರನ್ನು ಮತ್ತು ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಸಭೆಯನ್ನು ಆರಂಭಿಸ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಪಕ್ಷದ ಹಿರಿಯರನ್ನ ಗಣ್ಯರನ್ನ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಪ್ರೀತಿಯ ಸೋದರಿಯರೇ, ಮಾಧ್ಯಮ ಮಿತ್ರರೇ, ಇವತ್ತು ನಮಗೆಲ್ಲರಿಗೂ ಕೂಡ ಪರ್ವಕಾಲ. ಇವತ್ತು ವಿಶ್ವಗುರು ಸಂದೇಶವನ್ನೇ ನೀಡಿದಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ 7 ವರ್ಷದ ಸಮರ್ಥ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ವಿಶ್ವಕ್ಕೆ ಸಂದೇಶ ಸಾರಿದಂತಹ ಒಂದು ದಿನ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದ ಹಿರಿಯರು, ಸಂಘದ ಮಾರ್ಗದರ್ಶಕರು ಎಲ್ಲರೂ ಸೇರಿಕೊಂಡು ಬೇರೆ ಬೇರೆ ಸೇವಾ ಚಟುವಟಿಕೆಗಳನ್ನು ಮಾಡ್ಬೋದು. ಇದರ ಜೊತೆ ಈ ಸಲ ನಾವು ಸೇವಾ ಹಿ ಸಂಘಟನೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಮಾಜದಲ್ಲಿ, ಅದು ಕೂಡ ಅಂತ್ಯೋದಯದ ಒಂದು ಕಲ್ಪನೆಯಲ್ಲಿರುವಂತಹ ಜನಸಾಮಾನ್ಯರ ಮನೆ ಬಾಗಿಲಿಗೆ ಇವತ್ತು ಕೊರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಜೀವದ ಹಂಗನ್ನು ಕೂಡ ಲೆಕ್ಕಿಸದೆ ನಿತ್ಯ ನಿರಂತರ ನೇರವಾಗಿ ಸೇವೆಯನ್ನು ನೀಡ್ತಾ ಇರುವಂತಹ ಆಶಾ ಕಾರ್ಯಕರ್ತರ ಜೊತೆ ಇವತ್ತು ಒಂದಿಷ್ಟು ಸೇವೆಯನ್ನು ಕೊಡಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಇವತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರನ್ನ ನಮ್ಮ ಒಂದು ಕಡೆಯಿಂದ ಅವರಿಗೆ ಒಂದು ಕಿಂಚಿತ್ತು ಅಳಿಲ ಸೇವೆಯನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ನೇಹಿತರೆ ಗೊತ್ತಿದೆ, ಈಗಾಗಲೇ ನಮ್ಮ ದೊಡ್ಡಣ್ಣ ಹೇಳಿದ್ರು, ಪ್ರತಾಪಣ್ಣ, ಮಹಿಳೆಯರಂತ ಹೇಳಿದ್ರೆ ನಾರಿ ಶಕ್ತಿ, 2 ಕಡೆ ಹೇಳ್ತಾರೆ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತೇಳಿ. ಅವಳು ಆ ಪೂಜ್ಯೇಶು ಮಾತಾ ಕೂಡ ಹೌದು. ಅಂತ ಸಂದರ್ಭದಲ್ಲಿ ಈಗ ತಾನೇ ನಾವು ಒಂದು ಕಡೆಗೆ ಹೋಗಿ ಬಂದೆವು. ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಿಮ್ಮಂತ ಸಾಮಾಜಿಕ ಕಾರ್ಯಕರ್ತರು ಸಮಾಜದಲ್ಲಿ ಕೆಲಸ ಮಾಡಬೇಕಿದ್ರೆ ಯಾವ ರೆಕಾಗ್ನೈಸ್ ಕೂಡ ಇರಲಿಲ್ಲ, ಗುರುತು ಇರಲಿಲ್ಲ. ಇವತ್ತು ನಿಮ್ಮ ಗುರುತು ಇರುವಂತದ್ದು ಪಿಂಕ್ ಸಾರಿ. ನಾವು ಕೇಳಿದ್ದೇವೆ, ಗುಲಾಬಿ ಗ್ಯಾಂಗ್ ಬಗ್ಗೆ ಎಲ್ಲ ಕೇಳಿರ್ಬೋದು. ಒಂದು ಕಥೆಯನ್ನೇ ನಮ್ಮ ಒಂದು ಅಕ್ಕ ಒಂದು ಉತ್ತರ ಕರ್ನಾಟಕದಲ್ಲಿ ಮಾಡಿ ಬಹಳ ಯಶಸ್ವಿಯನ್ನಾಗಿರುವಂಥದ್ದು. ಇವತ್ತು ನಮ್ಮ ಸರ್ಕಾರದ ನೆಲೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿ ಮಾಡುವಂತಹ ಸಾಮಾಜಿಕ ಕಾರ್ಯಕರ್ತರಿಗೆ ಕೂಡ ಅವರದ್ದೇ ಆದ ಒಂದು ಡೆಸಿಗ್ನೇಷನ್ ಅನ್ನು ಕೊಟ್ಟು ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಇವತ್ತು ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಡುವಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಸರ್ಕಾರ, ನಮ್ಮ ಮೋದಿ ಸರ್ಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಹಿರಿಯರು, ನಮ್ಮ ವಿಧಾನಸಭಾ ನಮ್ಮ ಸಭೆಯ ಈ ಒಂದು ಕ್ಷೇತ್ರದ ಅಧ್ಯಕ್ಷರ ನಮ್ಮ ಚಂದ್ರಹಾಸ್ ಪಂಡಿತ್ ಅವರ ನೇತೃತ್ವದಲ್ಲಿ ನಮ್ಮ ಹಿರಿಯಣ್ಣ ಇದ್ದಾರೆ, ಸಂತೋಷ್ ಕುಮಾರ್ ಬೋಳಿ ಅವರು ಇದ್ದಾರೆ, ರವಿಯಣ್ಣ ಇದ್ದಾರೆ, ಯಶವಂತಣ್ಣ, ಮತ್ತೆ ನಮ್ಮ ಹೇಮಂತಣ್ಣ, ಹೀಗೆ ನಮ್ಮೆಲ್ಲ ಹಿರಿಯರು ಸೇರಿಕೊಂಡು ಕಾರ್ಯಕರ್ತರಿಗೆ ಯಾವ ರೀತಿ ಸೇವೆ ಕೊಡಬೇಕೆಂಬ ನೆಲೆಯಲ್ಲಿ ನಾವು ಸಂಕಲ್ಪ ಮಾಡಿದಾಗ ಅಲ್ಲಿ ಕಂಡು ಬಂದಿರುವಂಥದ್ದು ನಮ್ಮ ಆಶಕ್ಕನವರು. ಇಡೀ ಕ್ಷೇತ್ರದ ಜನತೆಯ ಪರವಾಗಿ ಈ ಕೋವಿಡ್ ಸಂದರ್ಭದಲ್ಲಿ ನೀವು ನೀಡುವಂಥ ಸೇವೆಗೆ ನಾವು ನಿಮಗೆ ಮನಸಾರೆ ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಕೂಡ ನಿಮ್ಮನ್ನು ಅಭಿನಂದಿಸ್ತೇವೆ ಮತ್ತು ಈ ಸೇವೆಯನ್ನು ಮನಸಾರೆ ಸ್ವೀಕರಿಸಿ ಸದಾ ನಿಮ್ಮ ಸೇವೆ ಹೀಗೆ ಇರಲಿ. ಮೊದಲು ನೀವು ಜಾಗೃತಗೊಳಿಸಿ ಮಾಸ್ಕ್ ಹಾಕುವಂಥದ್ದು ನೀವೆಲ್ಲ ಹೇಳಿಕೊಡುವಂಥದ್ದು, ಜೊತೆಗೆ ಆತ್ಮಸ್ಥೈರ್ಯದೊಂದಿಗೆ ನಾವೆಲ್ಲರೂ ಕೂಡ ಕೊರೋನಾ ವಿರುದ್ಧದ ಈ ಮಹಾಮಾರಿ ಹೋರಾಟದಲ್ಲಿ ಪಾಲ್ಗೊಂಡು ಆದಷ್ಟು ಬೇಗ ಇದನ್ನು ನಿರ್ನಾಮ ಮಾಡುವಂಥ ಜನರಲ್ಲಿ ಮೊದಲನೇದಾಗಿ ಆತ್ಮಸ್ಥೈರ್ಯ ಮತ್ತು ಜಾಗೃತಿಯನ್ನು ಮೂಡಿಸಿ ಅಂತ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಈ ಕಾರ್ಯಕ್ರಮ ಅಧ್ಯಕ್ಷರ ನೇತೃತ್ವದಲ್ಲಿ ಅತ್ಯಂತ ಬಹಳ ಚೆನ್ನಾಗಿ ನಡೀತಾ ಇದೆ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಾವೆಲ್ಲರೂ ಕೂಡ ಆರೋಗ್ಯವಾಗಿರಿ, ಜಾಗೃತರಾಗಿರಿ. ಸರ್ವೇ ಜನ ಸುಖಿನೋ ಭವ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಆತ್ಮೀಯರು ಆದಂತಹ ಚಂದ್ರಹಾಸ್ ಪಂಡಿತ್ರವರೇ, ನಾನು ವಿಧಾನ ಪರಿಷತ್ ಸದಸ್ಯ ಮಾತ್ರ, ಮತ್ತೆ ಇಬ್ಬರು ಕೂತವರು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರುವಂಥವರು. ಒಬ್ಬರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದರ ಪ್ರಮುಖರಾಗಿ ಈ ಕ್ಷೇತ್ರದಲ್ಲಿ
ಪ್ರಿಯವಾಗಿ ಕೆಲಸ ಮಾಡ್ತಾ ಇರುವಂತಹ, ಸದಾ ಸಂತೋಷದಿಂದಲೇ ಇರುವಂತಹ ಸಂತೋಷ್ ಕುಮಾರ್ ಗೋಳಿಯಾರ್ರವರು. ಇನ್ನೊಬ್ಬರು ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅಲೆಮಾರಿ ಮತ್ತು ಅಲೆಮಾರಿ ಜನರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಸೇವೆಯನ್ನು ಮಾಡ್ತಾ ಇರುವಂತಹ, ರೋಟರಿಯ ಮೂಲಕವೂ ಸಾಕಷ್ಟು ಜನಸೇವೆ. ಬಹುಶಃ ಕಳೆದ ವರ್ಷವೂ ಇಲ್ಲಿ ಈ ಸೇವೆಯನ್ನು ಮಾಡಿರುವಂತಹ ಪ್ರವೀಣ್ ಶೆಟ್ರೆ, ಧನಲಕ್ಷ್ಮಕ್ಕ, ನಮಗೆಲ್ಲ ಒಂದು ಉತ್ಸಾಹ. ಆರೋಗ್ಯದ ಏನು ಜಿಲ್ಲಾ ಪಂಚಾಯತ್ನಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡಿದವರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಮುಖರೇ, ಇಲ್ಲಿ ಸೇರಿರುವ ಆಶಾ ಕಾರ್ಯಕರ್ತೆ. ಬಹುಶಃ ಈ ಕಲ್ಪನೆ ಪ್ರಾರಂಭ ಮಾಡುವಾಗ ಹೇಗೆ ಪ್ರಾರಂಭ ಆಯಿತು ಅಂತೇಳಿ ಗೊತ್ತಿಲ್ಲ. ಹೆಸರಿಟ್ಟದ್ದೇ ಆಶಾ ಕಾರ್ಯಕರ್ತೆಯರು. ಇಂತಹ ಒಂದು ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ನಾವು ಯಾರು ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡುವಾಗ ನಾವು ತಿಳ್ಕೊಂಡಿರಲಿಲ್ಲ, ನಾವು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ. ಆದರೆ ಇವತ್ತು ಜನರ ಬದುಕಿನಲ್ಲಿ ಈ ಕತ್ತಲೆಯ ಸಂದರ್ಭದಲ್ಲಿಯೂ ಒಂದು ಆಶಾ ಕಿರಣವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮನ್ನು ವಿಚಾರಿಸಿ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತಹ ಆಶಾ ಕಾರ್ಯಕರ್ತೆಯರು ಅಂತ ಹೇಳುವಂತಹ ಒಂದು, ಈಗ ಪಾವೂರಿನಲ್ಲಿ ಮಾತನಾಡುವಾಗ ಒಬ್ಬರು ಆಶಾ ಕಾರ್ಯಕರ್ತೆಯರು ಹೇಳಿದರು. ಆಶಾ ಅಂತ ಹೇಳಿದಾಗ ಫಸ್ಟಿಗೆ ಮೊದಲು ಯಾರು ಏನು ಅಂತ ಹೇಳುವಂಥದ್ದೇ ಗೊತ್ತಿರಲಿಲ್ಲ. ಆದರೆ ಇವತ್ತು ಆಶಾ ಕಾರ್ಯಕರ್ತೆಯರು ಅಂತೇಳಿ ಹೇಳಿದರೆ ಬಹಳ ಗೌರವದಿಂದ ನೀವು ಮಾಡಿರುವ ಸೇವೆಯ ಕಾರಣಕ್ಕೆ ನಿಮಗೆ ಜನ, ನಾವೆಲ್ಲ ಬಹಳ ಋಣಿಗಳಾಗಿ ಆ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮ ಆಗ್ತಾಯಿದೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವೆನ್ ಯು ಲವ್ ಸಂಬಡಿ ಶೋ ಇಟ್ ಅಂತ ಹೇಳಿ. ನಮಗೆ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಇದ್ದಾಗ ಅದನ್ನು ನಾವು ಮನಸ್ಸಿನಲ್ಲೇ ಇಟ್ಟುಕೊಂಡ್ರೆ ಸಾಕಾಗೋದಿಲ್ಲ. ಅದನ್ನು ನಾವು ತೋರ್ಪಡಿಸಿದಾಗ ಕೆಲಸ ಮಾಡುವವರಿಗೆ ಮತ್ತಷ್ಟು ಉತ್ಸಾಹ, ವಿಶ್ವಾಸ ಮತ್ತೆ ಬರ್ತದೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮ. ಇಲ್ಲದಿದ್ದರೆ ಈ ಕಾರ್ಯಕ್ರಮದಲ್ಲಿ ಏನು ಅಂತಹ ದೊಡ್ಡ ಸಂಗತಿಯನ್ನು ಏನು ನಾವು ನಿಮಗೆ ಕೊಡ್ತಾ ಇಲ್ಲ. ಆದರೆ ನಮ್ಮ ವಿಶ್ವಾಸ, ನಮ್ಮ ಶ್ರದ್ಧೆ, ನಮ್ಮ ಪ್ರೀತಿಯನ್ನು ನೀವು ಮಾಡುವ ಸೇವೆಗೆ ನಾವು ಚಿರಋಣಿಗಳಾಗಿದ್ದೇವೆ ಅಂತ ಹೇಳುವಂಥದ್ದನ್ನು ತೋರ್ಪಡಿಸುವುದಕ್ಕೆ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಸಾಂಕೇತಿಕ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮವನ್ನು ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತಿಗೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಕಳೆದ 7 ವರ್ಷಗಳಿಂದ ಯಾರ್ಯಾರು ಏನೇನೇ ಚರ್ಚೆ ಮಾಡಿದರೂ ಒಂದು ಆತ್ಮಸಾಕ್ಷಿಗೆ ಸರಿಯಾಗಿ ನಾವು ಏನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ಕಳೆದ 7 ವರ್ಷದಲ್ಲಿ ದೇಶದಲ್ಲಿ ಯಾವ ರೀತಿಯ ಒಂದು ಅಭೂತಪೂರ್ವವಾದಂತಹ ಬದಲಾವಣೆಯಾಗಿದೆ, ಭಾರತವನ್ನು ನೋಡುವಂತಹ ದೃಷ್ಟಿಕೋನ ಇಡೀ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ಮಾರ್ಪಾಡಾಗಿದೆ ಅಂತ ಹೇಳುವಂಥದ್ದು ಎಲ್ಲರ ಅನುಭವಕ್ಕೆ ಬಂದಂತಹ ವಿಷಯ. ಇವತ್ತು ಇಂತಹ ಸಂದರ್ಭದಲ್ಲಿ ಇಡೀ ಜಗತ್ತೇ ನಮ್ಮ ಜೊತೆ ಒಟ್ಟಿಗೆ ಸೇರಿ ನಾವು ಮಾಡಿದಂತಹ ಸೇವೆಯ ಕಾರಣಕ್ಕೆ, ಒಮ್ಮೆ ಆಲೋಚನೆ ಮಾಡಿ, ಭಾರತ ಅಂತೇಳಿ ಹೇಳಿದರೆ ಒಂದು ಬರೀ ಬಡ ದೇಶ ಅಂತ ಹೇಳುವಂಥದ್ದು ಇಲ್ಲಿ ಈಗಲೂ ಕೆಲವರು ನಂಬದವರಿದ್ದಾರೆ. ನಮ್ಮದೇ ದೇಶದಲ್ಲಿ ಇಂತಹ ಮಹಾಮಾರಿ ಬಂದಾಗ ಜಗತ್ತಿಗೆ ಪ್ರಥಮ ಸ್ಥಾನದಲ್ಲಿ ವ್ಯಾಕ್ಸಿನನ್ನು ತಯಾರು ಮಾಡಿ ಜನರಿಗೆ ಕೊಡಬಲ್ಲಂತಹ, ಜಗತ್ತಿಗೆ ಕೊಡಬಲ್ಲಂತಹ ಒಂದು ಶಕ್ತಿಯಾಗಿ ಭಾರತ ಬಂದಿದೆ. ಕಳೆದ 2 ವರ್ಷಗಳಲ್ಲಿ ಈ ಮಹಾಮಾರಿ ಬಂದ ನಂತರ ಆರೋಗ್ಯ ಇಲಾಖೆಯ ವ್ಯವಸ್ಥೆಯಲ್ಲಿ ಪ್ರಾರಂಭದ ಹಂತವನ್ನು ಒಮ್ಮೆ ನೆನಪಿಸಿಕೊಂಡ್ರೆ ಖಾಲಿ ಒಂದು ಮಾಸ್ಕಿನಿಂದ ಪ್ರಾರಂಭಗೊಂಡು ವೆಂಟಿಲೇಟರಿಂದ ಎಂತೆಂತಹ ಸಂಗತಿಗಳ ಬಗ್ಗೆ ಒಂದು ರೀತಿಯಲ್ಲಿ ಕ್ರಾಂತಿಕಾರಕವಾಗಿ ಬದಲಾವಣೆಯನ್ನು ತಂದು ಹಳ್ಳಿಯ ಮೂಲೆ ಮೂಲೆಗೂ ತಲುಪಿಸಿ ಜನರಲ್ಲಿ ವಿಶ್ವಾಸವನ್ನು ತುಂಬಿಸಿ ಈ ದೇಶಕ್ಕೆ ನೇತೃತ್ವ ಕೊಟ್ಟಂತಹ ನಮ್ಮೆಲ್ಲರ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇವತ್ತಿಗೆ 2ನೇ ಅವಧಿಯ 2 ವರ್ಷವನ್ನು ಪೂರೈಸಿದ್ದಾರೆ.
ಅಂತಹ ಸಂದರ್ಭದಲ್ಲಿ ಆ ತಪಸ್ವಿ, ಆ ತ್ಯಾಗಿ ಸಮಾಜಕ್ಕೋಸ್ಕರ ಕಳೆದ 7 ವರ್ಷವೂ ಒಂದು ದಿನವೂ ರಜೆ ತೆಗೆಯದೆ ಈ ದೇಶದ ಏಳಿಗೆಯ ದೃಷ್ಟಿಯಿಂದ ಯೋಚನೆ ಮಾಡುತ್ತಿರುವಂತಹ ನಿಸ್ವಾರ್ಥ ವ್ಯಕ್ತಿಯ ಮನಸ್ಸಲ್ಲಿ ಈ ವರ್ಷವನ್ನು ಹೇಗೆ ಆಚರಿಸುವುದು ಅಂತ ಹೇಳಿ ನಾವು ಪಕ್ಷದ ಹಿರಿಯರು ಯೋಚನೆ ಮಾಡಿದಾಗ ಸೇವೆಯನ್ನೇ ಉಸಿರಾಗಿಟ್ಟುಕೊಂಡಂತಹ ನರೇಂದ್ರ ಮೋದಿಯವರ ಈ ದಿನವನ್ನು, ಅಂದರೆ ಸರ್ಕಾರದ ಈ ದಿನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಆಶಾ ಕಾರ್ಯಕರ್ತರಿಗೆ ಗೌರವಿಸುವುದರ ಮೂಲಕ, ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸುವುದರ ಮೂಲಕ ನಮ್ಮದಾದಂತಹ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಿಯಾಗಿ ಎಲ್ಲ ಪ್ರಮುಖರ ಒಟ್ಟಿಗೆ ಸೇರಿ ಒಂದು ನಿಶ್ಚಯ ಮಾಡಿ, ಇದರಲ್ಲಿ ಒಂದು ನಮಗೆ ಒಂದು ತೃಪ್ತಿಯ ಭಾವ ಇದೆ. ಮತ್ತು 2 ಸಂಗತಿಗಳನ್ನು ಹೇಳ್ತಾರೆ: ಸಂಘಟಿತ ಬಲ ಮತ್ತು ವಿಶ್ವಾಸದ ಛಲ. ಇದು ಎರಡನ್ನು ಒಟ್ಟಿಗೆ ಸೇರಿಸಿದರೆ ಮನುಷ್ಯ ಮೀರಬಲ್ಲಂತಹ ಅಥವಾ ದಾಟಬಲ್ಲದಂತಹ ಯಾವುದೇ ಪರಿಸ್ಥಿತಿಯಲ್ಲಿಯೂ ದಾಟಬಲ್ಲಂತಹ ಶಕ್ತಿ ಅವನಿಗಿದೆ. ಆ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ವಿಷಮ ಪರಿಸ್ಥಿತಿಯನ್ನು ಎದುರಿಸೋಣ. ನಿಮ್ಮ ಜೊತೆ ನಾವು ಇದ್ದೇವೆ. ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮೀರಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮಗೆ ನಮ್ಮೆಲ್ಲರ ಕೃತಜ್ಞತೆಯ ಜೊತೆಗೆ ದೇವರು ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ. ಜನರ ವಿಶ್ವಾಸವನ್ನು ಮತ್ತಷ್ಟು ಬೆಳೆಸುವಂಥ ಒಂದು ಶಕ್ತಿಯಾಗಿ ನೀವು ಸಮಾಜದಲ್ಲಿ ರೂಪುಗೊಳ್ಳಿ. ಎಲ್ಲರ ಆಶಯಗಳಿಗೆ ಆಶಾ ಕಾರ್ಯಕರ್ತೆಯರಾಗಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ವಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಸಂಘಟಿಸಿದವರಿಗೂ ಮತ್ತು ಇಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಇಲ್ಲಿಯ ಆಡಳಿತ ವರ್ಗದವರಿಗೂ ವಂದನೆಗಳನ್ನು ಸಲ್ಲಿಸಿ ದೇವರ ಹತ್ರ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಅವರು, ನಮ್ಮ ಹಿರಿಯರು, ನಮ್ಮ ರಾಜ್ಯ ನಾಯಕರು, ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ಕ್ಷೇತ್ರದ ಉಸ್ತುವಾರಿಯು ಆದಂಥ ಗೌರವಾನ್ವಿತ ಪ್ರತಾಪ್ ಸಿಂಗ್ ನಾಯ್ಕರವರು, ಅಲೆಮಾರಿ ಇದರ ಅಧ್ಯಕ್ಷರಾದಂಥ ಉಳಿದೊಟ್ಟು ರವೀಂದ್ರ ಶೆಟ್ಟಿಯವರು, ನಮ್ಮ ಮಹಿಳಾ ಮೋರ್ಚಾದ ಗೌರವಾನ್ವಿತ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರಿ, ಕ್ಷೇತ್ರದ 2 ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ, ನವೀನ್ ಪಾದಲ್ಪಾಡಿಯವರೇ, ಕ್ಷೇತ್ರದ ಉಪಾಧ್ಯಕ್ಷರಾದ ಯಶವಂತರವರೇ, ಕೋನಾಜಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂಥ ರಾಮಕೃಷ್ಣರವರೇ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ನಮ್ಮ ಗಾಯತ್ರಿ ಅಕ್ಕನವರೇ, ವಿಶೇಷವಾಗಿ ಕೇಂದ್ರ ಬಿಂದು ಆದಂಥ ಆಶಾ ಅಕ್ಕನವರೇ, ಹಾಗೂ ನಮ್ಮ ಬಂದಂಥ ಅನ್ಯಾನ್ಯ ಜವಾಬ್ದಾರಿಯಲ್ಲಿರುವಂಥ ಗ್ರಾಮ ಸಮಿತಿ, ಕ್ಷೇತ್ರ ಸಮಿತಿ, ಜಿಲ್ಲಾ ಸಮಿತಿಯ ನನ್ನ ಸಹೋದರ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹಳ ಚಂದವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಹಿರಿಯರು ಮಾತನಾಡಿದರು. ನರೇಂದ್ರ ಮೋದಿಜಿಯವರ ಪ್ರಥಮ 5 ವರ್ಷ ಕಂಪ್ಲೀಟ್ ಆಗಿ 2ನೇ ಬಾರಿಯ 2ನೇ ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗ್ತದೆ. ಅವರದೊಂದು ಧ್ಯೇಯ ಉಂಟು: ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಎಲ್ಲರ ಒಟ್ಟಿಗೆ, ಎಲ್ಲರ ಅಭಿವೃದ್ಧಿ, ಎಲ್ಲರ ವಿಶ್ವಾಸದೊಂದಿಗೆ ಅವರ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮವಿಲ್ಲ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣಬೇಕೆಂಬ ಏಕೈಕ ಉದ್ದೇಶದಿಂದ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಈ ದೇಹದಲ್ಲಿಟ್ಟ. ಹಲವು ವರ್ಷದಿಂದ ನಾನೊಂದು ಪುಸ್ತಕವನ್ನು ಓದುವಾಗ ನನಗೆ ಇವಾಗಲೂ ಕೂಡ ಅದು ನೆನಪಾಗ್ತದೆ. ದೇರ್ ಈಸ್ ಓನ್ಲಿ ಒನ್ ಕಾಸ್ಟ್, ದ ಕಾಸ್ಟ್ ಆಫ್ ಹ್ಯೂಮನಿಟಿ. ಇರುವುದೊಂದೇ ಜಾತಿ, ಅದು ಮಾನವೀಯತೆ ಎಂಬ ಜಾತಿ. ದೇರ್ ಈಸ್ ಓನ್ಲಿ ಒನ್ ಗಾಡ್, ದಿ ಗಾಡ್ ಆಫ್ ಲವ್. ಇರುವುದೊಂದೇ ದೇವರು, ಪ್ರೀತಿ ಎಂಬ ದೇವರು. ದೇರ್ ಈಸ್ ಓನ್ಲಿ ಒನ್ ಹಾರ್ಟ್, ದಿ ಆರ್ಟ್ ಆಫ್ ಲವ್. ಇರುವುದೊಂದೇ ಹೃದಯ, ಅದು ಪ್ರೀತಿ ಎಂಬ ಹೃದಯ. ಇದು ಯಾಕೆ ಹೇಳಿದೆ ಅಂದರೆ, ಇದು ಆಶಾ ಕಾರ್ಯಕರ್ತೆಯವರು ಆ ರೀತಿಯಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾರೆ. ಜಾತಿ ಇಲ್ಲ, ಮತ ಇಲ್ಲ, ಭೇದವಿಲ್ಲ, ಶ್ರೀಮಂತ ಎಂಬ ಇದಿಲ್ಲ, ಬಡತನ ಎಂಬ ಭಾವನೆ ಇಲ್ಲ. ಎಲ್ಲರೂ ಒಂದಾಗಿ ಒಟ್ಟಾಗಿ ಭಾರತಾಂಬೆಯ ಮಕ್ಕಳು ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ತಮ್ಮ ಮನೆಯಲ್ಲಿ 10 ಹಲವು ಸಮಸ್ಯೆಗಳಿದ್ದರೂ, ಆರ್ಥಿಕ ಸಮಸ್ಯೆ ಇರ್ಬೋದು, ಇದು ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ತನ್ನ ಚಿಕ್ಕ ಚಿಕ್ಕ ಮಕ್ಕಳು ಇರ್ಬೋದು, ಮನೆಯಲ್ಲಿ ತಂದೆ ತಾಯಿ ಮಾವ ಅತ್ತೆ ಪ್ರಾಯದವರು ಇರ್ಬೋದು, ಅದನ್ನೆಲ್ಲ ಇದ್ದು ಕೂಡ
ಆ ಕೆಲಸವನ್ನು ಮಾಡಿ ತನಗೆ ಕೊಟ್ಟಂಥ ಜವಾಬ್ದಾರಿ ಆಶಾ ಕಾರ್ಯಕರ್ತೆಯರೆಂಬ ಜವಾಬ್ದಾರಿಯಿಂದ ನಿತ್ಯ ನಿರಂತರವಾಗಿ ಈ ಕೊರೋನಾ ಎಂಬ ಮಹಾಮಾರಿ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಬಿಡಲಿಲ್ಲ. ಮತ್ತು ಇಡೀ ಟಿ ವಿ ಮಾಧ್ಯಮ ಆಗಿರ್ಬೋದು, ಪ್ರತಿಯೊಂದು ಇದ್ದಾರೆ, ಪತ್ರಿಕೆ ಇದ್ದಾರೆ, ಅದನ್ನು ಅತ್ಯಂತ ವಿವರಣೆ ಕೊಟ್ಟ ನಂತರ ಕೂಡ ಹೆದರಿಕೆ ಆದರೂ ಕೂಡ ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವ ನಿಮ್ಮನ್ನು ಈ ರೀತಿ ಗೌರವ ಮಾಡಬೇಕೆಂಬ ಲೆಕ್ಕಾಚಾರ ನಮ್ಮ ನರೇಂದ್ರ ಮೋದಿಜಿಯವರ ಆ ವಿಶಾಲವಾದ ಹೃದಯದಲ್ಲಿ ರಾಜ್ಯದ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರು, ಶಾಸಕರು, MP ಅವರು ಸಂಬಂಧಪಟ್ಟಂಥ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮನ್ನು ಗೌರವ ಮಾಡಬೇಕು. ಅದರ ಒಟ್ಟಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಡಾಕ್ಟರ್ ಆಗಿರ್ಬೋದು, ಆ ಸ್ಟಾಫ್ ನರ್ಸ್ಗಳಾಗಿರ್ಬೋದು, ಅದರಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು, ಅದರಲ್ಲಿ ಕೆಲಸ ಮಾಡೋ D ಗ್ರೂಪ್ನ ನೌಕರರಾಗಿರ್ಬೋದು, ವಿಶೇಷವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಬಾಕಿ ಬೇರೆ ಬೇರೆ ಇಲಾಖೆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ಮೆಡಿಕಲ್ ಸ್ಟೂಡೆಂಟ್ ಎಲ್ಲವನ್ನು ಬದಿಗಿಟ್ಟು ತನ್ನನ್ನು ತ್ಯಾಗ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಂಟ್ರೋಲಿಗೆ ಬರ್ತಾ ಉಂಟು. ನಮ್ಮ ದೇಶ ಜಗತ್ತಿನಲ್ಲೇ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕಾದರೆ ನರೇಂದ್ರ ಮೋದಿಜಿ ಅಂತ ಪ್ರಧಾನಮಂತ್ರಿ ಇದ್ದ ಕಾರಣ ಇದು ಕಂಟ್ರೋಲ್ ಆಯ್ತಾ? ಇಡೀ ಜಗತ್ತು ಹೇಳ್ತದೆ, ನಾವು ಹೇಳೋದಲ್ಲ, BJP ಅವರು ಹೇಳೋದು, ಇಡೀ ಜಗತ್ತು ಹೇಳ್ತದೆ. ಅಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ಯಾರೆಲ್ಲ ಮಾಡ್ತಾರೆ ಅವರ ಅತ್ಯಂತ ಗೌರವದಿಂದ ನಾವು ಈಗ ನಿಮ್ಮನ್ನು ಯಾವ ರೀತಿಯಲ್ಲಿ ಗೌರವ ಮಾಡ್ತೇವೆ ಅಂದರೆ ಅತ್ಯಂತ ನೀವು ಉತ್ತುಂಗ ಸ್ಥಿತಿಯಲ್ಲಿದ್ದೀರಿ, ಆ ರೀತಿಯಲ್ಲಿ ಗೌರವ ಮಾಡ್ತೇವೆ. ಅದನ್ನು ಸ್ವೀಕಾರ ಮಾಡುವಂಥ ಭಾಗ್ಯ ನಿಮಗೆ ಕೊಡುವಂಥ ಭಾಗ್ಯ ನಮಗೆ. ನೀವು ಇನ್ನೂ ನಿಮಗೆ ಆರೋಗ್ಯವನ್ನು ಕೊಟ್ಟು ದೇವರು ಇನ್ನಷ್ಟು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ಗಳಿಸಿರಿ. ಆರೋಗ್ಯದ ಬಗ್ಗೆ ಗಮನ ಕೊಡಿ. ಬಾಕಿಯವರ ಬಗ್ಗೆ ಹೇಗೆ ಗಮನ ಕೊಡ್ತೀರಿ ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಕೊಡಿ ಅಂತ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಎಲ್ಲಿ ಸ್ತ್ರೀಯರನ್ನು ಪೂಜಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ದೇವರು ನೆಲೆಯಾಗಿರ್ತಾರೆ ಅಂತ ಒಂದು ಮಾತಿದೆ. ಈ ಮಾತನ್ನು ನಾನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಆಶಾ ಎನ್ನುವುದು ಹೆಣ್ಣು ಮಕ್ಕಳು, ಇಲ್ಲಿ ಯಾರೇ ಗಂಡು ಮಕ್ಕಳು ಇಲ್ಲ, ಆಶಾ ಎನ್ನುವುದು ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳನ್ನೇ ಯಾಕೆ ಇದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ, ಒಂದು ಮನೆಯನ್ನು ಬೆಳಗಬೇಕಾದ್ರೆ ಆ ಹೆಣ್ಣು ಬೇಕು. ಹಾಗೆಯೇ ಆಶಾ ಅನ್ನುವಳು ಇಡೀ ಊರಿನ ಅಳುವ ಕಣ್ಣನ್ನು ಹೇಗೆ ಕಂಬನಿ ಒರೆಸ್ತಾಳೆ ಅಂತ ಹೇಳಿದ್ದಕ್ಕೆ ಅದೇ ಉದಾಹರಣೆ ನಮ್ಮ ಆಶಾ. ಜಗತ್ತಿಗೆ ಬೆಳಕಾಗಿ ನಮಗೆ ಇರುವಂಥ ಏಕೈಕ ನಾಯಕ ನರೇಂದ್ರ ಮೋದಿ. ಆದರೆ ನಮ್ಮ ಪ್ರತಿಯೊಂದು ಹಳ್ಳಿಗೂ ಇರುವಂಥವಳು ನಮ್ಮ ಆಶಾ ಕಾರ್ಯಕರ್ತೆ. ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿನಿತ್ಯ ಭೇಟಿ ನೀಡಿ ಪ್ರತಿಯೊಬ್ಬರ ಮನಸ್ಸನ್ನು ಅರಿತುಕೊಂಡು ಅವರಿಗಿರುವ ಸಮಸ್ಯೆಗಳನ್ನು ತಿಳಿದುಕೊಂಡು ಅವರ ನೋವಿಗೆ ಸ್ಪಂದಿಸ್ತಾ ಇರುವಂಥವರು ನಿಮ್ಮಂಥವರ ಸೇವೆಗೆ ನಾವೆಂದು ಚಿರಋಣಿ. ನಿಮಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ, ನಮ್ಮ ಮಂಡಲದ ಅಧ್ಯಕ್ಷರಿದ್ದಾರೆ, ನಿಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಿಮ್ಮ ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ಕೆ ಶ್ಲಾಘಿಸುತ್ತಾ ವಂದಿಸ್ತಾ ಇದ್ದೇನೆ. ನರೇಂದ್ರ ಮೋದಿಜಿಯವರು 7ನೇ ವರ್ಷದ ಸರ್ಕಾರವನ್ನು ಆಡಳಿತವನ್ನು ಕೈಗೊಂಡಿದ್ದಾರೆ. ಅವರು ಅನೇಕ ನಮಗೆ ನಮ್ಮ ಜನರಿಗೆ ಬೇಕಾಗುವಂಥ ಯೋಜನೆಗಳನ್ನು ಕಲ್ಪಿಸಿದ್ದಾರೆ. ಆದರೆ ಇಂದು ಕೂಡ ನಮಗೆ ಒಂದು ಆಶಾ ಕಾರ್ಯಕರ್ತರನ್ನು ಗೌರವಿಸುವಂಥ ಕೆಲಸ ನಮ್ಮ ಗಣ್ಯರು ಎಲ್ಲ ಕಡೆ ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ. ನಮ್ಮ ಇಂಥ ಸೇವೆಯನ್ನು ಗುರುತಿಸಿ ನಮಗೆ ಒಂದು ಅಭಿನಂದನೆಯನ್ನು ಗೌರವಿಸಬೇಕು, ಅಭಿನಂದನೆ ಮಾಡಬೇಕಂತ ಹೇಳಿ ಇಂದು ನಮಗೆ ಇಲ್ಲಿಗೆ ಭೇಟಿ ನೀಡಿ ಎಲ್ಲರೂ ಗಣ್ಯರು ಬಂದಿದ್ದಾರೆ. ನಮಗೆ ಇದೊಂದು ನಮ್ಮ ಭಾಗ್ಯ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮೆಲ್ಲರನ್ನು ಗೌರವಿಸುವುದು ನಮಗೆ ಒಂದು ಖುಷಿಯ ವಿಷಯವಾಗಿದೆ. ನಾವು ಇಂದು ರಾತ್ರಿ ನಾವು ಮಲಗುವಾಗ ನಮಗೆ ಆಗುತ್ತೆ, ಎಲ್ಲರೂ ಮನೆಗಳಿಗೆ ಹೋಗುವಾಗ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಪ್ರಾಯದವರು ತುಂಬ 90 ವರ್ಷ 100 ವರ್ಷದವರು ಇರುತ್ತಾರೆ. ಆಗ ನೀವು ಈ ಎಲ್ಲ ಕೋವಿಡ್ ಪಾಸಿಟಿವ್ ಏರಿಯಾಕ್ಕೆ ಈಗ ನಾವು ಎಲ್ಲ ಕಡೆ ಹೋಗುವಂಥದ್ದು ಈಗ ಪಾಸಿಟಿವ್ ಏರಿಯಾದಕ್ಕೆ ಒಂದೊಂದು ಗ್ರಾಮದಲ್ಲಿ 200 ಕೇಸ್ ಬರ್ತಿದ್ದೆ ಒಂದು ಆಶನಿಗೆ ಇರುತ್ತದೆ. ಹಾಗಾಗಿ ಇಂಥ ಸಮಯದಲ್ಲಿ ನೀವು ಭಯಭೀತರಾಗಿರೋದಿಲ್ವಾ? ನೀವು ಮನೆಯಲ್ಲಿ ಹೋಗಿರುವ ಖಂಡಿತವಾಗಿ ನಮಗೆ ರಾತ್ರಿ ಒಂದು ಹಾಗೆ ಅನಿಸುತ್ತೆ, ಭಯ ಆಗುತ್ತೆ. ಆದರೆ ಮರುದಿನ ಬೆಳಿಗ್ಗೆ ನಮ್ಮ ಮನೆಯದು ಯಾವುದೇ ಯೋಚನೆ ಬರದೆ ನಮ್ಮ ಒಂದು ಪಾಸಿಟಿವ್ ಒಂದು ಮನೆಗೆ ಹೋದಾಗ ನಾವು ಅವರನ್ನು ಆರೋಗ್ಯವಾಗಿ ಇರುವಂತ ಹೇಳಿದರೆ ಅವರ ಮನೆಗೆ ಹತ್ತಿರ ಹೋಗಿ ಅವರ ಪ್ರತಿಯೊಂದು ಕೆಲಸವನ್ನು ಟ್ಯಾಬ್ಲೆಟ್ ಕೊಡುವಂಥದ್ದು, ಪಲ್ಸ್ ನೋಡುವಂಥದ್ದು,
ನೋಡುವಂಥದ್ದು, ಥರ್ಮೋಮೀಟರ್ ಅವರಿಗೆ ಜ್ವರ ಇದೆ ಎಲ್ಲವನ್ನು ನೋಡುವಾಗ ನಮಗೆ ಯಾವುದೇ ರೀತಿಯ ಭಯ ಇರುವುದಿಲ್ಲ. ನಮಗೆ ಇರುವುದು ಒಂದೇ, ಅವರು ಒಳ್ಳೆ ಆರೋಗ್ಯವಂತರಾಗಿ ಹುಷಾರಾಗಿರುವರು ಅಂತ ಹೇಳುವಂಥ ಮನೋಭಾವನೆ ನಮಗೆ ಬರ್ತದೆ. ಹಾಗಾಗಿ ನರೇಂದ್ರ ಮೋದಿಜಿ ಅವರ ಕೂಡ ಇಂದು ಕನಸು ಎಲ್ಲ ನಮ್ಮ ವಿಶ್ವವೇ ಕೊರೋನಾ ಮುಕ್ತವಾಗಬೇಕಂತೇಳಿ. ಹಾಗಾಗಿ ನಮಗೆಲ್ಲರೂ ಇಂಥ ಗಣ್ಯರು ನಮಗೆ ಭರವಸೆ ಬೆರಿ ಸಹ ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವಂಥ ಕೊಟ್ಟಿದೆ. ನಮ್ಮ ಕೈಲಾದಷ್ಟು ನಮಗೆ ಎಲ್ಲರೂ ನಾವು ಹೋರಾಡಿ ನಾವು ಕೊರೋನಾ ಮುಕ್ತವಾಗಿ ವಿಶ್ವವನ್ನೇ ಕೊರೋನಾ ಮುಕ್ತವಾಗಿ ಮಾಡೋಣ ಅಂತೇಳಿ ಅದರ ಒಟ್ಟಿಗೆ ನಾವು ಹೋರಾಡ್ತೇವೆ. ನಿಮಗೆಲ್ರಿಗೂ ನಮ್ಮ ಆಶಾ ಕಾರ್ಯಕರ್ತರ ಇಡೀ ವಿಶ್ವದ ದೇಶದ ಆಶಾ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂಥ ಸೇವೆಯನ್ನು ಇನ್ನೂ ಕೂಡ ನಿಮಗೆ ಮಾಡುವಂಥ ಭಾಗ್ಯ ಆ ದೇವರು ಆರೋಗ್ಯ ಭಾಗ್ಯವನ್ನು ಒದಗಿಸಲಿ, ಇನ್ನಷ್ಟು ಸೇವೆ ನಿಮ್ಮ ಕೈಯಿಂದ ಆಗಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸ್ತೀನಿ. ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಎರಡನೇ ಹಂತದ 2ನೇ ವರ್ಷವನ್ನು ಪೂರೈಸುತ್ತಿರುವಂಥ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯರ ನಿರ್ಧಾರದಂತೆ, ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ಹಾಗೂ ನಮ್ಮ ಮಂಡಲದ ಪ್ರಮುಖ ನಾಯಕರ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಇವತ್ತು ಸೇವೆ ಸಂಘಟನೆ ಎಂಬಂಥ ದೃಷ್ಟಿಯಲ್ಲಿ ಪಕ್ಷದ ಧ್ಯೇಯವಾಕ್ಯದೊಂದಿಗೆ ವಿಶ್ವಗುರು ಭಾರತವನ್ನು ಮಾಡುವಂಥ ದಿಟ್ಟ ನಾಯಕನ ಆ ಮನಸ್ಸಿನ ಕಲ್ಪನೆಯೊಂದಿಗೆ ಹೊರಟಂಥ ಈ ಒಂದು ಸಂಘಟನೆ ಇವತ್ತು ಇಡೀ ಜಗತ್ತಿಗೆ ಒಂದು ಮಾದರಿಯಾದಂಥ ಭಾರತವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಇಡೀ ಭಾರತವನ್ನು ಒಂದು ಕಾಲದಲ್ಲಿ ದೂಷಿಸುವಂಥ ಪರಿಸ್ಥಿತಿ ಇದ್ದರೆ ಇವಾಗ ಇಡೀ ಜಗತ್ತಿನ ಎಲ್ಲ ಸಮುದಾಯ ಭಾರತವನ್ನು ನೋಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಕಾರಣ ಕೋವಿಡ್ ಅನ್ನೋ ಮಹಾಮಾರಿ ಇಡೀ ಜಗತ್ತನ್ನು ಆವರಿಸಿದ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಂದು ಧೈರ್ಯವನ್ನು ಕೊಟ್ಟಂಥ ರಾಷ್ಟ್ರ ಯಾವುದಂತ ಕೇಳಿದರೆ ಅದು ಭಾರತ. ಇಡೀ ಭಾರತ ಆತ್ಮನಿರ್ಭರ ಎಂಬಂಥ ಒಂದು ಆ ಮೋದಿಜಿಯವರ ಕಲ್ಪನೆ ಯಾರಿಗೂ ಕಲ್ಪನಾತೀತವಾದದ್ದು. ಅದೇ ಮೋದಿಜಿಯವರ ಕಲ್ಪನೆ ಆ ಆತ್ಮನಿರ್ಭರ ಇವತ್ತು ಇಡೀ ಜಗತ್ತಿಗೆ ಲಸಿಕೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಭಾರತದಿಂದ ಆಗಿದೆ. ಇದು ಆತ್ಮನಿರ್ಭರದ ಕಲ್ಪನೆ. ಹಾಗಾಗಿ ಈ ಆತ್ಮನಿರ್ಭರತೆಯ ಮೂಲಕವಾಗಿ ಇಡೀ ಜಗತ್ತಿಗೆ ಒಂದು ಶಕ್ತಿಯನ್ನು ತುಂಬಿದಂಥ, ಧೈರ್ಯವನ್ನು ತುಂಬಿದಂಥ ಒಬ್ಬ ನಾಯಕ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷ ಸಂಪೂರ್ಣವಾದ ಆಡಳಿತವನ್ನು ಕೊಟ್ಟು ಅದರ 2ನೇ ಭಾಗವಾಗಿ ಇವತ್ತು 2ನೇ ವರ್ಷವನ್ನು ಸಂಪೂರ್ಣ ಮಾಡಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತನ್ನು ಆವರಿಸಿದಂಥ ಈ ಮಹಾಮಾರಿಯೊಂದಿಗೆ ದಿಟ್ಟ ಸೈನಿಕರಂತೆ ಹೋರಾಟ ಮಾಡೋರು ಯಾರಂತ ಕೇಳಿದರೆ ಆರೋಗ್ಯದ ಸಿಬ್ಬಂದಿ, ಅದರಲ್ಲೂ ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು. ಆಶಾ ಅನ್ನುವಂಥ ಹೆಸರೇ ಸೂಚಿಸುತ್ತಿರುವ ಹಾಗೆ ಆಶಾ ಇಡೀ ಜಗತ್ತಿಗೆ ಅಥವಾ ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಸೈನಿಕರಿದ್ದಂತೆ ಆರೋಗ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಆರೋಗ್ಯ ಕಾರ್ಯಕರ್ತೆಯರ ಆ ಮನಸ್ಥಿತಿ ಏನಂತ ಹೇಳಿದರೆ ಅದನ್ನು ಮನಸ್ಸಿನಲ್ಲೂ ಕನಸಿನಲ್ಲೂ ಒಂಥರ ಹೆದರಿಕೆ ಬರುವಂಥದ್ದು. ಇಂದು ಈ ಕೊರೋನಾದ ಪರಿಸ್ಥಿತಿಯಲ್ಲಿ ಅಣ್ಣ ತಂಗಿಯ ಆ ಒಂದು ಮೃತದೇಹವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಹಿಂಜರಿಯುವಂಥ ಕಾಲ, ತಂದೆಯ ಮೃತದೇಹವನ್ನು ಮಕ್ಕಳು ತೆಗೆದುಕೊಳ್ಳದಂಥ ಒಂದು ಕಾಲ, ತಾಯಿಯ ಮೃತದೇಹವನ್ನು ಮಗ ಕೊಂಡೋದಂಥ ಕಾಲ. ಆದರೆ ಆಶಾ ಕಾರ್ಯಕರ್ತೆಯರು ತನ್ನೊಬ್ಬ ದಿಟ್ಟ ಮಹಿಳೆ ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬ ಸಾರ್ವಜನಿಕನ ಆರೋಗ್ಯದ ಹಿತವನ್ನು ಕಾಯುವಂಥ ಕೆಲಸವನ್ನು ಪ್ರತಿ ಮನೆಗೂ ಹೋಗಿ ತನ್ನ ಹೃದಯದಲ್ಲಿ ಆ ಒಂದು ಧೈರ್ಯವನ್ನು ತುಂಬಿ ಆ ಪ್ರತಿಯೊಬ್ಬ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬನ ಆ ಆಕ್ಸಿಮೀಟರನ್ನು ತೆಗೆದುಕೊಂಡು ಹೋಗಿ ಅವನ ಆ ಪಲ್ಸನ್ನು ಚೆಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಆರೋಗ್ಯದ ಮೆಡಿಸಿನ್ ಕಿಟ್ಟನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಅವರ ಸ್ವ್ಯಾಬ್ ಟೆಸ್ಟಿಗೆ ಕಳಿಸುವಂಥ ಮನವೊಲಿಕೆಯ ಮಾತನ್ನಾಗಿರ್ಬೋದು, ಅಥವಾ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನಾಗಿರ್ಬೋದು, ಪ್ರತಿಯೊಂದನ್ನು ತಾನು ತಾಯಿಯ ಸ್ಥಾನದಲ್ಲಿ ನಿಂತು ಆ ಕೆಲಸವನ್ನು ಇಡೀ ಸಮಾಜದ ತಾಯಿಯ ರೀತಿಯಲ್ಲಿ ಮಾಡ್ತಾ ಇದ್ದಾಳೆ. ಆದರೆ ಅವಳ ಪರಿಸ್ಥಿತಿ ಅವಳಿಗೆ ಗೊತ್ತು. ಬೆಳಿಗ್ಗೆ ಮನೆಯಿಂದ ತನ್ನ ಮಗುವನ್ನು ಅಥವಾ ತನ್ನ ಗಂಡನನ್ನು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಒಂದು ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಆ ಬಿಸಿಲಿನಲ್ಲಿ ನಡೆದು ಎಲ್ಲ ಮನೆಯನ್ನು ಸಂಪರ್ಕ ಮಾಡಿ ತಾನು ಆಯಾಸಗೊಂಡರೂ ಕೂಡ ನಗುಮುಖದಲ್ಲಿ ಮಾತಾಡಿ ಆ ತಾಳ್ಮೆಯಿಂದ ಪ್ರೀತಿಯ ಮಾತನ್ನಾಡಿ ಆ ಸಮಾಜಕ್ಕೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಿ ಕೊನೆಗೆ ಸಾಯಂಕಾಲ ತನ್ನ ಮನೆಗೆ ಮುಟ್ಟುವಾಗ ತನ್ನ ಪ್ರೀತಿಯ ಮಗು ಹತ್ತಿರ ಬಂದಾಗ ತಬ್ಬಿಕೊಳ್ಳದಂಥ ಪರಿಸ್ಥಿತಿ. ತನ್ನ ಗಂಡ ಹತ್ತಿರ ಬರುವಾಗ ಅವನಿಗೊಂದು
ಮಾತನಾಡದೆ ದೂರದಲ್ಲಿ ನಿಂತುಕೊಳ್ಳುವಂಥ ಪರಿಸ್ಥಿತಿ. ತನ್ನ ವಯಸ್ಸಾದ ತಂದೆ ಅಥವಾ ತಾಯಿಗೆ ಒಂದು ಹತ್ತಿರ ಹೋಗಿ ಮಾತನಾಡುವಂಥ ಪರಿಸ್ಥಿತಿ. ಆದರೂ ಕೂಡ ತಾನು ಸಮಾಜಕ್ಕಾಗಿ ಏನನ್ನಾದರೂ ಅರ್ಪಣೆ ಮಾಡಬೇಕು ಅನ್ನುವಂಥ ಭಾವನೆಯಿಂದ ತಾನು ಎಲ್ಲವನ್ನು ಬಿಟ್ಟು ಕೊನೆಗೆ ನೇರವಾಗಿ ಬಂದು ತಾನು ಸ್ನಾನ ಮಾಡಿಕೊಂಡು ಆಮೇಲೆ ತನ್ನ ಕೆಲಸ ಕಾರ್ಯವನ್ನು ಮಾಡುವಂಥ ಪರಿಸ್ಥಿತಿ. ಅದರಲ್ಲೂ ಇವತ್ತು ಸಾಯಂಕಾಲ ಯಾವುದೇ ಸಮಯ ಇಲ್ಲ, 5:30ಗೆ ನಮ್ಮ ಕೆಲಸ ಮುಗಿದಿದ್ದರೆ ಇವತ್ತು 7 ಗಂಟೆ 8 ಗಂಟೆ ವರದಿಗಳನ್ನು ಕೊಡುವಾಗ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಮನಸ್ಸಿನ ಆ ಒಂದು ತಳಮಳ ಎಲ್ಲವೂ ನಮಗೆ ಅರ್ಥ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಇವತ್ತು ತಮ್ಮೆಲ್ಲರ ಆ ಸೇವೆಯನ್ನು ಪರಿಗಣನೆ ಮಾಡಿ ತಮಗೆ ನಾವೆಲ್ಲ ನೀಡುವಂಥ ಒಂದು ಕಿಂಚಿತ್ತು ಆ ಸೇವೆಯನ್ನು ತಾವುಗಳು ಮನಪೂರ್ವಕವಾಗಿ ಅದೊಂದು ದೊಡ್ಡ ಸೇವೆ ಅನ್ನುವಂಥ ಮೂಲಕವಾಗಿ ನಾವು ನೀಡುವಂಥ ಒಂದು ಸಣ್ಣ ಕಾಣಿಕೆಯನ್ನು ಇವತ್ತು ತಾವುಗಳು ಪಡ್ಕೊಳ್ಬೇಕು. ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ 157 ಆಶಾ ಕಾರ್ಯಕರ್ತರು ಕೂಡ ನಮಗೆ ಮಾತೃ ಸಮಾನರಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ನಿಮಗೆ ಬಹಳ ಚಿರಋಣಿಯಾಗಿ ನಿಮಗೆ ಹೃದಯ ತುಂಬಿದಂಥ ವಂದನೆಗಳನ್ನು ಅರ್ಪಿಸುತ್ತಾ ನಿಮಗೆ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ನಾನು ಕೂಡ ಒಂದು ಸಲ ನಿಮಗೆ ನಿಮ್ಮ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುವಂಥ ಸಣ್ಣ ಕೆಲಸವನ್ನು ನಾನು ಮಾಡ್ತೇನೆ. ಆದರೆ ತಾವೆಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರತಿಯೊಬ್ಬ ಕೊರೋನಾ ವಾರಿಯರ್ಸಿಗೂ ಕೂಡ ಒಂದು ಆರೋಗ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ವೈದ್ಯರಾದಿಯಾಗಿ ಅನೇಕ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನೀಡುವಂಥ ಸಣ್ಣ ಕಾಣಿಕೆಯನ್ನು ತಾವುಗಳು ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಒಂದೇ ಮಾತಿನಲ್ಲಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಇದರ ವತಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ಅತಿ ಯಶಸ್ವಿನ 7ನೇ ವರ್ಷದ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸಿ 8ನೇ ವರ್ಷಕ್ಕೆ ಕಾಲಿಡುವಂತಹ ಸುಸಂದರ್ಭದಲ್ಲಿ ನರೇಂದ್ರ ಮೋದಿಯು ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಅದೇ ರೀತಿ ಈ ಕಷ್ಟ ಕಾಲದಲ್ಲಿ ಜನರೊಂದಿಗೆ, ಸಮಾಜದೊಂದಿಗೆ, ದೇಶದೊಂದಿಗೆ, ಇತರ ರಾಷ್ಟ್ರಗಳೊಂದಿಗೆ ಸ್ಪಂದಿಸಿದಂತಹ ರೀತಿ ಇಡೀ ಜಗತ್ತೇ ಮೆಚ್ಚುವಂಥದ್ದು. ಎಲ್ಲ ದೇಶಗಳಿಗೆ ಆದರ್ಶವಾದಂತಹ ಒಬ್ಬ ವ್ಯಕ್ತಿ ಇದ್ದರೆ, ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ. ಆದ್ದರಿಂದ ಅವರ ಅತಿ ಯಶಸ್ವಿ ಅಧಿಕಾರ ಅವಧಿಯನ್ನು ನಾವು ಭಾರತೀಯ ಜನತಾ ಪಕ್ಷ ಯಾವ ರೀತಿ ಅದನ್ನು ಸಂಭ್ರಮಿಸುವುದು ಅನ್ನುವ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ನಮ್ಮ ನಾಯಕರು, ನಮ್ಮ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ನಾಯಕರು ಒಂದಷ್ಟು ಸಲಹೆಗಳನ್ನು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನೀಡಿದರು. ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮ ನಾವು ಕೊರೋನಾ ವಾರಿಯರ್ಸ್ ಜೀವನದಲ್ಲಿ ತನ್ನ ಎಲ್ಲ ಕಷ್ಟ ಕಾರ್ಪಣ್ಯ ಮನೆಯ ಸಮಸ್ಯೆಗಳನ್ನು ಬದಿಯಲ್ಲಿಟ್ಟು ಕೊರೋನಾದ ವಿರುದ್ಧ ಹೋರಾಡುವಂಥ ವಿಶೇಷ ಮನಸ್ಥಿತಿ, ಶಕ್ತಿ, ಸಾಮರ್ಥ್ಯವನ್ನು ಇಟ್ಟುಕೊಂಡಂಥವರು ನಮ್ಮ ಆಶಾ ಕಾರ್ಯಕರ್ತೆಯರು. ಅವರಿಗೆ ಗೌರವ ಸಮರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ನಾವು ಪದಾಧಿಕಾರಿಗಳು ಇಂದು ನಮ್ಮ ಕೋಟೆಕಾರು ಪ್ರಾಥಮಿಕ ಹೆಲ್ತ್ ಕೇಂದ್ರದಲ್ಲಿ ಸಾಧಾರಣ 37 ಆಶಾ ಕಾರ್ಯಕರ್ತರಿದ್ದೇವೆ. ಅಷ್ಟು ನಮಗೆ ಪಟ್ಟಿ ಬಂದಿದೆ.
ಸೊ ಅವರಿಗೆ ಒಂದು ಗೌರವ ನೀಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವಿಲ್ಲಿ ಮಾಡಿದ್ದೇವೆ. ದಯಮಾಡಿ ಅದನ್ನೆಲ್ಲ ತಾವು ಪ್ರೀತಿಯಿಂದ ಸ್ವೀಕರಿಸಬೇಕು. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಶ್ರೀ ಚಂದ್ರಾಸ್ ಪಂಡಿತ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಅದರೊಟ್ಟಿಗೆ MLC ಆದಂಥ ಶ್ರೀ ಪ್ರತಾಪ್ ಸಿಂಹ ನಾಯಕರು ಮಾಜಿ ಜಿಲ್ಲಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ. ಮುಂದುವರಿದು ಮೈಸೂರು ಎಲೆಕ್ಟ್ರಿಕಲ್ಸ್ ಇದರ ಅಧ್ಯಕ್ಷರಾದಂತಹ ಶ್ರೀ ಸಂತೋಷ್ ಐ ಬೋಳಿಯರ್ ನಮ್ಮೊಂದಿಗಿದ್ದಾರೆ, ಜಿಲ್ಲೆಯ ಉಪಾಧ್ಯಕ್ಷರು. ಇವರನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಪ್ರೀತಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಂಡಲದ ಇತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಮಂಡಲದ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಹಿರಿಯ ಕಾರ್ಯಕರ್ತೆ ರಾಜೀವ್ ಕೆಂಪಣ್ಣು, ಕೊಣಾಜೆ ಮಹಾಶಕ್ತಿ ಅಧ್ಯಕ್ಷೆ ಗಾಯತ್ರಿ ಅಕ್ಕ, ಅದೇ ರೀತಿ ಈ ವಿಭಾಗದ ನಮ್ಮ ನಾಯಕ ಉದಯ್ ಶೆಟ್ಟಿ ಎಲ್ಲರೂ ಇದ್ದೀರಿ. ಅದರೊಟ್ಟಿಗೆ ಬಂದಂಥ ನಿಮ್ಮ ಎಲ್ಲರ ಒಟ್ಟಿಗೆ ಕ್ಷಮೆ ಇರಲಿ. ನಮ್ಮ ಮಂಡಲದ ಉಪಾಧ್ಯಕ್ಷ ಶ್ರೀ ಯಶವಂತ್ ಅಮೀನ್ ಇದ್ದಾರೆ. ಅದೇ ರೀತಿ ಬಂದಂಥ ಎಲ್ಲ ಗೌರವಿತ ಕಾರ್ಯಕರ್ತರು, ಅದೇ ರೀತಿ ಮಾಧ್ಯಮ ಪ್ರಮುಖರು, ಅದೇ ರೀತಿ ನಮ್ಮ ಶಕ್ತಿ ಕೇಂದ್ರದ ಪ್ರಮುಖರು, ಬಂದಿದ್ದಲ್ಲಿ ಬೂತ್ ಸಮಿತಿ ಅಧ್ಯಕ್ಷರು ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ, ಹಿಂದುಳಿದ ಮೋರ್ಚಾದ ಅಧ್ಯಕ್ಷರು, ಈ ಕೆಲಸಕ್ಕಾಗಿ ನಮ್ಮೊಟ್ಟಿಗೆ ನಾವು ತುಂಬ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಿದ್ದೇವೆ, ಯಶವಂತ್ ಇದ್ದಾರೆ. ಬಂದಂಥ ಎಲ್ಲರನ್ನ ಪ್ರೀತಿಪೂರ್ವಕ ಸ್ವಾಗತಿಸಿ ಅಧ್ಯಕ್ಷರು ಈ ಸಣ್ಣ ಕಾರ್ಯಕ್ರಮ ನಡೆಸಬೇಕು ಅಂತ ವಿನಂತಿ. ಕಳೆದ 1 ವರ್ಷ ಚಿಲ್ಲರೆ ಆಯಿತು. ಫಸ್ಟ್ ಕೊರೋನಾ ಬಂದಾಗ ಏನು ಅಂತ ಗೊತ್ತಿರಲಿಲ್ಲ. ಈಗ ಕೊರೋನಾ ಬಂದಾಗ ಸ್ವಲ್ಪ ಏನು ಅಂತ ಸ್ವಲ್ಪ ಗೊತ್ತಾಗಿದೆ. ಆದ ಕಾರಣ ಇವರ ಕೆಲಸ ಹೇಳಬೇಕಂದ್ರೆ ಸಾಧಾರಣ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾನೆ ಇರ್ತಾರೆ. ಇಲ್ಲಿ ನಮಗೆ 4 ಗ್ರಾಮ ಉಂಟು. ಒಂದು ಸೋಮೇಶ್ವರ, ಕೋಟೆಕಾರ್, ಕಿನ್ಯ ಮತ್ತು ತಲಪಾಡಿ. ಸೊ ಎಲ್ಲರೂ 24 hours ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ. ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೇನೆ. ಫೀಲ್ಡಿನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೇವೆ ಎಂಬುದರ ಬಗ್ಗೆ ಮನೆ ಮಕ್ಕಳಾಗಿ ನಮ್ಮನ್ನು ಗುರುತಿಸಿಕೊಂಡು ನಮಗೆ ಇವತ್ತು ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅವರಿಗೆ ಈ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ನಮ್ಮ ಆರೋಗ್ಯ ಇಲಾಖೆದವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ ಪ್ರಥಮ ಹಂತದ ಅಧಿಕಾರಾವಧಿ ಮುಗಿದು ದ್ವಿತೀಯ ಹಂತದ 2ನೇ ವರ್ಷವನ್ನು ಪೂರ್ಣಗೊಳಿಸುವಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಮ್ಮ ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ನಾವು ಮಂಡಲದ ವಿಧಾನ ಪರಿಷತ್ ಸದಸ್ಯರಂಥ ಪ್ರತಾಪ್ ಸಿಂಹ ನಾಯಕರವರ ಒಂದು ಮಾರ್ಗದರ್ಶನದಲ್ಲಿ ಇಬ್ಬರು ಸಚಿವ ಸಂಪುಟದ ದರ್ಜೆಯ ನಾಯಕರೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖರೊಂದಿಗೆ ಸೇರಿಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ 157 ಜನ ಆಶಾ ಕಾರ್ಯಕರ್ತರು, ನಮ್ಮ ಮನೆಯ ಬೆಳಗುವಂಥ ಆಶಾ ಜೀವಿಗಳು, ಇವರನ್ನು ಇಡೀ ದೇಶದಾದ್ಯಂತ ಗೌರವಿಸುವಂಥ ಕೆಲಸ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ತಾಯಿದೆ. ಭಾರತೀಯ ಜನತಾ ಪಾರ್ಟಿಯ ನಾಯಕರ ಒಂದು ಧ್ಯೇಯೋದ್ದೇಶ ಏನಂತ ಹೇಳಿದ್ರೆ ಸೇವಾ ಹಿ ಸಂಘಟನೆ ಎನ್ನುವಂಥ ಒಂದು ಧ್ಯೇಯದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ತನ್ನ ಕೆಲಸ ಕಾರ್ಯವನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೇವೆಯ ಸಂಘಟನೆ ಎಂಬ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿ ಗ್ರಾಮ ಮಟ್ಟದಲ್ಲೂ ಬೇರೆ ಬೇರೆ ಸೇವಾ ಚಟುವಟಿಕೆಯನ್ನು ಮಾಡುವ ಮೂಲಕವಾಗಿ ವಿಶೇಷವಾಗಿ ಅದರಲ್ಲೂ ಮಂಡಲದಲ್ಲಿರುವಂಥ 8 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೊಂದು ಗೌರವವನ್ನು ನೀಡಬೇಕು.
ಅವರನ್ನು ಈ ಸಮಾಜ ಗುರುತಿಸುವಂತಾಗಬೇಕು, ಅವರ ಸೇವೆಯನ್ನು ಗಮನಿಸುವಂತಾಗಬೇಕು. ಅವರಿಗೆ ಅವರು ಮಾಡುವಂಥ ಸೇವೆಗೆ ಸಾರ್ಥಕತೆ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ಈ ರೀತಿ ಅವರಿಗೆ ಗೌರವವನ್ನು ಕೊಟ್ಟಾಗ ಮಾತ್ರ. ಅವರು ಯಾವುದೇ ಪ್ರತಿಫಲಾಪೇಕ್ಷೆಗಳು ಅಲ್ಲ. ಯಾಕಂತೇಳಿದ್ರೆ ಬೆಳಗ್ಗಿಂದ ಹೊರಟ್ರೆ ಸಂಜೆ ತನಕ ತನ್ನ ಇಡೀ ಕುಟುಂಬವನ್ನು ಮರೆತು ಸಮಾಜಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟುಕೊಂಡು ದೇಶದ ಸೈನಿಕ ಯಾವ ರೀತಿ ಓಡಾಡ್ತಾನೋ ಅದೇ ರೀತಿಯಲ್ಲಿ ಎದುರಿನ ಸಾಲಿನಲ್ಲಿ ನಿಂತು ತನ್ನ ಕರ್ತವ್ಯವನ್ನು ಮಾಡುವಂಥ ಧೀರ ಮಾತೆಯರು. ಹಾಗಾಗಿ ಆ ಮಾತೆಯರಿಗೆ ಒಂದು ಗೌರವವನ್ನು ಕೊಡುವಂಥ ಸಂದರ್ಭ ಈ ಸಂದರ್ಭ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತೆಲ್ಲ ನಾವು ಮಂಡಲದ ಯುವಕರನ್ನು ಅಥವಾ ಕಾರ್ಯಕರ್ತ ಅಥವಾ ನಾಯಕರನ್ನು ಸೇರಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ತಿಳ್ಕೊಂಡಿದ್ದಾರೆ. ಯಾಕಂತೇಳಿದರೆ ಸರ್ಕಾರದ ಜೊತೆ ಮಾತನಾಡುವಾಗ ತಮ್ಮ ತಳಮಟ್ಟದ ಸಮಸ್ಯೆಗಳನ್ನು ಅರಿತಲ್ಲಿ ಮಾತ್ರ ಆ ಒಂದು ಸಮಸ್ಯೆಯ ಪರಿಹಾರ ನೀಡಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ. ಅದಕ್ಕೋಸ್ಕರವಾಗಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ PSCಗಳು ಕೂಡ ಅವರ ಆ ಮನದಾಳದ ಮಾತನ್ನು ಕೇಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮೋದಿಜಿ ಕೂಡ ತನ್ನ ಮನದಾಳದ ಮಾತನ್ನು ಮನ್ ಕಿ ಬಾತ್ನ ರೂಪದಲ್ಲಿ ಆಕಾಶವಾಣಿಯ ಮೂಲಕ ಪ್ರದರ್ಶಿಸಿದ್ದಾರೆ. ಹಾಗಾಗಿ ಅದರೊಟ್ಟಿಗೆ ನಮ್ಮ ಇಲ್ಲಿನ ನಾಯಕರು ಕೂಡ ತಮ್ಮ ಮನದ ಆ ಏನು ಮಾತಿದೆ ಅದನ್ನು ಅಹವಾಲು ತಗೊಳ್ಳಿಕ್ಕೋಸ್ಕರ ಇವತ್ತು ನಾವೆಲ್ಲ ಬಂದಿದ್ದೇವೆ. ಅದರೊಟ್ಟಿಗೆ ಮಂಡಲದ ವತಿಯಿಂದ ತಮ್ಮೆಲ್ಲರನ್ನು ಗೌರವಿಸುವ ಮೂಲಕವಾಗಿ ಸಣ್ಣ ಕಾಣಿಕೆಯನ್ನು ನಿಮಗೆ ನೀಡ್ತದೆ. ಯಾಕಂದರೆ ಇದು ನಿಮಗೆ ಕೊಡುವಂಥ ಗೌರವ ಮಾತ್ರ. ಇದನ್ನು ನೀವು ಕಿಂಚಿತ್ ಅಂತ ಎನಿಸದೆ ಇದು ಪರ್ವತ ಅಂತೇಳಿ ಸ್ವೀಕರಿಸಬೇಕು. ಯಾಕಂತೇಳಿದರೆ ನಿಮ್ಮ ಸೇವೆಗೆ ಕೊಡುವಂಥ ಖಾಲಿ ಗೌರವ ಮಾತ್ರ. ಇದು ನಿಮಗೆ ಕೊಡುವಂಥ ಬೆಲೆ ಅಲ್ಲ. ನಿಮ್ಮ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಹಾಗಾಗಿ ಇದು ಬೆಲೆ ಅಲ್ಲ, ನಿಮಗೆ ಕೊಡುವಂಥ ಒಂದು ಕಿಂಚಿತ್ ಕಾಣಿಕೆ. ಅದನ್ನು ತಾವೆಲ್ಲರೂ ಮನಸಾರ ಸ್ವೀಕರಿಸಿ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಅದರೊಟ್ಟಿಗೆ ನಿಮ್ಮೆಲ್ಲರ ಆರೋಗ್ಯಕ್ಕೋಸ್ಕರವಾಗಿ ನಾವೆಲ್ಲರೂ ಪ್ರತಿ ದಿವಸ ಪ್ರಾರ್ಥನೆ ಮಾಡಿ ನಿಮಗೆ ಅತ್ಯಂತ ಒಂದು ಒಳ್ಳೆಯ ಆರೋಗ್ಯ ಕೊಡಲಿ. ಯಾಕಂದರೆ ನೀವು ಪ್ರತಿ ದಿವಸ ಬೆಳಗ್ಗೆ ಹೊರಟ್ರೆ ತನ್ನ ಮಕ್ಕಳನ್ನೆಲ್ಲ ಬಿಟ್ಟು ಕೊನೆಗೆ ಸಾಯಂಕಾಲ ಬರುವಾಗ ಮಗು ಹತ್ತಿರ ಬರುವಾಗ ಕೂಡ ನಿಮಗೆ ಅದನ್ನು ತಪ್ಪಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಗಂಡ ಹತ್ರ ಬರುವಾಗ ಅವರನ್ನು ಸ್ನಾನ ಮಾಡದೆ ನಾನು ಸ್ವಚ್ಛತೆ ಆಗದೆ ಯಾವುದೇ ಕೆಲಸ ಮಾಡುವಾಗಿಲ್ಲ. ಅದೇ ನಮ್ಮ ಮನೆಯಲ್ಲಿರುವಂಥ ವಯೋವೃದ್ಧರನ್ನು ಮುಟ್ಟುವಾಗಿಲ್ಲ. ಅಷ್ಟು ಕಷ್ಟಪಟ್ಟು ನಾವು ಈ ಸಮಾಜದ ಕೆಲಸ ಮಾಡ್ತಿದ್ದೆ. ಅವಾಗ ನೀವು ಮಾಡುವಂಥ ಸೇವೆಯನ್ನು ನಾವು ಇಷ್ಟೇ ನಿಮಗೆ ಗೌರವವನ್ನು ಕೊಡ್ಬೋದು. ಅಷ್ಟೇ ಬಿಟ್ಟರೆ ನಿಮ್ಮೊಟ್ಟಿಗೆ ನಾವು ಸದಾ ನಿಮ್ಮೊಟ್ಟಿಗೆ ಬೆನ್ನೆಲುಬಾಗಿ ಇರ್ತೇವೆ ಅಂತ ಮಾತ್ರ ಹೇಳ್ಬೋದು. ಬಿಟ್ಟರೆ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನೀವು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವ ಮೂಲಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಅದೇ ರೀತಿ ಇನ್ನು ಮುಂದೆ ಕೂಡ ಈ ಕೊರೋನಾದ ಮುಂದೆ ಹೋರಾಟ ಮಾಡುವಂಥ ಶಕ್ತಿ ನಮಗೆ ಆ ಭಗವಂತ ಕೊಡಲಿ. ಆದಷ್ಟು ಬೇಗ ಈ ಕೊರೋನಾ ಈ ನಮ್ಮ ದೇಶದಿಂದ ಅಥವಾ ಇಡೀ ಜಗತ್ತಿನಿಂದಲೇ ಅದು ನಿರ್ಮೂಲವಾಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ಈ ಬಂದಂಥ ಇವತ್ತು ಸಣ್ಣ ಕಾಣಿಕೆಯನ್ನು ತಾವುಗಳು ಬಂದು ತಮ್ಮ ಪ್ರಮುಖರು ಬಂದು ಸ್ವೀಕಾರ ಮಾಡಿ ತಾವು ಮತ್ತೆ ಹಂಚ್ಕೊಳ್ಬೇಕಂತ ಈ ಸಂದರ್ಭ ನಾನು ತಮ್ಮಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮದಲ್ಲಿರುವಂಥ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಋಣಿಯಾಗಿದ್ದೇನೆ. ಯಾಕಂತೇಳಿದ್ರೆ ಬೇರೆ ಬೇರೆ ಕಾರ್ಯಕರ್ತರು ಬೇರೆ ಬೇರೆ ರೀತಿಯಾದಂಥ ಸೇವೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಮಂಡಲದಲ್ಲಿರುವಂಥ ಪ್ರತಿಯೊಬ್ಬರಿಗೂ, ಪ್ರತಿ ಮೋರ್ಚಾದವರಿಗೂ, ಪ್ರತಿ ಮಂಡಲದ ಅಧ್ಯಕ್ಷ ವರ್ಗದವರಿಗೂ ಮತ್ತು ಕಾರ್ಯಕರ್ತರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಋಣಿಯಾಗಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ತಾವು ಈ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ತಮ್ಮ ಕಾರ್ಯಕರ್ತರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕೇಂದ್ರದ ಪ್ರಮುಖ ವೈದ್ಯರು ಹಾಗೂ ಪದಾಧಿಕಾರಿಗಳು, ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಪೂರಕ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಿಮ್ಮಲ್ಲಿಯೂ ಆ ಧೈರ್ಯವನ್ನು ತುಂಬಿಸುವಂತಹ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಒಂದು ಶಕ್ತಿಯನ್ನು ನೀಡಲಿ, ನನ್ನನ್ನು ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಯಾಕೆಂತ ಹೇಳಿದರೆ
ಇವತ್ತಿನ ಪರಿಸ್ಥಿತಿಯನ್ನು ನೋಡುವಾಗ ಆತ್ಮನಿರ್ಭರ ಅಂತ ಹೇಳುವ ಶಬ್ದವನ್ನು ಉಪಯೋಗ ಮಾಡ್ತೇವೆ. ಬಹುಶಃ ನಮ್ಮ ದೇಶ ಕಳೆದ 2 ವರ್ಷದಲ್ಲಿ ಆರೋಗ್ಯದ ವಿಭಾಗದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಒಮ್ಮೆ ಸ್ವಲ್ಪ ನೆನಪಿಸಿಕೊಂಡ್ರೆ ಸಾಕು. ನೆನಪಿಸಿಕೊಳ್ಳಿ, ಮೊದಲನೇ ಅಲೆ ಬಂದಾಗ ಬರೀ ಒಂದು ಮಾಸ್ಕಿಗೋಸ್ಕರ ನಾವು ಚಡಪಡಿಸುತ್ತಿದ್ದ ಕಾಲದಿಂದ ಹಿಡಿದು ಇವತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬಂದಾಗಲೂ ಕೂಡ ಒಂದು 10-15 ದಿವಸದ ಒಳಗೆ ಇಡೀ ಒಮ್ಮೆಗೆ ವ್ಯವಸ್ಥೆ ಇಲ್ಲ ಅಂತ ಹೇಳುವಂತಹ ಸ್ಥಿತಿಯ ಮಧ್ಯೆಯೂ ಇಲ್ಲ, ವ್ಯವಸ್ಥೆಯನ್ನು ಮಾಡಿಯೇ ಮಾಡ್ತದೆ ಅಂತ ಹೇಳಿ ಎಲ್ಲಿಂದ ಇಡೀ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇಷ್ಟು ದೊಡ್ಡ ದೇಶವನ್ನು, ಇಷ್ಟು ದೊಡ್ಡ ಜನಸಂಖ್ಯೆಯ ಒಂದು ಸುಧಾರಿಸುವುದು ಅಂತ ಹೇಳಿದರೆ ಅದು ಸಣ್ಣ ಸಂಗತಿ ಅಲ್ಲ. ಅದು ಆಕ್ಸಿಜನ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರಬಹುದು. ಜಗತ್ತು ಆಲೋಚನೆ ಮಾಡ್ತಾ ಇರುವಾಗ ನಾವು ನಮ್ಮ ದೇಶ ಪ್ರಪ್ರಥಮವಾಗಿ ಇದಕ್ಕೆ ವ್ಯಾಕ್ಸಿನನ್ನು ಹುಡುಕಿ ತೆಗೆದಿದೆ. ನಮ್ಮ ವಿಜ್ಞಾನಿಗಳಿಗೆ ನಾವು ಎಷ್ಟು ಆಭಾರಿಯಾಗಿದ್ದರೂ ಸಾಕಾಗದು. ಇವತ್ತು ನಾವು ಸ್ವಲ್ಪ ಧೈರ್ಯದಲ್ಲಿ ಓಡಾಡ್ತಿದ್ದೇವೆ ಅಂತೇಳಿ ಯಾಕೆ ಅಂತೇಳಿ ಕೇಳಿದರೆ ನಮಗೆಲ್ಲ 2 ವ್ಯಾಕ್ಸಿನ್ ಆಗಿದೆ, ವ್ಯಾಕ್ಸಿನ್ ಆದವರಿಗೆ 99% ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳುವಂತಹ ಮುಂದಾಲೋಚನೆ ನೋಡಿ. ಪ್ರಧಾನಮಂತ್ರಿಗಳು ಜನಪ್ರತಿನಿಧಿಗಳಿಗೆ ಕೊಡಲಿಲ್ಲ, ಆರೋಗ್ಯದ ಸಂಬಂಧ ಯಾರು ಕೆಲಸ ಮಾಡ್ತಾ ಇದ್ದಾರೆ ಫ್ರಂಟ್ ಲೈನಲ್ಲಿ ಅವರಿಗೆ ಮೊದಲು ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ಮುಂದೆ ನಿಂತು ಹೋರಾಟ ಮಾಡುವವರು ಯಾರು ಅಂತ ಹೇಳಿ ಕೇಳಿದರೆ ಈ ತಾಯಂದಿರು, ಈ ವೈದ್ಯಕೀಯ ವಿಭಾಗದ ಅವರು ಅಂತ ಹೇಳುವಂಥದ್ದನ್ನು ಮಾಡಿ ತೋರಿಸಿ, ಮತ್ತು ನಾವು ಮಾಡಿದ್ದೇವೆ ಅಂತ ಹೇಳಿಕೊಂಡು ನಾವೇ ಇಟ್ಟುಕೊಳ್ಳಿಲ್ಲ, ಅದನ್ನು ಜಗತ್ತಿಗೆ ಕೊಟ್ಟಿದ್ದೇವೆ. 138 ದೇಶಗಳಿಗೆ ನಮ್ಮ ದೇಶದಿಂದ ಈ ವ್ಯಾಕ್ಸಿನ್ನ ಸಂಗತಿಗಳನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ಇಡೀ ಜಗತ್ತಿಗೆ ಒಂದು ವಿಶ್ವಾಸವನ್ನು ತುಂಬಿಸುವಂತಹ ಕೆಲಸ ಅದನ್ನು ಭಾರತ ಮಾಡಿದೆ, ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದೆ. ಅಂತಹ ಸಂದರ್ಭದಲ್ಲಿ ಅವರು ಸರ್ಕಾರದ ಕಾನೂನಿಗೆ ಚೌಕಟ್ಟಿಗೆ ಒಳಪಟ್ಟು ಎಲ್ಲ ನಿಯಮಗಳನ್ನು ಪಾಲಿಸಿ ಅದರ ಮಧ್ಯೆ ಜನರಲ್ಲಿ ಸೇವೆಯ ಭಾವವನ್ನು ಜಾಗೃತ ಮಾಡಬೇಕು. ಯಾಕಂದರೆ ದುಡ್ಡು ಕೊಟ್ಟರೆ ಇವತ್ತು ದುಡ್ಡು ಯಾರಿಗೂ ಮುಖ್ಯ ಅಲ್ಲ. ಯಾಕೆಂತ ಹೇಳಿದರೆ ಜೀವ ಉಳಿದ್ರೆ ಅಲ್ಲ ಬಾಕಿ ಉಳಿದದ್ದೆಲ್ಲ. ಅಂತಹ ಸಂದರ್ಭದಲ್ಲಿ ತಮ್ಮ ಜೀವವನ್ನೇ ಪಣವಿಟ್ಟು ಕೆಲಸ ಮಾಡುತ್ತಿರುವಂತಹ ಆರೋಗ್ಯ ಇಲಾಖೆಯ ಮತ್ತು ಬೇರೆ ಬೇರೆ ಇಲಾಖೆಯ ಕಾರ್ಯಕರ್ತರಿಗೆ ಗೌರವಿಸಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದಾರೆ. ಇನ್ನು ಮುಂದೆಯೂ ಈ ಕೆಲಸವನ್ನು ನಿರ್ವಹಿಸುವುದರ ಮೂಲಕ ಕೊರೋನಾವನ್ನು ನಮ್ಮ ದೇಶ ಮಾತ್ರ ಅಲ್ಲ ಜಗತ್ತಿನಿಂದಲೇ ಹೊಡೆದೋಡಿಸುವ ದಿಕ್ಕಿನಲ್ಲಿ ನಮ್ಮೆಲ್ಲರ ಸಂಘಟಿತ ಪ್ರಯತ್ನ ಆಗಲಿ. ನಮ್ಮ ಮನೋಬಲ ಯಾವುದೇ ಕಾರಣಕ್ಕೂ ಕುಗ್ಗದಿರಲಿ. ಯಾಕಂದರೆ ಮನೋಬಲವೇ ಬಹಳ ದೊಡ್ಡ ಶಕ್ತಿ ಅಂತ ಇದರ ವಿರುದ್ಧ ಹೋರಾಟೋದಕ್ಕೆ. ಆ ರೀತಿಯಲ್ಲಿ ನಿಮ್ಮ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳುವ ತೋರ್ಪಡಿಸುವ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮಿಂದ ಆದಂತಹ ಸೇವೆಯನ್ನು ವ್ಯವಸ್ಥೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ಈ ವಿನೂತನ ಕಾರ್ಯಕ್ರಮವನ್ನು ಇಲ್ಲಿ ಬಹಳ ಯಶಸ್ವಿಯಾಗಿ ಬಹಳ ವ್ಯವಸ್ಥಿತವಾಗಿ ಮಾಡಿರುವಂತಹ ವೇದಿಕೆಯಲ್ಲಿ ಕುಳಿತ ಎಲ್ಲ ಪ್ರಮುಖರಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿಮಗೂ ಆಶಾ ಕಾರ್ಯಕರ್ತೆಯರಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. आशा वर्कर से मस्ती एंकल के सपोर्ट इतने तनाग आपको हेल्थ केयर द बैक बोन सर ಎಂಕುಲ್ ದಾದ ಮಲ್ಕೊನು ಎಂಕುಲ್ ಪ್ಲಾನ್ ಮಲ್ಕೊನು ಓಲ್ ಇತ್ತೆ ಪೇಷಂಟ್ಸ್ ಬರ್ಕೊನು ಓಲ್ ಪಾಸಿಟಿವ್ ಪೇಷಂಟ್ಸ್ ಉಂಡು ಅಕ್ಕಲ್ನ ಏತೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಉಳ್ಳಾರ ಅಕ್ಕಲ್ನ ಏತೆ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಉಳ್ಳಾರ ಅಕ್ಲಿಗೆ ದಾದ ಮಲ್ಕೊಡು ಎಂಚೆ ಟೆಸ್ಟಿಂಗ್ ಮಲ್ಕೊಡು ಮುಗುಲ್ ಪನಾಗ ಬ್ಯಾಕ್ ಬೋನ್ ಎಂಕುಲ್ ಅಕ್ಲಿಗೆ ಪನಂದ ಅಕ್ಕುಲ್ ಏರಿಯಾಡ್ ಪೋದು ಅಕ್ಕಲ್ ಮ್ಯಾಪಿಂಗ್ ಮಲ್ಕೊನು ಅವು ಏರಿಯಾ ಇತ್ತೆ ಪನಾಗ ಬೇತೆ ಬೇತೆ ಏರಿಯಾಡ್ ಪೋದು ಏರಿಯಾ ಉಂಡು ಏತಿ ಇಲ್ಲು ಉಂಡು ಅವು ಮ್ಯಾಪಿಂಗ್ ಮಲ್ತದು ಅಕ್ಲಿಗೆ ಟೆಸ್ಟ್ಗೆ ಲೆಪ್ರ ಉಂಡು ಮುಲ್ಪ ಅವು ಟೆಸ್ಟ್ ಮಲ್ತನ ಪೆಟ್ಟಿಗೆ ಈಗಲೇ ಗೊತ್ತಾಪುನು ಒಂದು ಪಾಸಿಟಿವ್ ಪೇಷಂಟ್ಸ್ ಉಂಡು ಅಕ್ಲಿಗೆ ಮಾತಾಡ್ಕೊರ ಉಂಡು ಬಕ್ಕ ಎಂಕುಲ್ ಐಕ್ಕೆ ಡಿವಿಷನ್ ಮಲ್ತದು ಕೋರ್ಪಾವ್ ಓ ರೆಡ್ ಝೋನು ಓ ಯೆಲ್ಲೋ ಝೋನು ಓ ಗ್ರೀನ್ ಝೋನ್ ರೆಡ್ ಝೋನ್ ಪನಾಗ 45 ವರ್ಷದ ಜಾಸ್ತಿ ಇತ್ತೇರ ಅಕ್ಲಿಗೆ ಡಯಾಬಿಟೀಸ್ ಶುಗರ್ BP ಮಿನ್ ಇತ್ತಂಡ
ಈ ಅಂಕುಲ್ ಅಕ್ಕಲಿಗೆ ಸ್ಪೆಷಲ್ ಅಟೆನ್ಷನ್ ಕೊಡ್ಪ ಪನಕ ಅಕ್ಕಲಿಗೆ ಹೋಮ್ ಐಸೋಲೇಷನ್ ದೀಪ ಇಜಿಡ ಅಕ್ಕಲಿಗೆ ಹೋಮ್ ಐಸೋಲೇಷನ್ ಇಜ್ಜಿಡ ಅಕ್ಕಲಿಗೆ ಕೋವಿಡ್ ಸೆಂಟರ್ಗೆ ಶಿಫ್ಟ್ ಮಲ್ಪರ ಹಾಕೊಂಡು ಇಜಿಡ ಜಾಸ್ತಿ ಅಕ್ಕಲಿಗೆ ಸಿಂಪ್ಟಮ್ಸ್ ಇತ್ತಂಡ ಅಕ್ಕಲಿಗೆ ಹಾಸ್ಪಿಟಲ್ ಕೊನಪರೆ ಅಂಚ ವ್ಯವಸ್ಥೆ ಉಂಡು ಮೈಕನಕದಲ್ಲ ಐಕನೇ ಐತೆ ಒಂತೆ ಕೇಸ್ ಕಮ್ಮಿ ಅವನುಂಡು ಉಲ್ಲಾಡ್ಲ ದುಂಬು ಮಸ್ತ್ ಇತ್ತ ಕೇಸಸ್ ಉಲ್ಲಾಡ್ ಐತೆ ಸದ್ಯಕ್ಕೆ ಒಂತೆ ಕೇಸ್ ಕಮ್ಮಿ ಅವನು ದಿನಕ್ಕೆ ಒಂಜಿ ಆಜಿ ಎಂಗ್ಲಿಗೆ ಕೇಸಸ್ ತಿಕ್ಕೊಂಡೈತೆ ಇತ್ತೆ ಮುಟ್ಟ ಹೋಮ್ ಐಸೋಲೇಷನ್ ಒಂಜಿ 140 ಜನಕ್ಕೂ ಉಳ್ಳೇ ದಾಲ ಪ್ರಾಬ್ಲಮ್ ಇಜಿ ಹಾಕ್ಲಿಕ್ಕೆ ದೇನೋಲ ಎಂಕುಲ್ ಏನಪ್ಪ ಡಾಕ್ಟರ್ಸ್ ನಕುಲ್ ಬರ್ತದೆ ಚೆಕ್ ಮಲ್ಪೇರ ಏನಲ್ಲ ಡೈಲಿ ಪೋದು ಅಕ್ಕಳನ್ನ ಕೆತ್ತಲ್ ಪೋದು ಚೆಕ್ ಮಲ್ತೆ ಪ್ರಾಬ್ಲಮ್ ದಾಲ ಬರೋದು ನೋಡು ಇತ್ತೆ ಟಾಸ್ಕ್ ಫೋರ್ಸ್ ಮಲ್ತಾರೆ ಉಲ್ಲಾಲ್ಡ್ ಒಂಜಿ ಟಾಸ್ಕ್ ಫೋರ್ಸ್ ಉಂಡು 40 ಜನ ಮಲ್ತ್ಯಾರ ಅದಕ್ಕೆ ಕಾರ್ಪೊರೇಟರ್ಸ್ ಉಳ್ಳ್ಯಾರ ಬೇತೆ ಕೌನ್ಸಿಲರ್ಸ್ ಉಳ್ಳ್ಯಾರ ಅಕ್ಕುಲ್ ಒಂತೆ ಒಂದು ಇಂಪ್ರೂವ್ ಮಲ್ಪೇರೆ ಇನಿಷಿಯೇಟಿವ್ ಕೋರೋರು ಹಾಕಲಿ ಪುನಃ ಒಂದು ದಾದೆ ಒಂದು ಸ್ವಲ್ಪ ರಾಜಕೀಯ ಇಜ್ಜಿ ಒಂದು ಪುನಃ ಪ್ರತಿ ಜನಕ್ಕೂ ಒಂದು ಸೇವೆ ಕೊರರೆ ಒಂದು ಮಲ್ಕೊಡು ಒಂಜಿ ಡಾಕ್ಟರ್ದು ಒಂಜಿ ಆಪೂಜಿ ಪುನಃ ಯಾನ್ ಪ್ಲ್ಯಾನ್ ಮಲ್ತದ್ದು ಒಂದು ಮಲ್ತದ ಎಕ್ಸಿಕ್ಯೂಟಿವ್ ಮಲ್ತಂದ ಅವು ಕೆಲಸ ಆವೋದಾಗ ಇಜಿಡ ಬಕ್ಕ ದಾಲ ಪ್ರಯತ್ನ ಇದು ದಾದ ಹಾಪುಣು ಕೇಸಸ್ ಜಾಸ್ತಿ ಇನ್ಕ್ರೀಸ್ ಹಾಪುಣು ಬಕ್ಕ ಎಂಕ್ಲೆಗ್ ದಾಲ ಮಲ್ಪೇರೆ ಹಾಪುಜಿ ಸದ್ಯಕ್ಕೆ ಐತೆ ಮುಲ್ಪ ಮಸ್ತ್ ಕೇಸಸ್ ಕಮ್ಮಿ ಆಗ್ತಾನು ಮುಲ್ಪಾಡ್ದ ಕೇಸಸ್ ಉಳ್ಪಾಡ್ದು ಬರ್ಕೊಂಡು ಮ್ಯಾಂಗ್ಳೂರ್ ತಾಲೂಕು ಅಲ್ಪಾಡ್ದು ಮಸ್ತ್ ಕೇಸಸ್ ಮುಲ್ಪ ಬರೋದುಂಡು ಪನಾಗ ಕಾಂಡೆ ಹಾಕಲು ಮೀನು ಮಾರು ನಕಲು ಪೋಪೇರ ದಕ್ಕೆಡೆ ಅಲ್ಪಾಡ್ದು ಕೇಸಸ್ ಮುಲ್ಪ ಬರ್ಕೊಂಡು ಆಯ್ಕೆನೆ ಅವು ಎಂಕೆಲ್ಲ ಒಂದು ಕಾರ್ಪೊರೇಟರ್ಸ್ ಬಟ್ ಕೌನ್ಸಿಲರ್ಸ್ ಬಂದೆ ಎಡ್ಡೆ ಎಂಕ್ಲೆಗೆ ಸಾಕಾರ ಕೊಂಡ ಎಂಕ್ಲೆಗೆ ಎಂಕೆ ಐತೆ ಖುಷಿ ಹಾಕೊಂಡು ಪನಾಗ ಎಂಕೆಲ್ನ ಬ್ಯಾಕ್ ಬೋನ್ ಸುಳ್ಳ್ಯಾರ ಆಶಾ ವರ್ಕರ್ಸ್ ಆಕ್ಲೆಗೆ ಐತೆ ಸಮ್ಮಾನ ಕೊರೊಂದಿಲ್ಲ ನಿಕುಲ ಆಯ್ಕೆನೆ ಪೂರಕ್ಲ ಏನು BJP ಅಧ್ಯಕ್ಷರು ಆಕ್ಲೆಗೆ ಮಸ್ತ್ ಒಂದು ಮಲ್ತೊಂದಿಲ್ಲ ಸ್ವಾಗತ ಮಲ್ತೊಂದಿಲ್ಲ ಎಂಕೆಲ್ನ PS ಇದೆ ಬಕ್ಕ ಆಕ್ಲೆಗೆ ಮಸ್ತ್ ಥ್ಯಾಂಕ್ಸ್ಲ ಮಲ್ತೊಂದಿಲ್ಲ ಬಕ್ಕ ಎಂಕೆಲ್ನ ಕಟ್ಟಲ್ದ ದಾದ ಬೋರ್ಡ್ ಅಂದ ಏಪಲ ಎಂಕುಲ್ ರೆಡಿ ಇಲ್ಲ అయితే ముల్ప కోవిడ్ సెంటర్స్లా అవును ఉండైతే పనాగైతే సీరియస్ పేషెంట్స్ కింద ఇస్తుండ అట్లకి ఇంకొక కోవిడ్ ఉండేట్టు మంచి ఆక్సిజన్ స్కోర్ లెక్క నేచరల్ ఆక్సిజన్ హై ఫ్లో ఆక్సిజన్ కోర్ లెక్క బక్క అట్లకి బోర్డర్లా షిఫ్ట్ మల్పారా ఇంకొక వ్యవస్థ మల్తొందిಲ್ಲ ಅವು అయితే ಅವು ಸ್ಟಾರ್ಟಪ್ ఉన్నాయి ಬಕ್ಕ ದಿನೋಲ ವ್ಯಾಕ್ಸಿನೇಷನ್ ఉండೈತೆ ಅವು ಅಂದರೆ ಪ್ರಾಬ್ಲಮ್ಸ್ ఉండೈತೆ ವ್ಯಾಕ್ಸಿನೇಷನ್ ಒತ್ತಿ ಏರಿಯಾ ದಿಕ್ಕುಜಿ ಕೋವಿಶೀಲ್ಡ್ ಒಂದು ಕೋವ್ಯಾಕ್ಸಿನ್ ಒಂದು అయితే ಸ್ಟಾಕ್ಲ ಕಮ್ಮಿ ಉಂಟಾಗ ಅದು ಅವರಿಗೆ ಕನ್ನಡ ಪಾತ್ರ ತುಳುಟು ಬಾರಿ ಕೊರಲುಡು ಪಾತ್ರ ಅವರಿಗೆ ಒಂದನೇ ಸಲಿಸ ಒಂದು ಎತ್ತೆ ಯಶವಂತ ಮೀನು ಮಂಜೆ ಚುಟುಕಾದ ನಮ್ಮೊಟ್ಟಿಗೆ ಪಾತ್ರ ನಮ್ಮದೇ ದನಿಕು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಅಧ್ಯಕ್ಷರನ್ನ ಅರಿಯಾದ ಮಾತಾ ಪ್ರಮುಖರು ಸೇರಂತಿದ್ದು ಈ ಕಾರ್ಯಕ್ರಮ ಔಚಿತ್ಯದಾದ ಬಂಡ ವಿಶೇಷವಾದ ಈ ಕೊರೋನಾದ ಸಂದರ್ಭಡು ಈ ಕೊರೋನಾ ಸಂದರ್ಭಡು ದಾನಾತನ ಬಂದಾಗ ಸೇವೆ ಮನ್ಪನಗನ ವಿಭಾಗ ಇಜ್ಜಿನ ಬಂದಾಗ ಆಸ್ಪತ್ರೆದ ಮುಖಾಂತರ ಒಂಜಿ ವೈದ್ಯಕೀಯ ವೃತ್ತಿ ಕೆಲಸ ಮಾಡ್ತಂದು ಒಂಜಿ ಕೆಲಸ ಮನ್ಪೇರು ಸಂಘಟನೆ ಬೇತೆ ರೀತಿ ಕೆಲಸ ಮಾಡ್ತಾನೆ ಆಂಡ ಇಲ್ಲಿಲ್ಲಾಗ ಬೋದು ಇಲ್ಲಡತ್ತಿನ ಕೋವಿಡ್ ಪೇಷಂಟ್ ಅಗಲ ಸಂದರ್ಶನ ಮಾಡ್ತದ ಅಕನ ಆಹಾರ ಕೇರ್ ಅಂದು ಅಕಲ ವ್ಯವಸ್ಥೆನ ಮನ್ಪನಂಚಿನ ವಿಚಾರನ ಮನ್ಪನಂಚಿನ ಅಂದಾಗ ಇದು ದೇಶವ್ಯಾಪಿಯಾದ ಮನ್ಪನಂಚಿನ ಅಂದಾಗ ಆಶಾ ಕಾರ್ಯಕರ್ತರು ಈ ದೇಶದ ಆಶಾ ಭಾವನೆಯನ್ನು ವ್ಯಕ್ತಪಡಿಸಿರೋ ಅವಕಾಶ ಇತ್ತು ಈ ಆಶಾ ಕಾರ್ಯಕರ್ತೆಗಳು ಆ ಸಂದರ್ಭ ಕೊನೆಯರೆಗ ಆ ಸಂದರ್ಭ ನಿಖಲ್ ಮಾತಬಹುದು ವ್ಯವಸ್ಥಿತವಾದ ವಿಚಾರ ಮಂತ್ರಿನಟಾದ್ರೆ ಈ ಒಂದು ಕೊರೋನಾ ಆಯ್ನಾತ ನಿಗದಿಪರ ಅವಕಾಶ ಉಂಟು ಐಕೆ ಮಾತಾದ ಪಾರ್ಟಿದ ವ್ಯವಸ್ಥೆ ಉಂಟು ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆ ಸನ್ಮಾನ್ಯ ನರೇಂದ್ರ ಮೋದಿನ ಇಚ್ಛೆ ಇಂಚಿನುಂಡ ಆ ಕಾರಣೋಡು ಸೇವಾಯಿ ಸಂಘಟನೆ ಪಂಪಿನ ಆ ಕಾರಣೋಡು ಅವರ ಇತ್ತ 7ನೇ ವರ್ಷ ಬಂದಾಗ 5 ವರ್ಷದ ಒಂಜಿ ಅವಧಿ ಅದು ರಡ್ಡನೇ ಅವಧಿದ 2ನೇ ವರ್ಷ ಪೂರೈಕೆ ಮಂತಿನ ಈ ಸಂದರ್ಭ ವಿಶೇಷವಾದ ಆಶಾ ಕಾರ್ಯಕರ್ತರನ್ನು ಗೌರವಿಸೋಡು ನಿಖಲ್ ಮನ್ಪನ ಸೇವೆಗೆ ಎಗಳು ಕೊರಪಿನ ಈ ಕಿಂಚಿತ್ ಮಲ್ಲ ಐಕೆ ತುಲನೆ ಮನ್ಪನ ವತ್ತವು ತುಲಬಾರ ಮನ್ಪನ ಗಾಪುಜವೆ ಆನ ನಿಖಲ ಸೇವೆಗೆ ಗೌರವ ಕೊರಡು ಬನ್ಪಿನ ಉದ್ದೇಶ ಒಂದು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರನ್ನ ನೇತೃತ್ವದ ಈ ಕಾರ್ಯಕ್ರಮ ಬಂದ ಈ ಕಾರ್ಯಕ್ರಮದ ಉಪಸ್ಥಿತ ನಿಖಲ ಮಾತಾಡಗಳ ಭಾರತೀಯ ಜನತಾ ಪಾರ್ಟಿದ ವತಿರ್ಥ ಮತ್ತೆ ವೈಯಕ್ತಿಕ ವತಿರ್ಥ ಅಭಿನಂದನೆ ಕೊಡೋದನ್ನ ಪಾತ್ರ ಮೂಲ ಆಶಾ ಕಾರ್ಯಕರ್ತೆ 31 ವಾರ್ಡ್ ಮೂಲು ಇಪ್ಪಣೆ ಕಾಲೇ 10 ಜನ ಆಶಾ ಕಾರ್ಯಕರ್ತರು ಇಪ್ಪಣೆ ಅಟ್ಲ ನೀವು ವರ್ತಿ ಬರ್ಬುಜಿ ಬಂತಾರೆ ವರ್ಮ ಜನ ಒಳ್ಳೆಯರು ಅನಿವಾರ್ಯ ಕಾರಣ ತುಂಬದ ದಿನೊಟ್ಟು ಈ ಕೇಂದ್ರಕ್ಕೆ ಹೆಚ್ಚಿನ ಒಂದು ಆಶಾ ಕಾರ್ಯಕರ್ತರನ್ನ ಒಂದು ಮಲ್ಪಣಂಚಿನ ವ್ಯವಸ್ಥೆನ ವಿಧಾನ ಪರಿಷತ್ ಸದಸ್ಯರು ಅಂಚನೆ ಪ್ರಮುಖರು ಮಲ್ತು ಕೊರಡು ಬಣ್ಣದ ವಿನಂತಿ ಮಲ್ತೊಂದು ಇತ್ತೆ ಆಶಾ ಕಾರ್ಯಕರ್ತರನ್ನ ಪೈಕಿಡು ಏರಾಲ್ನ ವರ್ತಿ ಒಂಜಿ ನಿಖಲ್ನ ಒಂಜಿ ಎರಡು ಪಾತ್ರ ಇಡೀ ದೇಶಡೆ ಒಂಜಿ ಸೇವಾಹಿ ಸಂಘಟನೆ ಪಂಪಂಚಿನ ಒಂಜಿ ಕೆಲಸ ಕಾರ್ಯ ಮಲ್ಪರೆ ಇಡೀ ದೇಶದ BJPದ ಕಾರ್ಯಕರ್ತೆ ಡಿಪಿದಂತ ಕೊಡ್ತಡು ಉಳ್ಳಾಲದ
ಈ ಭಾಗದ ಆಶಾ ಕಾರ್ಯಕರ್ತರಿಗೆ ಅಭಿನಂದನೆ ಮಾಡಿಕೊಡುವ ಒಂದು ದೃಷ್ಟಿಡು ಇನ್ನು ಮಾತಾ ಹಿರಿಯರನ್ನ ನೇತೃತ್ವಡಿ ಒಟ್ಟಿಗೆ ಮಾತಾ ಕಾರ್ಯಕರ್ತರನ್ನ ಯೋಜನೆ ಒಟ್ಟಿಗೆ ಚಿತ್ರದೊಂದು ಇನ್ನು ಈ ಕಾರ್ಯಕ್ರಮವನ್ನು ನಮ್ಮ ಇದಾಗಿ ಬೈದ ವಿಶೇಷತಾದಂತ ಬಂಡ ಸೇವೆ ಮಾತ್ರ ಎಲ್ಲ ಮಾಡಬೇಕು. ಆ ಸೇವೆಡೊಂದು ವಿಶೇಷತೆ ಕೊಡಿಗೆ ಅವು ಎರಡೊಂದಿಗೆ ಎಂಡ ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತರ ಒಂದು ನಂಬಿಕೆ ಆಶಾ ಕಾರ್ಯಕರ್ತನ ಇಲ್ಲದ ಕೆಲಸದ ಒಟ್ಟಿಗೆನೆ ತನ್ನ ಸಮಾಜನ ಒಂದು ಸ್ವಾಸ್ಥ್ಯನ ಕಾಪಾಡುವ ದೃಷ್ಟಿಡು ನಮ್ಮ ಆಶಾ ಕಾರ್ಯಕರ್ತರಿಗೂ ತನ್ನ ಜೀವದ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದನ್ನಲ್ಲ ಇಡೀ ಸಮಾಜನ ರಕ್ಷಣೆ ಮಾಡಿಬಿಡೋ ದೃಷ್ಟಿಡು ನಮ್ಮ ಏನು ಬಿದ್ದಾಡ್ದ ಆ ಬಿದ್ದಾಡದಿಂದ ಕಾರ್ಯಕರ್ತರ ದೇಶ ಸೇವೆ ಹೆಂಚೊಂದಕ್ಕೆಂಡ ನಮ್ಮ ದೇಶದ ಯೋಧನೆಗೆ ಸಮಾನವೆನಿಸಿದ ಕೆಲಸ ಇನ್ನು ಆಶಾ ಕಾರ್ಯಕರ್ತರ ಆಗುವುದು ಅಂಚಾದ ನಮ್ಮ ದೇಶದ ಸೈನಿಕರಿಗೆ ಏತಿ ಗೌರವ ಕೊರಪನ ಅವೇ ರೀತಿಯ ಗೌರವ ತಳಮಟ್ಟದ ನಮ್ಮ ಆಶಾ ಕಾರ್ಯಕರ್ತೆ ಕೊಡುವ ದೃಷ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿ ಕಾರ್ಯಕರ್ತೆಯಲ್ಲ ಆಶಾ ಕಾರ್ಯಕರ್ತೆ ಗೌರವಿಸಿಡುವ ಈ ದೃಷ್ಟಿ ಕಾರ್ಯಕ್ರಮ ಸೇರೊಂದ ಇನಿ ಅನೇಕ ಸಮಸ್ಯೆಲ್ಲ ಇನ್ನಕ್ಕ ಬಂಡೇರ ಎಂಗ್ಲಿಗೆ ಪೋನಾಗ ಎಂಗ್ಲಿಗೆ ಸಹಕಾರ ಕೊರಪಜೇರಿ ನನನಿ ಕೊರಪಜೇರಿ ಬಗ್ಗೊಂದು ಇಂಚಿನ ಮಾತ್ರ ಸಮಸ್ಯೆಗಳನ್ನು ದೆತ್ತೊಂದು ಆಯ್ನ ಮನಸ್ಸಿಗೆ ದೀವನಂದ ತನ್ನ ತ್ಯಾಗದ ಮನೋಭಾವನೆಡು ಕೆಲಸ ಮಮ್ಮನ ಮಾತ್ರ ಹೃದಯನೇ ಆಶಾ ಕಾರ್ಯಕರ್ತರು ಇದಕ್ಕೆ ಆಶಾ ಕಾರ್ಯಕರ್ತರ ಮೇಲೆ ಜಾಸ್ತಿ ಪ್ರೀತಿ ಓದುವೆ ಕಾರಣ ಈ ನೋವು ನಲಿಯದ ಒಟ್ಟಿಗೆಲ್ಲ ತನ್ನ ಕೆಲಸನ ತಾನು ಚಾಚು ತಪ್ಪಂದೆ ಮಲ್ಪೆ ಒಂದೇ ಉದ್ದೇಶ ಏನೇ ನಿಖಲು ಕೆಲಸ ಮಾಡ್ತಲ್ಲ ನೆಕ್ಕೋಸ್ಕರ ನಿಖಲು ಅತ್ಯಂತ ಪ್ರೀತಿಲ ಗೌರವ ಅದಕ್ಕೋಸ್ಕರ ಇನ್ನು ಭಾರತೀಯ ಜನತಾ ಪಾರ್ಟಿ ಆಲೋಚನೆ ಮಾಡ್ತೇನೆ ಪ್ರತಿ ಗ್ರಾಮ ಮಟ್ಟದಲ್ಲ ಒಂದು ಆಶಾ ಕಾರ್ಯಕರ್ತೆ ಗೌರವವನ್ನು ಕೊರೋಡು ಅಕ್ಲೆ ಆ ಮೂಲಕ ಒಂದು ಸ್ಫೂರ್ತಿನ ಕೊರೋಡು ಅಕ್ಲೆ ನೀಡಿ ಸಮಾಜ ಗೌರವ ಮಾಡ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಡೋ ಈ ಕಾರ್ಯಕ್ರಮ ಸೇರಿದ ಅಂಡ ಸರ್ಕಾರ ಒಟ್ಟಿಗೆ ಮಸ್ತ್ ಸಹಕಾರ ಕೊರೋದುಂಟು ಈ ಸರ್ಕಾರ ಹೆಂಗೆ ಮಾಡ್ತಾರೆ ಸಲಹೆ ಆಡಳಿತದ್ದು ಒಂದೊಂಜಿ ಟಾಸ್ಕ್ ಫೋರ್ಸ್ ಮಾಡ್ತಾರೆ ವಾರ್ಡ್ ಬಂದಿದ್ದಕ್ಕ ಆ ಟಾಸ್ಕ್ ಫೋರ್ಸ್ 5 ಜನಗಳು ಉಪ್ಪೇರು ಆಶಾ ಕಾರ್ಯಕರ್ತರು ಉಪ್ಪೇರು ಅಂಗನ ಕಾರ್ಯಕರ್ತರು ಉಪ್ಪೇರು ಬೀಟ್ ಪೊಲೀಸ್ ಉಪ್ಪೇರು ಐತೊಟ್ಟಿಗೆ ಒಂದು ಸಿಬ್ಬಂದಿ ನಿಮ್ಮ ನಮ್ಮ ಸಲಹೆ ಸಿಬ್ಬಂದಿ ಉಪ್ಪೇರು ಐತೊಟ್ಟಿಗೆ ಸ್ಥಳೀಯ ಸದಸ್ಯರು ಉಪ್ಪೇರು ಈ 4-5 ಜನ 7 ಜನ ತಂಡ ಒಪ್ಪೋದು ಆ ತಂಡ ಆ ಪ್ರತಿ ವಾರ್ಡ್ ಪ್ರತಿ ಇಲ್ಲಿಲ್ಲಾಗ ಬೋದು ಅಲ್ಪದ ವಿಚಾರವನ್ನು ತೆರೆಯೊಂದು ಅಲ್ಪದಾದ ಮಾತ ವ್ಯವಸ್ಥೆಯಲ್ಲಿ ಆವಡುವನ್ನು ತೆರೆಯೊಂದು ಅಥವಾ ಸಮಸ್ಯೆಯನ್ನು ತೆರೆಯೊಂದು ಇನ್ನು ತೆರಪಾದ ಅದಕ್ಕೆ ಬೂಡಾಪದ ವ್ಯವಸ್ಥೆಯನ್ನು ಮಾಡೋಣ ಒಂದು ರೀತಿಯ ಸ್ವಾಬ್ ಟೆಸ್ಟ್ಗೆ ಆದಪ್ಪು ಹತ್ರ ಪಾಸಿಟಿವ್ ಕೇಸಸ್ ಇತ್ತು ಆಯಿಲ್ ಅಡಿತ್ತು ಅಕ್ಲೆ ವ್ಯವಸ್ಥೆ ಅಕ್ಕ ಪಂಡಿತ ವ್ಯವಸ್ಥೆ ಇದ್ದಿನ ಅದಕ್ಕೆ ಒಂದು ವ್ಯವಸ್ಥೆ ಉಂಟು ಒಂದು ವೇಳೆ ಒಂದು ಇಲ್ಲಾಗಿನ ಪೋಯರ್ನಂಡ ಅಲ್ಪ ಇರಕ್ಕೆ ಆ ಇಲ್ಲಡ ಒಂದು ವ್ಯಕ್ತಿ ಪಾಸಿಟಿವ್ ಆದಿತ್ತಂಡ ಆ ಇಲ್ಲಡ ಅಕ್ಲೆಗೆ ಒಂದೇ ಟಾಯ್ಲೆಟ್ ಬಾತ್ರೂಮ್ ಉಂಡು ಅಕ್ಲೆ ವ್ಯವಸ್ಥೆ ಮಾಡ್ತಾರೆ ಸಾಧ್ಯ ಇದ್ದಿಂದಂಡ ಸರ್ಕಾರಕ್ಕೆ ಬೋಡಿದ್ರೆ ಸೂಕ್ತವೈನ ಐಸೋಲೇಷನ್ ಸೆಂಟರ್ ಬಂದು ಮಾಡ್ತದೆ ಐಸೋಲೇಷನ್ ಸೆಂಟರ್ಗೆ ಅಕ್ಲಿಂದ ಮನವೊಲಿಸೋದು ಲೆತ್ತೊಂಬರ್ನ ಕೆಲಸ ಮಾಡ್ಬೋದು ಏನೇನು ಆ ಪಾಸಿಟಿವ್ ಆದ ವ್ಯಕ್ತಿನ ಅಕ್ಲೆಗೆ ಆ ಜಾಗಕ್ಕೆ ಬೋಡ್ತಿನಂಚಿನ ಶುಶ್ರೂಷಕರ ಉಪ್ಪಿರಿ ಡಾಕ್ಟರ್ಸ್ ಉಪ್ಪಿರಿ ಬೋಡಿತಿನ ವ್ಯವಸ್ಥೆಯಲ್ಲಿ ಉಪ್ಕೊಂಡು ಆಕೆ ಮಾತ ವ್ಯವಸ್ಥೆ ಎಲ್ಲ ಇನ್ನು ಕರ್ನಾಟಕ ಸರ್ಕಾರ ದಿಟ್ಟವಾದ ಈಗ ಬೋಡಿತಿನ ವ್ಯವಸ್ಥೆಯನ್ನು ಖಂಡಿತವಾದ ಅಂತಂದರೆ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತದೆ ನಮ್ಮ ಮಕ್ಕಳಿಂದ ಆದಾನ ಪಡ ಮನವೊಲಿಸೋದು ಲೆತ್ತೊಂಬರ್ನ ಕೆಲಸ ನಮ್ಮಡಾವು ಕೆಲವೊಂದು ಸಲ ಮಣ್ಣ ಅಕಲ್ಲ ಕೆಲವೊಂದು ಹಠ ಸ್ವಭಾವ ಹೋಗ್ಕೊಂಡು ಮಲ್ಲೇಜಿ ಆಡಲ ನಮಾಯ್ಕೆ ಸಮಾಜ ಸ್ವಾಸ್ಥ್ಯಕ್ಕೋಸ್ಕರ ನಮ್ಮ ಅಕ್ಕಲ್ನ ಹಠಕ್ಕೆ ಮನವರಿಕೆ ಮತ್ತು ಅಕ್ಕಲ್ಲ ಮತ್ತು ಮಲ್ಪಡ ವ್ಯವಸ್ಥೆ ಅನ್ಬೋದು ಆಯ್ತಾ ಒಟ್ಟಿಗೆ ಅಲ್ಪಾಡ್ದ ಬೋರ್ಡ್ ಹಾಕೊಂಡು ಒಂದು ವೇಳೆ ಅಕ್ಲಿಗೆ ಅಲ್ಪ ಮಾತಾ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಹೋಗ್ಕೊಂಡು ಒಂದು ವೇಳೆ ಅಲ್ಪಾಡ ತೊಂದರೆ ತಕ್ಷಣ ಆಸ್ಪತ್ರೆ ಸೇರಿಸೋವಂಥ ವ್ಯವಸ್ಥೆ ಎಲ್ಲ ಅಲ್ಪಾಡದಾಗ ಲಿಂಕ್ ಉಂಟು ಅಂತ ಅದು ಇಮಿಡಿಯೇಟ್ ಆದ ಆ ವ್ಯವಸ್ಥೆ ಹಾಕ್ಬಿಟ್ಟು ಆಯನ ಜೀವ ರಕ್ಷಣೆಗೆ ಒಂದು ಅವಕಾಶ ಹಾಕ್ಬಿಟ್ಟು ಒಂದಿನ ನಮ್ಮ ಮನವರಿಕೆ ಮಾಡ್ಕೊಂಡು ಕೊಡನೀರು ಬಂಡರ ತೆಗೆಂಡ ಪ್ರಚಾರ ಕಮ್ಮಿ ನಾನು ಖಂಡಿತವಾದ ನಾನು ನಮ್ಮ ವೈದ್ಯಾಧಿಕಾರಿಗೆ ಒಂದು ಮನವಿ ಮಲ್ಪ ಗಾಯನ ಬಂಡ ನಮ್ಮಡ ಈ ಮೂಲಕ ಒಂದು ಇಡೀ ಪ್ರಚಾರ ಕೊರ್ಕೊಂಡು ಕೆಲಸ ಸರ್ಕಾರ ಆದೇಶ ಮಾಡ್ತೇನೆ ಆ ಮೂಲ ನಿಖಲು ಮಲ್ತಿಚೇರ್ ಬೊಮ್ಮನ ಹೆಂಗಲ ಗಮನಗೊಂಡು ನಿಖಲ ರಿಕ್ವೆಸ್ಟ್ ಮಾಡ್ತಾನಲ್ಲ ಅವನೊಂದು ಖಂಡಿತವಾದ ಒಂದು ವಾಹನ ಸೌಂಡ್ ಕಟ್ಟದ ನಮ್ಮ ಕಟ್ಟಡದ ಕಸದ ವಿಷಯ ನಮ್ಮ ಮಸ್ತ್ ಪ್ರಚಾರ ಕೊಟ್ಟಿರ್ತಾರೆ ಪ್ರತಿ ಮನೆ ಕಸ ಸಂಗ್ರಹ ನಮ್ಮ ವಾಹನದ ಮೂಲಕ ಅದು ಪ್ರಚಾರ ಕೊಡ್ತಾರೆ ಅವೇ ರೀತಿ ಈ ಮೆಡಿಸಿನ್ ಕಿಟ್ಟದ ಬಗ್ಗೆ ಎಲ್ಲ ಆಯ್ತು ಒಟ್ಟಿಗೆ ಈ ಬಾಕಿದ ಐಸೋಲೇಷನ್ ಸೆಂಟರ್ದ ಬಗ್ಗೆ ಸ್ವಾಬ್ ಟೆಸ್ಟ್ ಕೊರಿಬೇಕ ಆ ವ್ಯಕ್ತಿ ಉರುಡಿ ತಿರ್ಗಾಂದಿಲ್ಲಕ ಅಕ್ಲೇನು ಒಂದು ಕಡೆ ಸ್ವಾಬ್ ಟೆಸ್ಟ್ ಕೊರಿಬೇಕ ಇಲ್ಲಡೆ ಕೊರೋನಂಚಿನ ಪ್ರಯತ್ನ ಒಂದು 4 ಸಂದೇಶಲೇನು ಒಂದು ವಾಹನದ ಮೂಲಕ ಕೊರ್ಪುರಂಚಿನ ಶಬ್ದ ದತ್ತಮಿ ಮೂಲಕವಾದ ಕೊರ್ಪುರಂಚಿನ ಕೆಲಸ ಮಲ್ಪಡೋದು ಈ ಸಂದರ್ಭದ ಇರಲ್ಲ ವಿನಂತಿ ಮನ್ಪ ಆಯ್ತೊಟ್ಟಿಗೆ ನಮ್ಮ ನಗರಸಭೆದ ಆಯುಕ್ತರಿಗೆಲ್ಲ ಏನಾಯ್ತು ಬಗ್ಗೆ ಏನು ಮನವಿ ಮಲ್ಪೆ ಎಲ್ಲ ಇದು ತಕ್ಷಣವಾದ ಕೆಲಸ ಮಲ್ಪಡ್ತಾರೆ ಬಣ್ಣ ಮಾತಿರಲ್ಲ ಸಹಕಾರ ಕೊರ್ಪನಕ್ಲು ಇರಲದಲ್ಲ ಸಹಕಾರ ಕೊರಂದಿರಲ್ಲ ಅನ್ಮಲ್ಪನಂಚಿನ ಇರಲ್ಲ ಅಧಿಕಾರನ ಬಿಳಿಜೇರು ಅಂದ್ರೆ ಖಂಡಿತವಾದ ಸಹಕಾರ ಕೊರಪೇರು ಏನು ಪಣ್ಣಿನಂಚಿನ ಸಮಸ್ಯೆ ಒಳನ ಇದ್ರೆ ತಕ್ಷಣವಾದ ಮನ್ಪೆ ಕೊಡೋ ವಿಚಾರನ ಹೆಚ್ಚುವರಿ ಅದು ಪಂಡ್ರೆ ಇಷ್ಟಪಡಪೆ ಎಂಚಪ್ಪ ನಮ್ಮ ಸ್ಥಳೀಯಾಡಳಿತದ ಮೂಲಕವಾದ ಸರ್ಕಾರದ ಒಂದು ಟಾಸ್ಕ್ ಫೋರ್ಸ್ ಆದ್ರೆ ಅಂಚಿನ ಭಾರತೀಯ ಜನತಾ ಪಾರ್ಟಿಲ ಒಂದು ಟಾಸ್ಕ್ ಫೋರ್ಸ್ ಮಲ್ತಾನೆ ಪೂರ ವಿಭಾಗದ ಉದಾಹರಣೆಗೆ ಆಸ್ಪತ್ರೆದ ವ್ಯವಸ್ಥೆಗಾದಪ್ಪು ಹತ್ತಿರ ಆಕ್ಸಿಜನ್ ಹತ್ರ ಸಿಲಿಂಡರ್ದ ವ್ಯವಸ್ಥೆಗಾದಪ್ಪು ಹತ್ತಿರ
ಮೆಡಿಸಿನ್ ವಿಭಾಗದ ಹೋಗಲ ಅವಶ್ಯಕತೆ ಬರೋದು ಅಕ್ಲೆಗೆ ಮೆಡಿಸಿನ್ ವ್ಯವಸ್ಥೆ ಮಂಚಿನ ವಿಭಾಗದ ಅದಕ್ಕೂ ಆತನಾಂಡ ಅಕ್ಲೆಗೆ ಒಂದು ವೇಳೆ ನೆತ್ತ ವಾಹನದ ವ್ಯವಸ್ಥೆ ಆಂಬುಲೆನ್ಸ್ ವ್ಯವಸ್ಥೆ ಬೋರ್ಡಿನ ಐತ ವ್ಯವಸ್ಥೆ ಎಲ್ಲ ಮಲ್ಪರ ಪಾರ್ಟಿ ರೆಡಿ ಆದುಂಟು ಐತೆ ಒಟ್ಟಿಗೆ ಈ ಮಾತು ಸಮಸ್ಯೆ ಇಲ್ಲ ನಮ್ಮ ಒಂದು ತಂಡ ಮಲ್ದ ಒಂದು ತಂಡ 4 ಜನ ಒಪ್ಪೇರು ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಕೊರಪಂಚನ ಒಂದು ತಂಡ ಉಂಟು ಒಟ್ಟಿಗೂ ನಮ್ಮ ಹೆಣ್ಮ ತಂಡ ಮಲ್ದ ಐತೆ ಒಟ್ಟಿಗೆ ಕೊನೆಯ ಪಕ್ಷ ಮೃತಾಯಿನಂಚಿನ ಆ ಶವ ಸಂಸ್ಕಾರಗಳ ನಮ್ಮ ತಂಡ ಉಂಟು ಆ ತಂಡಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಂಚಿನ ಮುಂಚೂಣಿ ಕೆಲಸ ಮಾಡಂಚ ಯುವಕರು ನಮ್ಮೊಟ್ಟಿಗೆ ಒಳ್ಳೆಯದು ಇಂಚ ಹೆಣ್ಮ ತಂಡ 33 ಜನ ತಂಡ ದಿನದ 24 ಗಂಟೆಯಲ್ಲಿ ಕೆಲಸ ಮಾಡಿಕೊಂಡು ಆಯ್ತಾ ಮಾಹಿತಿ ಆಯ್ತಾ ಅಕಲ ಸಂಪರ್ಕದ ನಿಕ್ಲೆ ಸಂಖ್ಯೆ ಬೋಡಿದ್ದು ನಾಳೆ ತಕ್ಷಣವಾದ ಸಂಪರ್ಕ ಆಗಲಿ ಆಯ್ತಾ ಮಾಹಿತಿ ನಿಕ್ಲೆ ಕೊರಪ ನಿಕ್ಲೆ ಉವೇ ಸಂದರ್ಭ ದಯಪಾಡು ನಿಕ್ಲು ನೇರವಾದ ಇಲ್ಲಿ ಸಂಪರ್ಕ ಕೊಡೋಣ ಅಲ್ಪಡ್ದು ನಿಕ್ಲೆಗಂತೂ ಕಾಲ್ ಬರ್ಪಡೆ ಸಮಸ್ಯೆ ಕೊಡಲಿ ನಿಕ್ಲೆ ವ್ಯವಸ್ಥೆ ಆಯ್ತಾ ತಕ್ಷಣವಾದ ನಿಕ್ಲೆ ತೆರಿಪಾಲೆ ನೀವು ಖಂಡಿತವಾದ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒರಿಲ ಹೆಂಗೆಲ್ಲ ಕಾರ್ಯಕರ್ತರು 24/7 ಕೆಲಸ ಮಾಡ್ತಾರೆ ಕಾತುರತೆ ಕಾತಂದುಲ್ಲದೆ ಉವೇ ರೀತಿಯಿಂದ ಬೋರ್ಡಿಗೆ ಒಟ್ಟಿಸಿ ಬಂಡ ನಮ್ಮ ಕಾರ್ಯಕರ್ತರಿಗೆ ಅವೇ ರೀತಿಯ ನಮ್ಮ ರಾಜ್ಯದ ಪಕ್ಕ ಜಿಲ್ಲೆದ ಅಧ್ಯಕ್ಷರ ಸೂಚನೆ ಮೂಲಕವಾದ ಅಕಲ ರಕ್ಷಣೆ ಮಲ್ತ ಒಂದು ಸಾರ್ವಜನಿಕರ ರಕ್ಷಣೆ ಮಲ್ಪಡ ಒಂದು ತರಬೇತಿನ ಪಾಠದ ಕಂಡು ಕೊಡ್ತೇನೆ ಎಡ್ಡ ರೀತಿಯ ಒಂದು ವಿಚಾರನ ಕೊಡ್ತೇನೆ ಒಟ್ಟಂದ್ರೆ ಪ್ರತಿ ಬೂತ್ ಮಟ್ಟಲ್ಲ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 5 ಜನ ಟಾಸ್ಕ್ ಫೋರ್ಸ್ ನಮ್ಮ ನೇಮಕ ಬಂದ ಬೂತ್ ಅಧ್ಯಕ್ಷ ಕಾರ್ಯದರ್ಶಿ ಸದಸ್ಯರು 44 ಜನ ಕಾರ್ಯಕರ್ತ ಸಂಘ ಸಂಸ್ಥೆದ ಕಾರ್ಯಕರ್ತ ಒಟ್ಟಿಗೆ ಸೇರ್ಕೊಂಡು ಒಂದು 5 ಜನದ ತಂಡ ಬಂದ ಆ 5 ಜನದ ತಂಡದ ಹೊಂಡ ನಿಖಲ್ ಇಂಜಿನ ಟಾಸ್ಕ್ ಫೋರ್ಸ್ ಟೀಮ್ ಅಲ್ಪ ವರ್ಕ್ ಮಾಡ್ಬಿಡ ನಿಕ್ಲೇನು ಅಕ್ಕಲು ಸಂಪರ್ಕ ಮಲ್ತೊಂದು ನಿಕ್ಲೇನ ಒಟ್ಟಿಗೆ ಕೋರ್ಡಿನೇಷನ್ ಉಪ್ಪೇರು ದಯಪಾಡು ಒಂದು ನಿಕ್ಲೆಗೆ ಒಂದು ಜೀಲೆ ಬದಲಾಯಿಸಿ ಅದರ ನಿಕ್ಲೆ ಒಂದು ಬಚ್ಚಿರು ಅಪ್ಪ ನಿಕ್ಲೆ ದಾಯಿ ಬಾಯಿ ಜನ ನಿಕ್ಲನ ಸಹಕಾರ ಹಾಕಲಿ ಕೊಡ್ಪೇರು ಉದಾಹರಣೆ ಆ ಏರಿಯಾ ಅಪ್ಪಾರು ಮಧ್ಯಾಹ್ನ ಒಂದು ಗ್ಲಾಸ್ ನೀರು ಬರ್ಪನ ವ್ಯವಸ್ಥೆ ಒಳ್ಳೆ ಇಜ್ಜಿತ್ತೆ ಅಪಗ ನಿಕ್ಲೆಗೆ ಆಯ್ತು ವ್ಯವಸ್ಥೆ ಮಲ್ತು ಕೊರ್ಪನ ನಿಕ್ಲೆ ಸಹಕಾರ ಕೊಡ್ಬೋದ ಅವೆಲ್ಲ ಕೊರ್ಪನ ನೀರು ಕೊರ್ಪಿನ ಒಲಾಂಡ ಬಾಜಿಲಾಂಡ್ ಬಡವಾಂಡ್ ಅಂಚಿನ ವ್ಯವಸ್ಥೆಲ್ಲ ಭಾರತೀಯ ಜನತಾ ಪಾರ್ಟಿ ನಿಕ್ಲೆ ವ್ಯವಸ್ಥೆ ಮಂತ್ ಕೊರ್ಪನ ವಾ ಬೂತುಗಳ ಪೋಲೆ ಉಳ್ಳಾಳದನ್ನು 210 ಬೂತುಗಳು ನಿಕ್ಲು ವಾ ಬೂತು ಬೋಣನೆಲ್ಲ ಅಲ್ಪ ನಮ್ಮ ಕಾರ್ಯಕರ್ತರಿಗೆ ತಕ್ಷಣವಾದ 33 ಅಂತ ನಂಬರ್ಗೆ ಕರೆ ಮಲ್ತದಂಡ ತಕ್ಷಣವಾದ ಆ ಬೂತದ ಅಧ್ಯಕ್ಷರಿಗೆ ಸಂದೇಶ ಕೊಡೋದು ಅಲ್ಪದ ನಿಕ್ಲೆಗೆ ಆ ವ್ಯವಸ್ಥೆ ಮಾಡ್ಬಿಡೋ ಕೆಲಸನ ಭಾರತೀಯ ಜನತಾ ಪಾರ್ಟಿ ಮಲ್ತೊಂದುಂಡು ನಿಕ್ಲೆಗಳ ಬಣನಲ್ಲ ನಿಕ್ಲೆ ದಾದಾನಲ್ಲ ಭಾರತೀಯ ಜನತಾ ಪಾರ್ಟಿ ಸಹಕಾರ ಪಡೆದುಕೊಂಡ ಖಂಡಿತವಾದ ಆಶಾ ಕಾರ್ಯಕರ್ತರೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಒಂದು ಧೈರ್ಯನ ಕೊರೊಂದು ನಿಕ್ಲೆ ಈ ಮಲ್ತಿರಂಜನ ಸೇವೆನ ನಿಕ್ಲು ಗುರ್ತಿಸದ ನಿಕ್ಲೆಗೆ ದಾಲ ಮಸ್ತ್ ಕೊರಿನ ಸಾಧ್ಯತೆ ಹೆಚ್ಚಿ ಅಂಡ ನಿಕ್ಲೆನ ಆರೋಗ್ಯ ಕೊರಡು ನಿಕ್ಲು ಮಲ್ಪಡ ಆ ಕೆಲಸಕ್ಕೆ ದೇವರೇ ಭಗವಂತ ಆರೋಗ್ಯನ ಕೊಡುವ ದಯಪಂಡ ನಿಕ್ಲು ಕಾಂಟ್ಯಾಕ್ಟ್ ಬಯ್ಯ ಮುಟ್ಟ ಕೆಲಸ ಮಲ್ಪಾರು ಬಯ್ಯಾನ ಇಲ್ಲಡೆ ಬಪ್ಪಾರು ಇಲ್ಲಡೆ ಬಂದಾಗ ಆ ಎಲೆಲೆ ಜೋಕುಲು ಬತ್ತ ಕೈತಲ್ ಬಂದಾಗ 10 ದಿನ ಪರಿಸ್ಥಿತಿ ತಟ್ಟರೆ ಸಾಧ್ಯ ಹೆಚ್ಚಿ ದಯಪಂಡ ಆ ಬಾಲ್ಯದ ಆರೋಗ್ಯ ತೋಡ ಆ ಪ್ರಾಯದ ಅಪ್ಯಮಾನ ನಿಕ್ಲು ಪ್ರೀತಿ ಹೋಮಣ ಆಗಲಿ ಅದೆಲ್ಲ ಕೊರ್ಪಣ ಸುತ್ತು ಕೊರೆ ಸಾಧ್ಯ ಇದೆ ಅಂಚಿನ ಒಂದು ಮನಸ್ಸದ ಅಸಮತೋಲನದ ಪರಿಸ್ಥಿತಿ ಇರಲಿ ನಿಕ್ಲು ಸಮಾಜಕ್ಕೋಸ್ಕರ ಕೆಲಸ ಮಾಡೋಣ ಇಡೀ ಆಶಾ ಕಾರ್ಯಕರ್ತರಿಗೆ ಸಾವಿರಾರು ಎಂಕಲ್ನ ಹೃದಯದ ಪೂರನ್ನೆಲ್ಲ ಒಂದು ಮೂಲಕವಾದ ನಿಕ್ಲೆಗೆ ಒಂದು ಅಭಿನಂದನೆ ಸಂದರ್ಭ ಕೊರೊಂದಿಲ್ಲ ಎಂಕಲ್ ಕೊರಪುಡ ಕಿಂಚಿತ್ ಸೇವೆ ನಿಕ್ಲು ಪ್ರೀತಿ ದೆತೊಂದು ಅವೇ ಮಲ್ಲ ಪರ್ವತ ಎನ್ನಿದು ನಿಕ್ಲು ಪೂರ ನನಾಥ ಸಮಾಜದ ಎಡ್ಡೆ ಕೆಲಸ ಅಂತಾರೆ ನಿಕ್ಲೆ ದೇವರ ಶಕ್ತಿನ ಕೊರಡು ಪ್ರತಿದಿನ ನಿಕ್ಲೆಗಳ ಇಂಕಲ ಒಂದು ಪ್ರಾರ್ಥನೆ ಸಂದರ್ಭ ನಿಕ್ಲೆಗಳ ಆರೋಗ್ಯ ಕೊರಡು ಪಂಪಡು ಒಂದು ಪ್ರಾರ್ಥನೆ ದೇವರ ಮಲ್ತೋಪ ಈತ ಪಣ್ಣಂದು ನಿಕ್ಲೆಗೆ ನನಾಥ ದೇವರ ಆರೋಗ್ಯದ ಕೊರಡು ಪಡಂದು ಸಂತೋಷ ನಿಕ್ಲೆ ಅಭಿನಂದನೆ ಮಲ್ಪ ನಿಕ್ಲೆಗೆ ಒಂದು ಕೊರಪುರಂಚಿನ ಒಂದು ಆ ಸ್ನೇಹ ಸ್ವೀಕಾರ ಮಲ್ಪೊಡುದು ನಿಕ್ಲದ ವಿನಂತಿ ಮಂತ್ರ ಬನ್ನಿ ಏರಿ ಕವರ್ ತೆಗೆದು ಬನ್ನಿ ಅಗಲ ಕೊಡೆ ಬಲೆ ಬಲೆ ಬಾಕದ ಕೊಡೆ ಉಂಟು ಭಾರತೀಯ ಜನತಾ ಪಾರ್ಟಿದ ವತಿರ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿರ್ದು ಕರಿಣ ಮಸ್ತ್ ಸಮಯದಿಂಚ ಈ ಒಂಜಿ ಕೊರೋನಾ ಪಂಪಂಚಿನ ಮಹಾಮಾರಿದ ವಿರುದ್ಧ ಹೋರಾಟ ಮನ್ಪೇರೆ ಮುಂಚೂಣಿಯದ ಕೆಲಸ ಮಂತಂದು ಪಂಚಿನ ಕೊರೋನಾ ವಾರಿಯರ್ಸ್ ಅದು ಪಂಚಿನ ಆಶಾ ಕಾರ್ಯಕರ್ತೆಯರ್ನಕ್ಲಿ ಒಂಜಿ ಎಲ್ಯ ಮಟ್ಟದ ಒಂಜಿ ಅಭಿನಂದನಾ ಕಾರ್ಯಕ್ರಮ ಒಂಜಿ ಎಂಕ್ಲನ ಅಕ್ಕಡ ಒಂಜಿ ಕಾಣಿಕೆ ಕೊರಪನಂಚಿನ ಒಂಜಿ ಈ ಒಂಜಿ ಸಮಾರಂಭಡ್ ಸುರೂಕಾದ ಯಾನ ಧನ್ಯವಾದ ಈ ಆಶಾ ಕಾರ್ಯಕರ್ತೆಯರ್ನಕ್ಲಿಗೆ ಕೊರಡು ದಯಪಂಡ ಅಕ್ಕಲು 11 ಗಂಟೆ ಬತ್ತದ ಕಾತುಗುಲ್ದೆ ದಯಪಂಡ ಅಕ್ಕಲ ಟೈಮ್ ಕೊರ್ನೆಟ್ ಒಂಚೂರು ಎಲ್ಯ ಮಿಸ್ಟೇಕ್ ಆತನ ನಮ್ಮ
ವೈದ್ಯರು 11 ಗಂಟೆ ಇವತ್ತಿನ ಕಾಸು ಅಂಚೆ ಇತ್ತ ಮುಟ್ಟಲು ಉಳ್ಳೇ ಹಾಕಲಿ ಅದಕ್ಕೋಸ್ಕರ ನಿಖಲೆ ಮಾತೆರೆಗಳ ಧನ್ಯವಾದ ಸ್ವರೂಪ ಕೋರಂದ್ರೆ ಅಂಚೆನೆ ನಮ್ಮ ವಿನೀತ ಈ ಒಂಜಿ ಸಮಾರಂಭದ ಎಂಕ್ಲೊಟ್ಟಿಗೆ ವಿಧಾನ ಪರಿಷತ್ ಸದಸ್ಯರ್ಲ ಎಂಕ್ಲ ಪಾರ್ಟಿದ ಹಿರಿಯ ನಾಯಕರ್ಲ ಅದಕ್ಕಂಚಿನ ಪ್ರತಾಪ್ ಸಿಂಗ್ ನಾಯಕರ ಅರೆಗಿಲ ಸಂದರ್ಭದ ಸೊಲ್ಮೇನ ಅಂತಂದ್ರೆ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರ ಆತ್ಮೀಯ ಚಂದ್ರಾಸ್ ಪಂಡಿತ ಒಟ್ಟಿಗೆ ಅರೆಗಿಲ ಸೊಲ್ಮೆ ಸಂದೇಹ ಅಂತಂದ್ರೆ ಅಂಚನೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ದ ಚೇರ್ಮನ್ ಅದಕ್ಕಂಚಿನ ಸಂತೋಷ್ ಕುಮಾರ್ ರೈ ಬೋಲಿಯರ್ಲು ಅರೆಗಿಲ ಸೊಲ್ಮೆ ಸಂದೇಹ ಅಂತಂದ್ರೆ ಅವಲೇಕನೆ ರಾಜ್ಯ ಅಲೆಮಾರಿ ನಿಗಮದ ಅಧ್ಯಕ್ಷರಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರೆಗಿಲ ಸೊಲ್ಮೆ ಸಂದೇಹ ಅಂತಂದ್ರೆ ಅವಲೇಕನೆ ಈ ಒಂಜಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಲ ಅದು ಫ್ರಂಚಿನ ಮಸ್ತ್ ಸಮಯದಿಂದ ಬಾರಿ ಪೊರ್ಲುದ ಕೆಲಸ ಈ ಭಾಗದ ಮಂತೊಂದು ಬರೋದಿಲ್ಲ ಅರೆಗಿಲ ಈ ಸಂದರ್ಭ ಸೊಲ್ಮೆ ಅಂತಂದ್ರೆ ಅಂಚನೆ ಪಾರ್ಟಿದ ಪ್ರಧಾನ ಕಾರ್ಯದರ್ಶಿ ಅದು ಫ್ರಂಚಿನ ನವೀನ್ ಬಾದಲ್ಪಾಡಿ ಅವಲೇಕನೆ ಹೇಮಂತ್ ಶೆಟ್ಟಿ ಅರೆಗಿಲ ಸೊಲ್ಮೆ ಸಂದೇಹ ಅಂತಂದ್ರೆ ಅಂಚನೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಫ್ರಂಚಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯಲ್ಲಿ ಅರೆಗಿಲ ಸೊಲ್ಮೆ ಸಂದೇಹ ಅಂತಂದ್ರೆ ಪಾರ್ಟಿದ ಕ್ಷೇತ್ರದ ಉಪಾಧ್ಯಕ್ಷರಾದ ಫ್ರಂಚಿನ ಯಶವಂತ ಅಮೀನ್ ಅರೆಗಿಲ ಸ್ವಾಗತ ಸೊಲ್ಮೆ ಸಂದೇಹ ಮತ್ತೊಂದು ಅಂಚನೆ ನಮ್ಮ ಉಳ್ಳಾಲ ನಗರಸಭೆದ ಸದಸ್ಯರ ನಕಲಿ ರಾಜೇಶ್ ಯುಬಿ ರೇಷ್ಮಾ ಜಗದೀಶ್ ನಮಿತಾ ಗಟ್ಟಿ ಅವಲಕ್ಕನೆ ಗೀತಾಬಾಯಿ ಮಕ್ಕಳೆಲ್ಲ ಸಲ್ಮ ಸಂದೇಹ ಅಂತಂದ್ರೆ ಅಂಚನೆ ಮಕ್ಕಳ ಮಹಾಶಕ್ತಿ ಕೇಂದ್ರ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಅಂಚಿನ ಆನಂದ್ ಶೆಟ್ಟಿ ಉಳ್ಳರು ಅರೆಗ್ಲ ಸಲ್ಮ ಸಂದೇಹ ಅಂತಂದ್ರೆ ಅವಲಕ್ಕನೆ ಮೂಲ ಬೈದಿನಂಚಿನ ಮಾತ ನಮ್ಮ ಪಕ್ಷದ ಪ್ರಮುಖರ ನಕಲೆಲ್ಲ ಸಲ್ಮ ಸಂದೇಹ ಅಂತಂದು ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿ ಗಣೇಶ್ ಅಂಚನೆ ನಮ್ಮ ಮಾಧ್ಯಮದ ಮಿತ್ರರ ನಕಲೆ ಮಾತ್ರೆಗಳ ಸ್ವಲ್ಪ ಸಂದೇಹ ಅಂತಂದು ಈ ಒಂದು ಕಾರ್ಯಕ್ರಮ ಇಡೀ ಮುಕ್ತಾಯ